ಪುರದೋಳು ನೆಲೆಸಿರುವ ಧರೆಯೊಳು ರಂಜಿಸುವ ಮದವುರ ಪುರದೋಳು ನೆಲೆಸಿರುವ ಮದವುರ ಪುರದೋಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಳಿದು ಮನ ಕರುಣದಿ ನಿಜ ಕಿಂಕರರಿಗೊಳಿದು ಮನ ಸ್ಥಿರವನು ಪಾಲಿಸು ಕೆಡುವ ವಿನಾಯಕ ಪಾಲಿಸು ಗಜವದನ ಗಜವದನ ಅಂಬುರುಹದೊಳನೆ ಶ್ರೀದುರ್ಗ ವಿಜಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯ ಮನೆಗೆ ಕೈ ಮುಗಿದು ಅಂಬುಜಾಜನ ವಾಣಿಯರ ಪಾದ ಭುಜಕ್ಕೆ ಬುಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಬಲು ಪರಾಕ್ರಮಿ ವಿಕ್ರಮ ಎಂಬೋನು ವಿಕ್ರಮ ಎಂಬೋನು ಲಲಿತವಾಗಿಹ ಉಜ್ಜಯಿನೆಂಬೋ ಪಟ್ಟಣಕ್ಕೆ ತಾನು ಲಲಿತವಾಗಿಹ ಉಜ್ಜಯಿನಿ ಎಂಬ ಪಟ್ಟಣಕ್ಕೆ ತಾನು ಆಗಿ ರಾಜವಾಳುತ್ತ ಪರಿಪರಿಯ ಸಂಭ್ರಮದಿ ಬಾಳುತ್ತ ತನಿತುರಗ ಪಾಯ್ದಳದ ಸೇನೆಯೊಳ್ಳು ಲೀಲೆಯಿಂದ ವಿಕ್ರಮ ಕಾಲಭೈರನಾಥೇಶ್ವರಾಯ ನಮಃ. ಜಂಬೋದೀಪ ಭರತಖಂಡದ ಮಧ್ಯಭಾಗುಡಿಪ್ಪಣ ಉಜ್ಜಯಿನಿ ನಗರನು ರಾಜಧಾನಿ ಮಲ್ತೊಂದು ಮಾಲವ ದೇಶನು ಆಲಂದಿಪ್ಪಣ ಚಕ್ರೇಶ್ವರ ವಿಕ್ರಮಾದಿತ್ಯ ಪಂಡ ಯಾನೆ ಎನ್ನ ಅಜ್ಜರೈನ ಭುಜಕೀರ್ತಿ ಮಹಾರಾಜರು ರಾಜ್ಯ ಪರಿಪಾಲನೆ
ಪರಿಪಾಲನೆ ಮಲ್ತೊಂದಿಪ್ಪನ ಸಂದರ್ಭ ವಿಷ್ಣು ಶರ್ಮರ ಪಂಪಿನ ಬ್ರಾಹ್ಮಣ ತಮರ ಆಗಮನಾಂಡ್ ವಿದ್ಯಾರ್ಥಿನಿಗಂದು ಬೈದಿನ ಆರು ವಿದ್ಯಾರ್ಥನೆ ಮಲ್ತದ ನನಯಾನ ಪಿದರ್ದ ಪೋಪೆ ಪಂಡದು ಅಪ್ಪನೆ ಕೇಳ್ನಾಗ ಅರೇನ ಓಜಸ್ ತೇಜಸ್ ತುಯಿನ ಭುಜಕೀರ್ತಿ ಮಹಾರಾಜರು ತನ್ನ ಮಗಳಾಯಿನ ಧರಣಿ ಮೊಯ್ನ ಮದ್ನ ಮಲ್ತ ಕೊರಿಯರು ಆಯ್ತೊಟ್ಟಿಗೆನೆ ಬ್ರಾಹ್ಮಣ ವೇಶ್ಯ ಶೂದ್ರ ಪಂಪಿನ ಮೂಜಿ ಪುನಃ ಮದ್ನ ಮಲ್ತ ಕೊರಿಯರು ಆಯ್ತ ಪರಿಣಾಮವಾದ ಬಟ್ಟಿ ವಿಕ್ರಮಾತ್ಯ ಬತ್ಯಹರಿ ವರರುಚಿ ಪಂಪಿನ ನಾಲ್ ಜೋಕುಲ ಪುಟ್ಟಿಯರು ಸಂಸಾರಡೋ ವಿರಕ್ತಿ ಬಂದಿನ ವಿಷ್ಣು ಶರ್ಮರ ಸನ್ಯಾಸಿ ತೀರ್ಥೆ ತಂದು ಕಾಡಿಗೆ ಪೋಯರು ಕಾಲಾಂತರದಕ್ಕ ಭುಜಕೀರ್ತಿ ಮಹಾರಾಜರ್ಲ ದೈವದಿ ನಾರಾಯಿ ಬೊಕ್ಕ ಶೂರೆಲ ಧೀರೆಲ ಕ್ಷತ್ರಿಯ ಆಯ್ನ ಯಾನ್ ರಾಜ್ಯ ಸಿಂಹಾಸನ ಕಲ್ದು ರಾಜ್ಯ ಪರಿಪಾಲನೆ ಮಲ್ತೊಂದು ಬರಂದಿಲ್ಲ ಆ ಸಂದರ್ಭ ಹೊರಿ ಕಾಪಾಲಿಕನ ಆಗಮನಾಂಡ್ ಓ ವಿಕ್ರಮಾದಿತ್ಯ ಯಾನ್ ಲೋಕಹಿತಕ್ಕೋಸ್ಕರ ಯಜ್ಞ ಮಲ್ತೊಂದಿಲ್ಲೆ ಆಂಡ ಹೊರಿ ಯಜ್ಞ ಕಂಟಕೆಂಕ್ ತೊಂದರ ಮಲ್ತೊಂದಿಲ್ಲೆ ಆಯನ ನಿವಾರಣೆ ಮಲ್ಪನ ನಿನ್ನ ಕರ್ತವ್ಯ ಅಂದ ಪಂಡಿರು ಆರ್ನ ಪಾತ್ರದ ಪ್ರಕಾರವಾದ ಆರ್ನ ಬೆರಿಸಾಯಾದ ಯಾನ್ ಕಾಡಿಗ ಪೋಯೆ ಕಾಡ ಮಧ್ಯಡು ಗುರುಗಜದ ಮರಟ್ ಕರತಿರ್ತ್ ಕಾರಮಿತ್ ನೇಲ್ನ ಭೇತಾಲನ ತೊಯ್ಪಾದು ನಿಂಬೆನೇ ಯಜ್ಞ ಕಂಟಕೆ ಎಂದು ಪಂಡಿರು ಆರ್ನ ಪಾತ್ರದ ಪ್ರಕಾರವಾದ ಅರಿಣೆ ಕೈವಶ ಮಲ್ತೊಂದು ಬರ್ಪಿನ ಸಂದರ್ಭ ಓ ವಿಕ್ರಮಾದಿತ್ಯ ಕಥಾರೂಪದ ಪ್ರಶ್ನೆಗೆ ಆಂಡ ಉತ್ತರ ತೆರೆದಿತ್ತಲ ಕೊರಂದೆ ಪೋಯಂಡ ನಿನ್ನ ಮಂಡೆ ಸಾವಿರ ಸಾವಿರ ಹೋಲಾದು ಪೋವಂಡಿರು ಆರ್ನ ಪಾತ್ರದ ಪ್ರಕಾರವಾದ ಅರೆಗೆ 24 ಸತ್ತಿಲ ಸರಿಯಾಯಿನ ಉತ್ತರನೇ ಕೊರಿಯೆ ಆಂಡಲ ಎನ್ನ ಕೈ ಜಾರ್ದು ಪೋಯರು 25ನೇ ಸತ್ಯ ಅರಣ್ಯ ಸಂದರ್ಭನ ಸಂದರ್ಭ ಎನ್ನ ಹಠನು ಛಲನು ತುಯಿನ ಆರು ಬಲೆ ವಿಕ್ರಮಾದಿತ್ಯ ನನದ ಮುಗಿ ಜಲದಂಗಮಲ್ಲ ಪನ್ಪಿನ ಬಿರುದಲು ಪಡೆಲ ಪಂಡೆರು ಆತೆ ಅತ್ತ ಆ ಕಾಪಾಲಿಕನ ಒಲಬರ್ಮಳ ತೀರ್ಪೈರು ಆಯೆ ಲೋಕಹಿತಕ್ಕೋಸ್ಕರ ಯಜ್ಞ ಮಲ್ತೊಂದಿಜೆ ಲೋಕ ಕಂಟಕವಾದುಲ್ಲೆ ಈ ತೊರ್ತು ಸಂಪತ್ತರ್ಮ ಯುವರಾಜನ ಕ್ಷೀರಛೇದನ ಮಲ್ತದು ನನ್ನ ಒಂಜು ವೇಳೆ ನಿನ್ನ ಕ್ಷೀರಛೇದನ ಮಲ್ತಂಡ ಅಪ್ಪೆ ಆಯ್ಗ ಬಲಿದು ಬರ್ಪಲರು ಪಂಡಿರು ಆರ್ನ ಪಾತ್ರದ ಪ್ರಕಾರವಾದ ಆ ಕಾಪಾಲಿಕನ ಕ್ಷೀರಛೇದನ ಮಲ್ತೆ ಅಪ್ಪೆ ಕಾಲಿಕಾ ಮಾತೆ ಪ್ರತ್ಯಕ್ಷವಾಯರು ಮಗ ದಾದ ಪೋಡು ಪಂಡಕ್ಕೆ ನಗ ಅಪ್ಪೆ ಇಂಕ ಸರ್ವನ್ನೇ ಕೇನನ್ನೇ ಕೊಡ್ತಾರೆ ಈರ್ನ ಅಭಯಾಸ್ತ ಎನ್ನ ತರತಮಿತ್ತು ಸದಾ ಇಪ್ಪಡ ಪಣ್ಯಕ್ಕೆ ಅಪ್ಪೆ ಸಂತೋಷ ಭರಿತಲಾದ ತನ್ನ ಕೈಟಿದ್ರ ಚಂದ್ರಾಯುಧನ ಕೊಟ್ಟು 1000 ವರ್ಷ ಸಿಂಹಾಸನ ರೂಢನಾದ ರಾಜ್ಯ ಪರಿಪಾಲನೆ ಮಲ್ತೊಂದು ಬಲ ಪಡೆದು ಅಬೈಲ ಕೊರಿಯರು ಅಪ್ಪೆನ ಆಶೀರ್ವಾದ ಪಡೆಯೊಂದು ಬೇತರನ ಸ್ನೇಹಿತ ಮಲ್ತೊಂದು ರಾಜ್ಯ ಸಿಂಹಾಸನ ಕೊಲ್ದು ರಾಜ್ಯ ಪರಿಪಾಲನೆ ಮಲ್ತೊಂದು ಬರಂದಿಲ್ಲ ಇತ್ತೆ ನವರಾತ್ರಿ ಪರ್ವಕಾಲ ಒಂದು ವೇದ ಪಾಠಕರೈನ ಬ್ರಾಹ್ಮಣ ತಮರೇ ವೇದ ಪಾಠಕರಾದ ಪಂಡಿತೋತ್ತಮರೊಡನೆ ಮುದತಿ ಸಿಂಹಾಸನದಿ ವಿಕ್ರಮನು ಕುಳಿತೆ ಮುಂದೆ ಶವವೋಲಗದಿ ಮೋದವೆಂಬುವ ಸುಗದಿ ಮುಂದೆ ಶವವೋಲಗದಿ ಮೋದವೆಂಬುವ ಸುಗದಿ ಸಂದ ಸೌಖ್ಯದೊಳೆಸದು ರಾಜಧಾನಿರೇ ವೇದ ಪಾಠಕರಾದ ಪಂಡಿತೋತ್ತಮರೊಡನೆ ಮಂಬಹಾಸದಿ ಕುಳಿತು ನವರಾತ್ರಿಯ ಪರ್ವಕಾಲನ ಪ್ರವೇಶ ಮಲ್ಪಿನ ಸಂದರ್ಭ ಜನಕಲ್ಲ ಪ್ರೀತಿ ವಾತ್ಸಲ್ಯನೋ ಸ್ವೀಕಾರ ಮಲ್ತೊಂದು ನವರಾತ್ರಿದ ಎನ್ಮ ದಿನಟು ವಿವಿಧ ಕಾರ್ಯಕ್ರಮದ ತರೊಂದು ಬತ್ತೆ ಏನಿತ್ತ ಕಡೆಯದ ದಿನ ಆಯ್ನ ನವಮಿದ ಪರ್ವಕಾಲ ಒಂದು ಎನ್ನ ದತ್ತಬರ್ಗೇಳಿಸಿನ ಬ್ರಾಹ್ಮಣ ತಮರ ಅಕ್ಲಕ್ಲೆ ದಾದನ ಚರ್ಚೆ ಮಲ್ಪನ ಕೆದಕುಬಂಡು ದಾದ ಪಂಡದ ಲಕ್ಷ ಕೊಡ್ದು ಕೇನಗ ನವಗ್ರಹಗಳ ವಿಷಯ ಚರ್ಚೆ ಮಲ್ಪನ ಕೆದಕ್ ಬರೋದುಂಡು ದೇವ ಬ್ರಾಹ್ಮಣರೈನ ಬ್ರಾಹ್ಮಣ ತಮರೇ ದೇವ ಬ್ರಾಹ್ಮಣರಾದ ಪಂಡಿತರೇ ಕೇಳಿಕೋ ಪಂಡಿತರೇ ಕೇಳಿಕೋ ದೇವ ಬ್ರಹ್ಮಣರ
ಪಂಡಿತರೇ ಕೇಳಿರು ನವಗ್ರಹದೊಳಗೆಲ್ಲ ಬಲವಂತರಾರು ನವಗ್ರಹದೊಳಗೆಲ್ಲ ಬಲವಂತರಾರು ನೀವೀಗ ಹೇಳೆಂದು ರಾಜ ವಿಕ್ರಮನುಡಿಗೆ ಸರ್ವಸಾತ್ವಿಗಳಾದ ಬ್ರಾಹ್ಮಣೋತ್ತಮರು ನೀವೀಗ ಹೇಳೆಂದು ರಾಜ ವಿಕ್ರಮನುಡಿಗೆ ಸರ್ವಸಾತ್ವಿಗಳಾದ ಬ್ರಾಹ್ಮಣೋತ್ತಮರು ದೇವ ಬ್ರಾಹ್ಮಣರಾದ ಪಂಡಿತರೇ ಕೇಳಿರು ನವಗ್ರಹದೊಳಗಿಲ್ಲ ಬಲವಂತರಾರು ಆಯ పండుదు ఆండిత తినిటో తెరిదినంచినకులో పంతిన పాతెర ಐಟ್ ಏರಾಂಡಲ ಬಲಿಷ್ಠೆ ಆದಿಪ್ಪೆರೆಯಾವು ಏರಾಂಡಲ ಕೋಪಿಷ್ಠೆ ಆದಿಪ್ಪೆರೆಯಾವು ಒಂಜಿವೇಲೆ ಕೋಪಿಷ್ಠೆ ಆಂಡನಂಡ ಅಕ್ಲೇನು ವಾ ರೀತಿ ಪೂಜೆ ಪುರಸ್ಕಾರ ಮಲ್ತದು ಒಲಿಸದು ತೆರಿಪಾದು ಕೊರ್ಪಣ ಎನ್ನ ಕರ್ತವ್ಯವಾದುಂಡು ಅಂಜಾದಿಪ್ಪನಗ ಬ್ರಾಹ್ಮಣೋತ್ತಮಿಡ ಒಂಜಂಜೆ ನವಗ್ರಾಕಲ ವಿಷಯ ತೆರಿಪಾದು ಕೊರಿಯರೆ ಪಂಡೆ ಸಂತೋಷಭರಿತವಾಯಿನ ಬ್ರಾಹ್ಮಣತೆಮಿರು ಒಂಜಂಜೆ ಗ್ರಾಕಲ ವಿಷಯ ತೆರಿಪಾದು ಕೊರಿಯರು ಸೂರ್ಯ ಚಂದ್ರೆ ಮಂಗಳ ಬುಧ ಗುರು ಶುಕ್ರ ಅಂತಾನೆ ರಾವ್ ಕೇತು ಪಂಪಿನ ಎನ್ಮ ಗ್ರಾಕಲ ವಿಷಯ ಕೂಲಂಕುಷವಾದ ತೆರಿಪಾದು ಕೆರಿಯರು ಮನಸ್ಸುಗ ಮಸ್ತ್ ಸಂತೋಷವಾಂಡು ಮಕ್ಕಳನ್ನ ಒಂಜಿಲ ಕೊಡೋ ದೇವರ ಪಡೆದೇ ಒತ್ತಳಿ ಆಂಡ ನನ್ನ ಒಂಜಿ ಗ್ರಹ ವರಿದ್ರತ್ತ ಆಯ್ತ ವಿಷಯ ಯಾರು ಪಂಪರ ಆಶ್ಚರ್ಯ ಒಂದುಂಡು ದಾಯ ಬಂದಾಗ ಸತ್ಯ ಧರ್ಮ ನ್ಯಾಯ ನಿಷ್ಠೆಡು ರಾಜ್ಯ ಪರಿಪಾಲನೆ ಮಂತೊಂದು ಬತ್ತಿನಂಚಿನ ಎಂಕಲ್ಲ ದೇವತಾ ಮನುಷ್ಯನೆಂದೇ ಪುದರ್ಪಡೆನಂಚಿನ ವಿಕ್ರಮಾದಿತ್ಯ ಮಹಾರಾಜರಿಗೂ ಇನಿಪುಟಿನಂಚಿನ ಜಿಜ್ಞಾಸೆ ನವಗ್ರಹಗಳಲ್ಲಿ ಶ್ರೇಷ್ಠರಿ ಏರು 24 ವಿದ್ಯೆ ಪಾರಂಗತೆ ಆಯ್ನಂಚಿನ ವಿಕ್ರಮಾದಿತ್ಯರಿಗೆ ತೆರಿಯಂದೆ ನವಗ್ರಹಗಳು ಪನ್ನಗ ಏನ ಅಗಲ ಶಕ್ತಿ ಸಾಮರ್ಥ್ಯ ಪನ್ನಗ ಏನ ನಮ್ಮ ಮನುಷ್ಯನ ಜೀವನೋಡು ನಡಪುನಂಚಿನ ಪ್ರತಿಯೊಂದಿ ಗತಿವಿದ್ಯೆಗಳ ನವಗ್ರಹಗಳೇ ಕಾರಣ ಪಂದು ತೆರಿಯಂದೆ ಆಂಡಲಾರ್ಯಗೊಂಜಿ ಜಿಜ್ಞಾಸೆ ಚರ್ಚೆಗೆದಿಯೇರು ಪ್ರತಿಯೊಂದಿ ಗ್ರಾಹಕಲ ವಿಷಯನು ಕೇನೊಂದಿಲ್ಲೇರು ಸಮ್ಮತಡು ಒಮ್ಮತನು ಕೊರೊಂದಿಲ್ಲೇರು ಈ ರೀತಿ ಆವೇರೆ ಕಾರಣಾದಾನಿ ಪಂಚಿನ ಒಂದಿ ರೀತಿಯ ಸಂಶಯ ಒಳಗಾಯ ಯಾನು ವಿಕ್ರಮಾದಿತ್ಯನ ಜನ್ಮಕೊಂಡಲಿ ಕನ್ಪಾದು ಲೆಕ್ಕಾಚಾರ ಪಾಡ್ಯ ಅರ್ಥವಾದು ಪೋಂಡು ಶನಿದೇವರನ ವಕ್ರದೃಷ್ಟಿ ವಿಕ್ರಮಾದಿತ್ಯನ ಮಿತ್ತು ಕೂರಂದುಂಟು ಅಂಚಾದು ಪನಗ ಶನಿದೇವರಾರೆಂದು ಪರೀಕ್ಷೆ ಮಂತರೆಗಳ ಸಾಧ್ಯ ಉಂಟು ಕಷ್ಟ ಕೊರೆಗಳ ಸಾಧ್ಯ ಉಂಟು ಎಂಕಲ ರಾಜ್ಯದ ರಾಜ್ಯ ವಿಕ್ರಮಾದಿತ್ಯ ಮಹಾರಾಜರಿಗೂ ಆ ರೀತಿಯ ಕಷ್ಟ ಬರಿದಕ್ಕ ರಕ್ಷಣೆ ಮನ್ಪುನ ಕರ್ತವ್ಯ ಎಂಕಲ್ಲ ಉಂಡು ಅಂಚಾದು ಪನಗ ಶನಿದೇವನ ವಿಷಯವನ್ನು ವಿಕ್ರಮಾದಿತ್ಯರಿಗೂ ತೆರಿಪಾವೆ ವಿಕ್ರಮಾದಿತ್ಯ ಮಹಾರಾಜರೇ ಬ್ರಾಹ್ಮಣೋತ್ತಮರೇ ಕೇಳು ವಿಕ್ರಮ ಶನಿಯ ಮಹಿಮೆಯ ವಿಕ್ರಮ ಕೇಳು ಬೇಳುವೆನು ಮನವಿಟ್ಟು ಲಾಲಿಸೋ ಬೇಳುವೆನು ಮನವಿಟ್ಟು ಲಾಲಿಸೋ ಕಾಲಭೈರವ ಪೂಜೆ ಮಾಡುವ ಶನಿಯು ಕೇಳು ಕಾಲಭೈರವ ಪೂಜೆ ಮಾಡುವ ಶನಿಯು ಕೇಳು ಎಲ್ಲ ಗ್ರಹಕ್ಕೆ ಶೇಖರಣೆಲಿಗ ಬಲುಪರಾಕ್ರಮಿ ಶನಿಯು ರಾಜನು ಎಲ್ಲ ಗ್ರಹಕ್ಕೆ ಶೇಖರಣೆಲಿಗ ಬಲುಪರಾಕ್ರಮಿ ಶನಿಯು ರಾಜನು ನೀಲಕಂಠನು ಅವನ ಕಂಡರೆ ಬೆದರುವನು ಹೆದರುವನು ಬೆದರುವನು ನೀಲಕಂಠನು ಅವನ ಕಂಡರೆ ಬೆದರುವನು ಕಪ್ಪು ರೂಪವು ಧರಿಸಿರುವ ಒಪ್ಪದಿ ಮೂಲದೊಳಗೆ
ವಸಿಷ್ಠರು ತಾನು ನೋಡಲು ತನ್ನ ಕೊಡುವ ಕೇಳು ವಿಕ್ರಮ ಶನಿಯ ಮಹಿಮೆಯ ಬೇಳುವೆನು ಮನವಿಟ್ಟು ಲಾಲಿತು ವಿಕ್ರಮ ಮಹಾರಾಜರೇ ಎನ್ನ ನಮಸ್ಕಾರವನ್ನು ಸ್ವೀಕಾರ ಮನ್ಪಲೆ ಸ್ವಾಮಿ. ಪಲ್ಲೆ ಬ್ರಾಹ್ಮಣೋತ್ತರ ಬೆಲೆ ಇಡಮಿಟ್ಟ ಎನ್ಮ ಗ್ರಾಹಕಲ ವಿಷಯ ಕೂಲಂಕುಷವಾದ ತೆರಿಪಾದ ಕೊರಿಯರು ನನವರಿದಿನಿ ಒಂಜಿ ಶನಿಗ್ರಹ ಐತ ವಿಷಯ ತೆರಿಪಾದ ಕೊರಿಯರ್ ನಂಡ ಎನ್ನ ಪ್ರಜಾಜನಕ್ಲೆಗೆ ವಾರೀತ ಉಪಯೋಗ ಅವನೊಂದು ತೆರೆಯೋನಲ್ಲಿಯೇ ഞാൻ പൻപിനത്തെ പാത്തര താഴ്മെടുക്കേನ್ಲೆ ಪಲ್ಲೆ ದಾಯ ಪನ್ನಗ ಇರೇಗ ಪುಟ್ಟಿನಂಚಿನ ಜಿಜ್ಞಾಸೆ ಅಂದ ನವಗ್ರಹಗಳಲ್ಲಿ ಬಲವಂತನು ಯಾರು ಅಂದ ಸ್ವಾಮಿ ಇದಕ್ಕೆ ಎನ್ನ ಪ್ರಶ್ನೆ ಐತೆ ಅಂದ ಐಕಾದು ಪಲನುಲ್ಲ ನವಗ್ರಹಗಳಲ್ಲಿ ಬಲವಂತ ಪಂಡದು ಏರಾಂಡ ಉಲ್ಲೇರಾಂಡ ಆರು ಶನಿದೇವರ ತಂದೆ ಬೇತೆ ಏರ್ಲಾತ್ತು ಓಹೋ ದೀರ್ಘ ದೇಹಿ ಕಪ್ಪು ಬಣ್ಣ ಕೆಂಚಿ ತೆರೆ ಕೆಂಪು ಕಣ್ಣದ ಆ ಒಂಜಿ ಭವ್ಯವಾಯಿನ ದಿವ್ಯವಾಯಿನ ಅರ್ನ ಆಕೃತಿದುವನೆಗನೆ ಸಾಮಾನ್ಯ ಜನಕಲು ಪೋಡಿದು ಪೋಂದುಲ್ಲೇರು ಓಹೋ ಕಾಳ ಭೈರವನ ಪೂಜೆ ಮಂತದುಲ್ಲೇರ ಆರು ಅಂದೆ ಅರ್ನ ಪುದರಕ್ಕೆ ನಾಂಡ ಮೂಜಿ ಲೋಕದ ದೇವರೇ ಬಂದು ಪುದರ ಪಡೆಯನಂಚಿನ ಈಶ್ವರ ದೇವರು ಪೋಡಂದಿಲ್ಲೇರು ಓಹೋ ಐಕಾದ ಪನದುಲ್ಲೆ ವಿಕ್ರಮಾದಿತ್ಯ ಮಹಾರಾಜರೇ ಶನಿ ದೇವರು ಒಂಜಿ ವೇಳೆ ನಮ್ಮ ಮಿತ್ತ ಅನುಗ್ರಹ ಮಂತದು ಅನುನಯನದ ದೃಷ್ಟಿಡು ತುಯ್ಯರಾಂಡ ಲೋಕಡಿಸಿನ ಸಕಲ ಭಾಗ್ಯಲ ನಂಗೆ ಪ್ರಾಪ್ತಿ ಆವಿರ ಸಾಧ್ಯ ಉಂಟು ಅವ್ವೇ ಆರು ವಕ್ರ ದೃಷ್ಟಿ ಪಾಡಿಯರಾಂಡ ನಾನಾ ರೀತಿಯ ಕಷ್ಟ ಕೊರೆ ಸಾಧ್ಯ ಉಂಟು ಐಕಾದು ಪನದುಲ್ಲೆ ಸ್ವಾಮಿ ಗ್ರಾಹಕಲೇಡಿ ಶ್ರೇಷ್ಠರಿ ಏರಾಂಡ ಉಲ್ಲೇರಾಂಡ ಆರು ಶನಿದೇವರ ತಂದೆ ಬೇತೆ ಏರ್ಲಾತ್ತು ಓಹೋ ದೇಹಾಕೃತಿ ಪೂರ ಅಪ್ಪಮ್ಮೆ ಕೊರ್ನ ನೆಟ್ಟು ಆರ್ನ ಗಣತಿಗೆ ರಾದಣ್ಣನ್ ತೆರಿಪಾವರೇ ಅವ್ವೇ ಪನ್ಪೇಕೇನ್ವರೇ ಪಲ್ಲೆ ಬ್ರಾಹ್ಮಣ ತಮರೇ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳುತ್ತಳು ತನು ಕಷ್ಟಮಾಗೆ ಶನಿಯ ದೃಷ್ಟಿಯು ಬೀಳುತ್ತ ತನು ಕಷ್ಟಮಾಗಿ ರವಿಯ ಸಾರಥಿ ಕಾಲು ಹಲವನಾದವು ನೋಡು ಅಶ್ವದ ಕಣ್ಣುಗಳು ಕಾಣದೇ ಇರಲು ವಿಕ್ರಮ ಕೇಳು ಶನಿಯ ಮಹಿಮೆಯ ವಿಕ್ರಮ ಮಹಾರಾಜರೇ ಅರ್ನ ಪರಾಕ್ರಮದ ವಿಷಯಕ್ಕೆ ಏನೊಂದಲ್ಲರೇ ಅಂದ ಸ್ವಾಮಿ ಉಟ್ನಕ್ಕನೆ ಚಿಕ್ಕಿನಂಚಿನ ವಕ್ರ ದೃಷ್ಟಿ ಐಕ ಶ್ರೀಮಾನ್ ನಾರಾಯಣ ದೇವರ ಪುರಿನಂಚಿನ ಅನುಗ್ರಹ ದೃಷ್ಟಿ ಎನ್ನ ಮಿತ್ತು ಈ ದೃಷ್ಟಿ ದೀಪನ ಮಗ ಅಗಲಿನ ಸರಿತಾಜುಡು ಕಂತದು ಧರ್ಮತಾಜುಡು ನಡಪುನಂಚಿನ ಮಹತ್ ಕಾರ್ಯ ಮಂತಂದು ಬಲ್ಲ ಎನ್ನ ಅನುಗ್ರಹ ಉಂಡು ಎನ್ನ ಆಶೀರ್ವಾದ ಉಂಡು ಬಂದುದು ಶ್ರೀಮಾನ್ ನಾರಾಯಣ ದೇವರೇ ಅರೆದು ನವಗ್ರಹಗಳು ಸ್ನಾನಮಾನ ಕೊರಿ ಈ ರೀತಿ ತನ್ನ ಕಾಯಕ ಮಂತಂದಿನ ಸಂದರ್ಭ ಪ್ರಥಮ ಭಾಗಡೆ ತನ್ನ ಅಮ್ಮೆರಾಯಿನಂಚಿನ ಸೂರ್ಯನಾರಾಯಣ ದೇವರನ್ನ ಮಿತ್ತು ದೃಷ್ಟಿದಿಯರಿಗೆ ಆಯ್ತ ಪರಿಣಾಮವಾದ ಸೂರ್ಯನಾರಾಯಣ ರಥ ಯಪ್ಪಲ ಉಂತುದು ಪೋರೆ ಸಾಧ್ಯ ಉಂತುದುಕೊಂಡ ಲೋಕನೇ ಅಲ್ಲೋಲ ಕಲ್ಲೋಲವಾರೆ ಸಾಧ್ಯ ಉಂಟು ಲೋಕನೇ ಉಂತುದು ಪೋರೆ ಸಾಧ್ಯ ಉಂಟು ಅಂದೆ ಅಂದಿನ ಸೂರ್ಯನಾರಾಯಣ ರಥನೇ ಶನಿದೇವನ ದೃಷ್ಟಿ ಚಮತ್ಕಾರಡೆ ಉಂತುದು ಪೋಂಡು ಅನ್ನ ಕುದುರೆಗೂ ಕಣ್ಣು ತೋಜಂದೆ ಪೋಂಡು ಅಂದೆ ಅದೇ ಹತ್ತು ಕಾರಣ ಕುದುರೆದ ಸಾರಥಿಯನ ಅರುಣನ ಕೈಕಾರು ನಿಷ್ಠೇದ ಆದುಕೊಂಡು ಉನ್ನೇನು ತೂಯಿನಂಚಿನ ಸೂರ್ಯನಾರಾಯಣ ದೇವರು ಓಡಿದು ಕುಷ್ಠ ರೋಗ ಪೀಡಿತರ ಪಂಪಿನಕ್ಕ ಹೊಲ್ಚು ಕಟ್ಟದು ಪೋಯಿರಿಗೆ ಆಂಡ ಎಂಕಿ ಈ ರೀತಿ ಬರೆಯ ಕಾರಣ ದಾನಿ ಪಂಪಿನ ಸೂರ್ಯನಾರಾಯಣ ಅರ್ಥ ಮಂತೊಂದು ಶನಿದೇವರ ಬತ್ತದು ಶ್ರಮೆ ಕೇಂದ್ರ ಸಾಧು ದೀತಿನ ದೃಷ್ಟಿ ಬಿಡಗೆಚ್ಚರಿಗೆ ಅವೇ ದುಮ್ಮುದ ಲೆಕ್ಕನೇ ಸೂರ್ಯನಾರಾಯಣ ದೇವರನ್ನ ದಿನಚರಿ ಪ್ರಾರಂಭ ಮಾಡು ಐಕಾದು ಪನಂದುಲ್ಲೆ ವಿಕ್ರಮಾದಿತ್ಯ ಮಹಾರಾಜರೇ ಪುಟ್ಟಾಯಿನಂಚಿನ ಅಮ್ಮೆಗೆ ಈ ರೀತಿ ಕಷ್ಟ ಕೊರ್ನ್ಯಾರು ಒಂದು ವೇಳೆ ಮನಸ್ಸು ಮಂತನ ನಮ್ಮ ಸ್ಥಿತಿಯನ್ನಾವೇರೆ ಸಾಧ್ಯ ಉಂಟು ಸೂರ್ಯನಾರಾಯಣ ದೇವರಿಗೆ ಸಹಿಸಂದ್ರೆ ಸಾಧ್ಯ ಇಚ್ಚಿ ನಮ್ಮ ಲೆಕ್ಕನೆ ಸಾಮಾನ್ಯ ಜನರ ಸ್ಥಿತಿಯನ್ನಾವೇರೆ ಸಾಧ್ಯ ಉಂಟು ಐಕಾದು ಪನಂದುಲ್ಲೆ ಗ್ರಾಹಕರ ಶ್ರೇಷ್ಠರಿ ಏರಾಂಡ ಉಲ್ಲೇರಾಂಡ ಅಲ್ಲಿ ಶನಿ ದೇವರ ತಂದೆ ಬೇತೆ ಏರ್ಲಾತ್ತು ಒಂಜಿ ವೇಳೆ ಅನ್ನ ಚರಣ ಪದ್ದಂದು ಅನನ್ಯ ಭಕ್ತಿಯು ಸ್ವೀಕಾರ ಮನ್ಪುಲೆ ಬಂದಾಂಡ ಲೋಕಡಿಸಿನ ಸಕಲ ಭಾಗ್ಯಲ ಇರಿಗೆ ಪ್ರಾಪ್ತಿ ಆವಿರ ಸಾಧ್ಯ ಉಂಟು ಅಂಚಾದು ಶನಿದೇವರನ್ನು ಸ್ತುತಿ ಮನ್ಪುಲೆ ಪುತ್ರನೇ
ಪುತ್ರನಲ್ಲ ಇವ ಮತಿಹೀನ ಇವ ಮತಿಹೀನ ಇದನ್ನ ಬೀಳಿಸುವಂತ ಅತಿ ದೊಡ್ಡ ಪುತ್ರದ ಬಂದೆಗೆ ಕಟ್ಟಬ ಕೊಟ್ಟ మోచిల బ్రాహ్మణత్ర మోచిలే దాటపనులరు అమ్మేరక కష్టకొనే వరి బాలే సుపుత్రే పండుదు ఎన్న సభాశ్రమం ఎదురు బెమ్మిసందులరా అమ్మేరక కష్టకొనే బాలే వరి సుపుత్రే పండుదు యారు వత్తండండ ఎన్న ప్రజాజనకుల బాబునుడ తప్పు బావునవర్ల సాతుండు ಅಂಚಾದಿರ ಪಾತ್ರನ ಕಣ್ಣನೆ ಮಲ್ತಂದಿಲ್ಲ ಸ್ವಾಮಿಲೆ ಕಣ್ಣನೆ ಮಲ್ತಂದಿಲ್ಲ ಒಂಜಿ ಶಬ್ದ ಪಾತ್ರಲೆ ಈರ ಮಲ್ತದ ಪಿದರ್ತ ಪಲ್ಲೆ ದಾದಪಣಂದುಲರು ಅಮ್ಮೆರಕ ಕಷ್ಟಕೋನೆ ಬರಿ ಸೋಪತ್ರನ ಆಯ್ ಆಪತ್ರೆ ಆಯ್ ದಾತ್ಮಿಕತ ಆಯ್ ಆಧಾರ್ನಿ ಏರ್ಲ ಎನ್ನ ರಾಜ್ಯಡು ಶರೀರ ಪೂಜೆ ಪುರಸ್ಕಾರ ಮಲ್ಪಚ್ಚಿ ಆಯ್ಲ ಒಂಜಿ ದೇವರನ್ ಪರಲ್ಲ ದೌರ್ಭಾಗ್ಯ ಭಕ್ತಡ ಶಿವ ಐಕೆ ಪಂಚನಿ ಕಾಲಾಯೇ ತಸ್ಮೈ ನಮ್ಮ ಬಂಧು ಶನಿದೇವನ ವಕ್ರದೃಷ್ಟಿ ವಿಕ್ರಮಾದಿತ್ಯನ ಮಿತ್ತು ಭೂತಾಸಲು ಮುಂದಿನ ತಪ್ಪಾರ ನನ್ನ ಎರೇಡಲ ಸಾಧ್ಯತೆ ತೆರಿಪಾನಾತು ತೆರಿಪಾಯ ಆಂಡ ಕಾಲ ಮಿಂಚದು ಪೋಂಡು ಅರ್ಥ ಮಂತಂದ್ರೆ ಅಸಾಧ್ಯ ಆದುಕೊಂಡು ಅಂಚಾದು ಪನಗ ಆ ದೇವರೇ ಇಂಕಲ ವಿಕ್ರಮಾದಿತ್ಯ ಮಹಾರಾಜರನ್ನು ಕಾಪಾಡೋಡು ನನ್ನ ಬರ್ಪೆ ಸ್ವಾಮಿ ಅಂತರಿಕ್ಷದಿ ಹೋಗುತ್ತಿರಲೋ ರಾಮನೋತ್ತಮನೊಡನೆ ವಿಕ್ರಮ ನುಡಿದ ಮಾತು ರಾಮನೋತ್ತಮನೊಡನೆ ವಿಕ್ರಮ ನುಡಿದ ಮಾತು ಕೇಳಿಸಲಿ ದೇವತಾನು ತಕ್ಷಣ ಇಳಿದು ಹೋದನು ಸಭಾಸ್ಥಾನಕ್ಕೆ ಕಳವಳವು ಕುಳಿತು ನಿಲ್ಲರು ಎಲ್ಲ ಜನರು ಶನಿದೇವ ತಕ್ಷಣ ಇಳಿದು ಹೋದ ನೀಲಾಂಜನ ಸಮಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರ ಪಂಡು ಚರಾಚರ ಜೀವರಾಶಿಲ್ ಪೂರ ಎಂಕ ಪೋಡಿದು ತರತಗ್ಗ ಒಂದುಲ್ಲೇರು ದಾಯಪನ್ನಗ ಏರ ಮಿತಯಾನ ವಕ್ರದೃಷ್ಟಿ ದಿಯಪೆನ ಅಕ್ಲೆಗೂ ನಾನಾ ರೀತಿದ ಶಿಕ್ಷೆ ಕೊರ್ಪೆಂದು ಅಕಲ ಒಂಜಿ ಭ್ರಮೆ ಆಂಡ ಯಾನ್ ಅಕ್ಲೆಗೂ ಶಿಕ್ಷೆ ಕೊರ್ಪಿನತ್ತು ಯಾನ್ ಅಕ್ಲೆನ ಪರೀಕ್ಷೆ ಮಲ್ಪುನು ಆ ರೀತಿ ಮನುಷ್ಯ ಬದುಕುವೇನ ಆ ರೀತಿ ಆಯೋಗ ಶಿಕ್ಷೆ ಕೊರ್ಪೆ ಒಂದು ಸತ್ಯವಾಯನ ಪಾತಿರ ದಾಯಪನ್ನಗ ಮದಾಂದರೆ ದಿಂಜಿನ ಈ ಲೋಕನು ನಿಯಂತ್ರಣ ಕಲ್ಕನರೆ ಬೋಡಾದು ಶ್ರೀಮನ್ನಾರಾಯಣ ದೇವನ ಅನುಗ್ರಹದೊಟ್ಟುಗೋ ಯಾನು ಉದಿಪನೆಗೆ ಬೈದಿನಾಯಿ ಆ ಸಂದರ್ಭಡು ಶ್ರೀಮನ್ನಾರಾಯಣ ದೇವರೇ ಎನ್ನ ಕಣ್ಣಗ ದಿವ್ಯ ದೃಷ್ಟಿನ ಕೊರ್ದು ನವಗ್ರಹಗಳೊಟ್ಟುಗು ಸ್ಥಾನಮಾನ ಕೊರ್ದು ಲೋಕೋಪುರ ಏರ್ಪುರ ಅಹಂಕಾರ ಮೆರೆಪೆರ ಅಕಲನ್ ಸರಿಸಾದಿಗ ಕನಲ ಮಗ ಎನ್ನ ಆಶೀರ್ವಾದ ನಿನ್ನ ಮಿತ್ತು ಸದಾ ಉಂಡು ಬಂದು ಎಂಕ ಅನುಗ್ರಹ ಮಲ್ದೇರು ಅಂಚಾದಿಪ್ಪನಗ ಎನ್ನ ಕಾಯಕೊನಿಯಾನು ಸರಿಯಾದ ಮಲ್ತೊಂದು ಬರಂದುಲ್ಲೆ
ಅಂಚೆನೆ ಇನ್ನಿತ ದಿನೋಡು ಎನ್ನ ವಾಹನವಾಯಿನಂಚಿನ ಕಕ್ಕೆಯನ್ನು ವಿಮಾನ ಮಲ್ತಂದು ಭೂಮಂಡಲಡು ಸಂಚಾರಕ್ಕೊಂದು ಪಿದರೊಂದು ಬರ್ಪಿನ ಸಂದರ್ಭ ನಭೋ ಮಂಡಲಡು ಏನ ಸಂಚಾರ ಮಲ್ಪನಾಗ ಹಾ ದಾದಾವು ಮಾಲವ ರಾಜ್ಯದ ರಾಜಧಾನಿ ಆಯ್ನಂಚಿನ ಉಜ್ಜಯಿನಿ ನಗರಡು ದಾದನ ಒಂಜಿ ಅಪಸ್ವರಕ್ಕೆ ಏನೊಂದುಂಡತ್ತ ದಾದಾದಿ ಪರೆ ಸಾಧ್ಯ ಉಂಡು ನೆತ್ತ ಸತ್ಯ ಅಸತ್ಯತು ಓಡುಂದಾಂಡ ಭೂಮಿಗೆ ಜಪ್ಪೆ ಭೂಮಿಗೆ ಜಪ್ಪೆ ಭೂಮಿಗೆ ಜಪ್ಪೆ ಪ್ರತ್ಯಕ್ಷವಾದ ಭಕ್ತರ ದೇವರೇ ಪ್ರತ್ಯಕ್ಷವಾದ ಭಕ್ತರ ಎನ್ನ ಅಕ್ಷಮ್ಯ ಅಪರಾಧವಾದ ಪೋಣ ಸ್ವಾಮಿ ಎನ್ನ ನಮಸ್ಕಾರನೋ ಸ್ವೀಕಾರ ಮಲ್ಪಲೆ ಸ್ವಾಮಿ ಸ್ವೀಕಾರ ಮಲ್ಪಲೆ ಏನ ಉಂಟು ಅಹಂಕಾರನೆ ದಾದಪನದುಲ್ಲ ಯಾನ ಅಪುತ್ರೆ ಅಧರ್ಮಿ ಅತ ಎನ್ನ ಅಪುತ್ರೆ ಅಧರ್ಮಿ ಬಂದು ತಿರಸ್ಕಾರ ಮಲ್ತಂದುಲ್ಲನಾ ನಿನ್ನ ಬಾಯಿಡೆ ಯಾನ ಸುಪುತ್ರೆ ಯಾನ್ ಧರ್ಮಿಷ್ಠೆ ಬಂದು ಪನ್ಪಾವೆ ತೂತ ಗೆಂಡಗ ಕೈ ಪಾಡೊಂದುಲ್ಲ ಪತ್ತದ ಕೈ ಪಾಡಲ ಪತ್ತುಂಡು ಬೋಡೊಂದು ಕೈ ಪಾಡಲ ಪತ್ತುಂಡು ಇನ್ನಿತ ದಿನೊಟ್ಟು ತೆರಿಯಂದಿನ ಏನನ್ನ ಅಪಮಾನ ಮಲ್ತಾ ಅವೇನ ನಿಕ್ಕೆ ತೆರಿಪಾವಂದ ಬಿಡಯ ವಿಕ್ರಮಾದಿತ್ಯ ತೆರಿಪಾವಂದ ಬಿಡಯ ದಾದಾ ಯಾನ ಅಪುತ್ರೆ ಅಧರ್ಮೀಯತ ನಿನ್ನ ಬಾಯಿಡೆ ಯಾನ್ ಸುಪುತ್ರೆ ಯಾನ್ ಧರ್ಮಿಷ್ಠೆ ಯಾನ್ ದೇವೇರೊಂದು ಪನ್ಪಾಯಿಜಿಂಡ ಯಾನ್ ಶನಿಯತ್ತು ದಾದಾ ಏನನ್ನು ನಿನ್ನನೆ ಮಲ್ಪನ ಸಂದರ್ಭ ಕಾರಣ ಭೂಮಿ ಅಪ್ಪನ ತಿಗಲೆಗ ತೋರ್ತಾನ ಆ ಕಾರಣ ನಿನ್ನ ಜೀವೋರ್ದಾಂತಲೇಕ ಮಲ್ಪೆ ರಡ್ಡು ಕೈಟು ಚಪ್ಪಾಳೆ ತಡದು ತೆಲ್ತಾನ ಆ ಕೈನ ನಿನ್ನ ಜೀವೋರ್ದಾಂತಲೇಕ ಮಲ್ಪೆ ಆತೇನಾ ಮೃಷ್ಟಾನ್ನ ಭೋಜನ ತಿಂದಿನಂಚಿನ ನಿಕ್ಕು ನುಪ್ಪು ನೀರ್ದ ಬೆಳೆ ಇನ್ನೊಂದು ಗೊತ್ತಿಪ್ಪರ ಸಾಧ್ಯಜಿ ಆಯ್ಕಾದು ನುಪ್ಪು ನೀರ್ ತಿಕ್ಕಲ್ಲೆಕ ಮಲ್ಪೆ ಶನಿ ಬನ್ನಾಗ ಏನಾಂದು ತೆರಿಪಾದು ಕೊರ್ಪೆ ವಿಕ್ರಮಾದಿತ್ಯ ತೆರಿಪಾದು ಕೊರ್ಪೆ ನಿನ್ನ ಜನ್ಮ ಕುಂಡಲಿದ ಕನ್ಯಾ ರಾಶಿಗೂ ಪ್ರವೇಶ ವಾಯ್ನಂಚಿನ ಸಂದರ್ಭ ಯಾನ ಪ್ರವೇಶ ಮಲ್ತದು ನಿಕ್ಕ ಈ ರೀತಿಯ ಶಿಕ್ಷೆ ಕೊರಂದೆ ಪೋಯಂದಾಂಡ ಸೂರ್ಯಪುತ್ರ ಶನಿಯೇ ಯಾನತ್ತು ಜಾಗ್ರತೆ ಶಿವ ಸುಮ್ಮನಿರದೆ ನಾವು ಆಡೆ ಬದುಕಷ್ಟವ ಕೊಡುವನವನು ಬಲು ಪರಾಕ್ರಮಿ ಶನಿಯೋ ಸುಮ್ಮನಿರದೆ ನಾವು ಆಡೆ ಬದುಕಷ್ಟವ ಕೊಡುವನವನು ಓ ಬ್ರಾಹ್ಮಣೋತ್ತಮರೇ ಕಲಿ ಪುರುಷನ ಮಹಿಮೆ ತಿಳಿಯದು ಎಂದು ಮನದಿ ಚಿಂತೆ ತಾಳಿ ನೊಂದುಕೊಂಡು ರಾಯ ಕಳವಳಗೊಂಡ ಸಭಾ ಮಂಟಪಡು ನವಗ್ರಹಗಳ ವಿಷಯಗೂ ಚರ್ಚೆಗೆ ಅನುಮತಿ ಕೊರ್ನೆಯಾನ ಎನ್ಮ ಗ್ರಾಹಕಲ ವಿಷಯನು ಕೂಲಂಕುಷವಾದ ವಿಚಾರಪೂರ್ವಕವಾದ ಸ್ವೀಕಾರ ಬಲ್ತಿರಂಜನಯ್ಯಾನ ಎನ್ಮನೆ ವರ್ಮನೆ ಗ್ರಾವಾಯಿನ ಶನಿನ ವಿಷಯಗೂ ಬಂದಾಗ ಅಮ್ಮೆರಿಗೆ ಕಷ್ಟ ಕೊಟ್ಟಿರ ಬಾಲೆ ಪನ್ಯ ತಟ್ಟು ಕೇಳ್ನಗ ಕೋಪದ ಕೈಕ ಬುದ್ಧಿನಿ ಕೊಯ್ಡ ಪರಿಣಾಮವಾದ ಅರೆನು ನಿಂದನೆ ಮಲ್ತೆ ಆಪು
ದೇವನಿಂದನೆಯಾದು ಪೋಂಡು ನೆನಕೆ ನೆಂಚಿನ ಶನಿದೇವರು ಪ್ರತ್ಯಕ್ಷವಾದ ಭೂಮಿಗೆ ಚತ್ತ ಬತ್ತರು ಪಾರು போதுவான காருக்கு அட்ட போடுது எங்க க்ஷமே करले என்ன நமஸ்காரனோ ஸ்வீಕಾರ ಮಲ್ಪ್ಲೇ ಪಂಡೆ ಆಂಡಾರ ದತ್ತ ಕಾರಡು ತೊಟ್ಟದು ನಿನ್ನ ನಮಸ್ಕಾರಗೋ ತಿರಸ್ಕಾರ ಉಂಡು ಪಂಡರು ಓ ಶಂಭೋ ಶಂಕರ ನೀಲಕಂಠ ಈರೇಯನನ್ನು ಕಾಪಾಡು ಓ ಎನ್ನ ಬ್ರಾಹ್ಮಣೋತ್ತಮರೇ ಓ ಎನ್ನ ಮಂತ್ರಿವರ್ಯರೇ ಓ ಎನ್ನ ಪ್ರಜಾಜನಕುಲೇ ಶನಿದೇವರನ ಆಗಮನ ಆದು ಪೋತುಂಡು ಮನಸ್ಸುಡು ಒಂದಿರಿದ್ದ ಪೋಡಿಗೆ ಭಯ ಕೊಲದು ಪೋಂಡು ಈ ಸಂದರ್ಭಡು ಯಾನು ಒಂಜಿ ವೇಳೆ ರಾಜ್ಯ ಸಿಂಹಾಸನ ಕೊಲ್ದು ರಾಜ್ಯ ಪರಿಪಾಲನೆ ಮಲ್ತೊಂದು ಬತ್ತಣ್ಣ ಅವೇತೋ ತಪ್ಪುಲು ಆಯ್ರೆ ಸಾಧ್ಯ ಉಂಡು ಅಂಚಾದಿಪ್ಪನಗ ಯಾನು ಅರಮನೆಗೆ ಪೋಪೆ ದುಂಬದ ಸ್ಥಿತಿಗೆ ಯಾನು ಕುಡರ ಬತ್ತಣ್ಣ ಕುಡರ ರಾಜ್ಯ ಸಿಂಹಾಸನ ಕೊಲ್ದು ರಾಜ್ಯ ಪರಿಪಾಲನೆ ಮಲ್ತೊಂದು ಬರ್ಪೆ ಅಡಮುಟ್ಟ ಎಂಕ ಪೋರೆ ಅನುಮಲ್ತು ಕೊರ್ಲೆ ಶಿವ 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 ಉಜ್ಜಯಿನಿ ನಗರಿಗೆ ಶನಿರಾಜ ಬಂದನು ಉಜ್ಜಯಿನಿ ನಗರಿಗೆ ಘನವಾದ ಅಶ್ವವನ್ನು ಕಲಿರಾಜ ತಾರೆ ಬೇಕಾದ ಬೇಪರಿ ಜನರೆಲ್ಲ ಕೊಡಲು ಬೇಕಾದ ಬೇಪರಿ ಜನರೆಲ್ಲ ಕೂಡಲು ವಿಕ್ರಮರಾಜ ಅಲ್ಲಿಗೆ ಬರಲು ಶನಿರಾಜ ಬಂದನು ಉಜ್ಜಯಿನಿ ನಗರಿಗೆ ಭಾಗವತರೇ ಯಾನು ಏನೇನು ಗೊತ್ತಾ ಅಂಡೆ ಯಾನು ಇವ್ರದ ನಾಯತ್ತಿ ಯಾನು ಅರಬ್ ದೇಶ ಸೇವೆ ಇದ್ದೀನಿ ಯಾನು ಗೋಡ ವ್ಯಾಪಾರಿ ಗೋಡತ್ತಿ ಎನ್ನ ಮಂಡೆ ಯಾನು ಕುದುರೆ ವ್ಯಾಪಾರಿ ಎನ್ನ ಕುದರು ಬರ್ಕತ್ತಿಲ್ಲ ಕಾನ್ ಪುರ್ಸತ್ತಿಲ್ಲ ಕಾನ್ ಓ ಭಾಗವತರ ತುಂದರ ಚುಬ್ಬ ಇಟೋಜಿ ಮೇ ಬಾರಿ ಮಂಡೆ ಬೆಚ್ಚ ಮೇ ಉಲ್ಲೇಜಿ ಎನ್ನ ಬುಡದಿ ಬಲ್ದಿನತೆಯೇ ಬುಡದಿ ಬಲ್ದೋಲ್ ಪಣದು ಮಂಡೆ ಬೆಚ್ಚ ಇಜ್ಜಿ ಆ ಲತ್ತಡಲ್ಲಪ್ಪೆ ಬಕ್ಕೊಡ್ತಿ ಇತ್ತಿನ ಪೂರ ಪತೊಂದ್ ಬಲ್ದೋಳ್ ಪಾಡ್ದಿನ ಕುಂಟು ಮಾತ್ರ ಉಪ್ಪುನು ಬುಡದಿ ಬಲ್ದೋಳ್ ಪಂಡದು ಮಂಡೆ ಬೆಚ್ಚ ಅತ್ ಗಾಯಗ ಪಣ್ಣಗ ಎಂಕಲ್ನ ಕುರಣೆ ಬರೆತೇರು ಮೂದು ಮದುಮೆ ಅದು 1000 ಜೋಕುಲೆನ್ ಪುಟ್ಟ ಅಂಡ ಮಕ್ಕಳು ಪೋಯಿನ ಅದು ಪುಣ್ಯ ಉಂಡು ಅಂಚಾದು ನಿಕಲದು ಒಂಜಿ ಬುಡದಿ 1000 ದೇವರಿಗೆ ಎಂಕಲ ಅಂಚತ್ತಿ ಎಂಕಲೆ ಒಂದೇ ದೇವರು 1000 ಬುಡದಲ್ಲು ಅಂಚಾದು ನಿಕಲದು ಬರ್ಕತ್ತಿಜ್ಜಿ ಓ ಭಾಗವತರೇ ಐಕೊಂಡ್ ಎಲ್ಲ ಕತೆ ಪಂತೆ ಕೇಳಲೆ ಕೊರ್ಬು ಬ್ಯಾರಿ ಹಿಂದು ಒಟ್ಟಿಗೆ ಒಂಜಿ ಓಡೋಡು ತುದೇಟು ಮೂವೆರ್ಲ ಪೋವಂದುತ್ತೇರು ಒರಾನೆ ತುಫಾನ್ ಬತ್ತಿಡು ಓಡ ಅಡಿಮೇಲಾಂಡು ಓಡ ಗುಳ್ಕಾಂಡು ಮೂವೆರ್ಲ ನೀರುಗು ಬೂರಿಯರು ಅದಾಗ ಪೊರ್ಬು ಪಂಡೆ ಓ ಏಸು ಮಗ ಮುಜೆ ಬಚಾವ್ ಕರ್ ಅದ ಏಸು ಬತ್ತೇರು ಕೈಟ್ ಪತಿಯರು ಮಿತ್ತು ದೆರ್ತೇರು ಬಚಾವ್ ಮಲ್ತೇರು ಅದಾಗ ಬ್ಯಾರಿ ಪಂಡೆ ಓ ಅಲ್ಲ ಮುಜೆ ಬಚಾವ್ ಕರ್ ಅಲ್ಲ ಬತ್ತೇರು ಕೈಟ್ ಪತಿಯರು ಮಿತ್ತು ದೆರ್ತೇರು ಬಚಾವ್ ಮಲ್ತೇರು ಹಿಂದೂ ದಾಳ ಮಲ್ತೀರಿ 1000 ದೇವರನ್ ಲೆಪ್ಪರ ಸುರು ಮಲ್ಪುವೇರು ಓ ವೆಂಕಟರಮಣ ಓ ನಾರಾಯಣ ಓ ಈಶ್ವರ ದೇವರೇ ಓ ದುರ್ಗಾ ಪರಮೇಶ್ವರಿ ಓ ಅಯ್ಯಪ್ಪೋ ಪಂಡದು ಅಕಲಕಲೆ ಈ ಪೋ ಪಂದು ಲಡೈಗು ಸುರು ಮಲ್ಪುವೇರು ಮುನೇನು ದೂರಡು ತೂಂದಿತ್ತಿನ ಗಣಪತಿ ದೇವರು ಕಿತ್ತು ಜತ್ತದು ಅಯ್ಯನ ಕೈಟ್ ಪತ್ತದು ಮೂಜೆ ಸರಿ ನೀರಡು ಮಿತ್ತ ತೀರ್ತು ಮಲ್ತದು ಅಯ್ಯ ನೀರಡೆ ಗುಡೆ ಅದಾಗ ಆಯ್ಕೆ ಎಂಡೆ ದೇವರೇ ಏನನ್ನು ಬಚಾವ ಮಲ್ಪುಲೇ ಪಡು ಅಂಚಾದ ನಿಕಲೆಗೆ ಬರ್ಕತ್ ಅವು ಸರಿ ಯಾನ್ ಬತ್ತದು ಬಾರಿ ಕೊಡ್ತಾಂಡತ್ತೆ ನಿಕಲ ರಾಜರಿಗೆ ಕುದುರೆ ಮಾರ ಬೈದಿ ಅಲ್ಲೇ ದೂರೋಡು ಬರೊಂದುಲ್ಲಿರತ್ತೆ ಬತ್ತಿರತ್ತೆ ಕತ್ತಲೆ ಕೋನಡ ದೇವಸ್ಮರಣೆ
ಮಲ್ತೊಂದಿನ ಸಂದರ್ಭ ರಾಜಾಂಗನಡು ಜನಕಲ್ನ ಶಬ್ದಕ್ಕೆ ಬಿಕ್ಕಬೂರೊಂದುಂಡು ದಾದ ಪಂಡಿದ ಪಿದೈ ಬದ ತುನಗ ಒರಿ ಕುದುರೆ ವ್ಯಾಪಾರಿ ಕನಕ ತೋಜೊಂದಲ್ಲಿ ఆయన ಪಾತಾಡ ಬಂದ್ಬಿಡ ಉದ್ದೇಶ ಬೈದೆ ಏರಪ್ಪೈ ಒಲ್ತು ಬತ್ತಿನ ಉದ್ದೇಶದ ತೆರಿಪವರೇ ಓ ರಾಜಶೇಖರ ಇರಿಗಾತ್ರ ಈ ಕುದುರೆ ಕಂದೆ ನೆತ್ತಿ ಮೆತ್ತು ಕುಲ್ದು ಸವಾರಿ ಮಲ್ತುದು ಇರಿಗ ಸಮಾಧಾನ ಅಂಡ ಆಯ್ತ ಬೆಲೆ ಕೊರ್ಲೆ ಸ್ವಾಮಿ ಕುದುರೆದ ಮಿತ್ತ ಕೊಲ್ಲ ಸವಾರಿ ಮಲ್ತೆ ಮನಸ್ಸಿಗೆ ಶಾಂತಿ ಅಂಡ್ ನೆತ್ತ ಕ್ರಯ ಏತ ಮತ್ತ ಬಕ್ಕ ನೆತ್ತ ವಿಶೇಷದ ತೆರಿಪವರೇ अबलती गोड़े का जाल खोलो तुम अरबताबाय अब हम को देखो जा करे अब हम देखो दे जाकर अब हम देखो दे जाकर सलल वो मगर राजा उसका बोल 1 लाख होएंगे सुनो राजा सह बोले अल्प जाबा उसके बोले 1 लाख होएंगे सुनो राजा सह बोले अल्प जाबा अब लटी कोड़े गजाल खोलो तुम अल्प जाबा मोर 1 लाख होएंगे सुनो राजा ರಾಜರೇನು ಲಕ್ಷದೀದು ಮಲ್ಲೆ ಮಲ್ದಿನ ಈ ಕುದುರೆ ಬೋಡು ಬೋಡೈನಾತ್ ತಿನಸಿಲೆನ್ ಪಾದ ಬೋಡು ಬೋಡೈನಾತ್ ವಿದ್ಯೆಲೆನ್ ಕಲ್ಪಾದ ಐಕು ಒಂಜಿ ಕ್ರಯ ಕೊರ್ದು ಐತ ಸ್ವಾಮಿತ್ವನು ಪಡೆಯರೆನ್ನಾಂಡ ಅವನಿಕಲು 12 ಲಕ್ಕ ಕೇನೋಂಡು ಅಂಚಾದ ಐತ ಬೆಲೆ 1 ಲಕ್ಷ ವರಹ ನನದಾದಂಡಲ ವಿಶೇಷ ದಂಡನ್ನು ತೆರಿಪವರೇ ಅಂದ ಐಕು ಒಂಜಿ ಪೆಟ್ಟು ಪಾಡಿಯಾಡ ನೆಲತ ಮಿತ್ತತ್ ಆಕಾಶಡ್ಲ ರಾವೊಂದು ಪೋಕಿನಂಚಿತ್ತಿನ ಶಕ್ತಿ ಉಂಡು ಲೋಕಡೊಂಜಿ ಪಾತೆರ ಉಂಡು ಬ್ಯಾರಿ ಬೇರಡು ಮೋಸ ಮಲ್ಪುವೆ ಪಂಡದು ಐಕಾತ್ರ ಈರೇ ಒಂಜಿ ಪೆಟ್ಟು ಪಾಡ್ದು ಪರೀಕ್ಷೆ ಮಲ್ಪುವೆ ಪಾಡಿ 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 ಕಡೆಗೆ ಸಾರಿ ಹೊರಟಿದ್ದು ಕುದುರೆ ಮೀರಿ ಹೋಗೋಣ ವಿಕ್ರಮಾದಿತ್ಯ ಟಿಕಿಯ ಎನ್ನ
ಕೈಕಟಿಕಿಯ ಯಾನು ಏರಂದೆನ್ಯ ಯಾನು ಕಾರವಾನೆ ಅದು ಬೈದಿನಂಚಿತ್ತಿನ ಕಾಕವಾಹನೆ ಆಯ್ನ ಯಾನೇ ಶನಿ ಯಾನೇ ಶನಿ ಯಾನೇ ಶನಿ ರಾಜ ಸಿಂಹಾಸನಡು ಕೊಲ್ದು ಅದನ್ನೇ ಅಪುತ್ರ ಪಡೆದು ಏನನ್ನು ತಿರಸ್ಕಾರ ಮಲ್ತನ ಏನನ್ನು ನಿಂದನೆ ಮಲ್ತನ ಈ ಕ್ಷಮಟು ಸರ್ವನ್ನ ಕಳೆವೊಂದು ನಿರ್ಗತಿಕೆಯಾದ ಮಲ್ಪೆ ಏನನ್ನು ಅಪುತ್ರ ಪಂಡಿನ ನಿನ್ನ ಬಾಯಿಡೆ ಯಾನು ಸುಪುತ್ರೆ ಪಡೆದು ನಿನ್ನ ಪಂಪ ಒಂದ ಬುಡಯೆ ಏನನ್ನು ಅಧರ್ಮಿ ಪಂಡಿನ ಈ ಯಾನು ಧರ್ಮಿಷ್ಟೇ ಪಡೆದು ಪಂಪಾವೆ ಹಾ ದಾದ ಪಂಡ ಏನನ್ನು ದೇವೇರ ಹತ್ತು ಪಂಡನ ಏನನ್ನೇರ್ಲ ಪೂಜೆ ಮಲ್ಪರೆ ಬಲ್ಲಿ ಪಂಡನ ಯಾನು ದೇವೇರ್ ಪಂಡದು ನಿನ್ನಡ ಪಂಪಾವೆ ಆ ಸಂದರ್ಭಗಳು ಎನ್ನ ಕಾರ್ಪಟದ ಕ್ಷಮೆ ಕೇಳಡ ನಿನ್ನನ್ನು ಕ್ಷಮಿಸಿದೆ ಅದ ಮುಟ್ಟ ಯಾನಿ ಏರಿ ಎನ್ನ ಶಕ್ತಿ ಸಾಮರ್ಥ್ಯ ದಾದ ಪಂದ ತೆರಿಪಾಜಡ ಯಾನೇ ಶನಿಯತ್ ವಿಕ್ರಮ ಗಿಳಿದು ಸುತ್ತಮುತ್ತ ತಿರುಗಿ ನೋಡೆ ತೋರುತ್ತಿರುವ ಅಡವಿ ಇಲ್ಲವೋ ಸುತ್ತಮುತ್ತ ತಿರುಗಿ ನೋಡೆ ತೋರುತ್ತಿರುವ ಅಡವಿ ಇಲ್ಲವೋ ಓ ಶಂಭುಲಿಂಗ ಹರಿಯುವಂತ ನದಿಯು ಇಲ್ಲವೋ ಇದು ಏನು ಚೋದ್ಯ ಹಿಂದೆ ತಿರುಗಿ ನೋಡುತ್ತಿರಲು ಕುದುರೆಯನ್ನು ಮಾಯವಾಯಿತು ಶಂಭುಲಿಂಗ ಇದು ಏನು ಆಶ್ಚರ್ಯ ಏನಾಶ್ಚರ್ಯ ಕಾರವಾನ ಕೊರಣ ಕುದುರೆದ ಮಿತ್ ಕೊಲ್ದು ಒಂಜಿ ಬಾರ್ಕೊರಡು ಪೆಟ್ಟು ಕೊರಣೆ ತಡ ದಾದ ಆಂಡ ಪಡೆದು ತೆರಿಯಂದೆ ಪೋಯೆ ಅವೇತ ಕುದುರೆದ ಮಿತ್ ಕೊಲ್ದು ಸವಾರಿ ಮಲ್ತಿನ ವಿಕ್ರಮಾದಿತ್ಯ ಅಜಯ್ಯನ ವಿಕ್ರಮಾದಿತ್ಯ ಒಲ್ಪಲ ಸೋಲುನು ತೂವಂದಿನ ವಿಕ್ರಮಾದಿತ್ಯ ಇನಿ ಒಂಜಿ ಕುದುರೆದ ಎದುರುಡು ಸೋಪಿನಂಚಿನ ಸ್ಥಿತಿ ನಿರ್ಮಾಣವಾದ ಪೋಂಡು ಗಾಲಿಡು ರಾವೊಂದುಂಡ ಪಂಪಿಲಕ ಕುದುರೆ ಐತ ವೇಗೊಗಯಾನು ಐನು ಅರಂಡದ ಪದದೆ ಕಾಡ ಮಧ್ಯಡು ಬಲಿಪುಣಗ ಮರತ್ತ ಗೆಲ್ಲುಲೆಂಕ್ ತಾಗೊಂದುಂಡು ನೆತ್ತೆರು ಅರಿಯೊಂದುಂಡು ಶಂಭೋ ಶಂಕರ ಹಿರೇಯರನು ಕಾಪಾಡು ಪಂಪಿಲೆಕ್ಕ ಒಂಜಿ ಕುದುರೆ ಕೊಂಜಿ ಪೆಟ್ಟು ಕೊರ್ಯೆ ತಡ ಕುದುರೆ ಬತ್ತದ ಉಂತುನತ್ತ ರಮಣೀಯವಾಯಿನ ಸ್ಥಳ ತೋಜೊಂದುಂಡು ಮೂಲ ಜತ ತೂಪೆ ಓಹೋ ದೂರಡೊಂಜಿ ನೀರು ತುದೆ ಪರತೊಂದುಂಡು ಆಯ್ತಾ ನೀರು ಬರ್ಪೆ ಪಂಡದ ಬೊಗತೆಡೆ ನೀರು ದೆಪ್ಪುನಗ ಕೈಟ್ ಕಲ್ಲು ಮಲ್ಲ ತೋಜೊಂದುಂಡು ಅಪಕಾಂಡ ಸರಿಯಾದ ದೃಷ್ಟಿ ಪಾರ್ದು ತೂನಗ ತುದೆ ಪೂರ ಮಾಯವಾದ ಕಲ್ಲು ಮುಲ್ಲುದ ರಾಸಿ ತೋಜೊಂದುಂಡು ಅಪಕಾಂಡ ಉಡಲದ ಬಡವನಾಂಡಲ ಮಾಜಾಗ ಪಂಡದು ಬಲವಸ್ತುಗೂ ಕೈ ಪಾಡಿಯರೆ ಮರಕ್ ಕೈ ಪಾಡ್ರೆ ಪೋನಗ ಮರ ಮಿತ್ ಪೋದು ಮರ ಮಾಯವಾದ ಪೋಂಡತ್ತ ಅಪಗಾಂಡ ಅರ್ಥವಾದ ಪೋಂಡು ಒಂದು ಮಾಯಾವಿ ಸ್ಥಳ ಆದಿಪ್ಪೆರೆ ಸಾಧ್ಯ ಉಂಡು ಮೂಲು ಎಚ್ಚಪಡ್ತು ಯಾನು ಉಂತುನು ಸರಿಯತ್ತು ಏರಂದ ಬೈದ್ರ ಕುದುರೆನ ಏರ್ದು ಪೋಪೆ
ಏರೊಂದು ಬೈದಿನ ಕುದುರೆನ ಏರ್ದು ಪೋಪೆ ಪಡೆದ ಪಿರ ತುರುಗುನಗ ಕುದುರೆ ಮಾಯವಾದ ಕಕ್ಕೆದ ರೂಪ ತಾಲೊಂದು ಕಾ 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 ಪಡೆದು ರಾದು ಪೋಡತ್ತ ಅಪಗಾಂಡ ಅರ್ಥವಾದ ಪೋಂಡು ಆ ಶನಿದೇವರ್ನ ಮಹಿಮೆ ಓ ಶನಿದೇವ ಎರಡ ಈ ರೀತಿ ಗುಂಡಾರಣ್ಯಡ ತಕದು ಪೋಯರ ಅಚ್ಯುತ ಕೇಶವ ಮಾಧವ ಗೊತ್ತು ದಶದಾಂತಿನ ಈ ಪ್ರದೇಶ ಯಾನು ಓಡೆ ಪೋಯರ ಸಾಧ್ಯ ಉಂಡು ಇನ್ನಿತ್ತ ರಾತ್ರಿ ಯಾನು ಮೂಲೆ ಕಲೆವು ನೋಡತ್ತ ಓ ಶಂಭು ಶಂಕರ ಈರೇಯನನ್ನು ಕಾಪಾಡಡು ರಾಜತ ಬಂದು ತಾಮಲಿಂದ ಪುರದ ಬೀದಿಯಲ್ಲಿ ನಿಂದು ಪ್ರೇಮದಿಂದ ಎಲ್ಲ ಪುರದ ಜನ ಕಂಡು ಕಾಮರೂಪದ ಪುರುಷ ಇವನ್ಯಾರು ಎಲ್ಲ ಜನರು ಕಂಡು ಆಶ್ಚರ್ಯಪಟ್ಟು ಲಲಿತ ವಿಕ್ರಮ ತಾನು ಮುಂದಕ್ಕೆ ಹೊರಟು ಭಾರಿ ವರ್ತಕನೊಬ್ಬ ವೈದ್ಯರೆಂಬುವನು ಬರುವದ ವಿಕ್ರಮ ದೂರದಿ ಕಂಡು ರಾಮ ರಾಮ ಎಂದು ರಾಜನ ಬಂದು ಕಾಮಲಿಂಗಪುರದ ಬೀದಿಯಲ್ಲಿ ನಿಂತು ಯಾನು ಬಂಗಾರದ ವ್ಯಾಪಾರಿ ನವಕೋಟಿ ನಾರಾಯಣ ಬಂಡದು ಜನಕ್ಲನ ಬಾಯ್ಡಲೆಪ್ಪವನ ನಂದಯ ಸೃಷ್ಟಿ ಪನ್ನಗ ಯಾನೆ ತಾಮಲಿಂದಾಪುರಡು ವಂಶ ಪಾರಂಪರೆಯಾದ ವೈಡೂರ್ಯಾದಿ ನವರತ್ನದ ವ್ಯಾಪಾರ ಮಲ್ತೊಂದು ಬೈದಿನ ಒರಿ ಅಗರ್ಭ ಶ್ರೀಪತಿ ಪಂಡಲ ತಪ್ಪಾವಂದು ಹಿರಿಯರು ಪಂಟಿನ ಒಂಜಿ ಪಾತೆರ ಉಂಡು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ನಮ್ಮ ಸಂಪಾದನೆ ಮಲ್ತಿನ ಇಟ್ಟು ಒಂತೆ ದಾನ ಧರ್ಮನು ಮಲ್ತುಂಡ ಅವು ಬೇತೆರಿಟ್ಟಿಡು ನಂಗೆ ತಿರುಗದು ಬರ್ಪುಡು ಎನ್ನಡೆಗ ಏರೇ ಬಂಜಿಗದ ಅಂತಿನ ಬತ್ತೇಡ ಆಯೇ ಬಜಿ ಬಂಜಿಡು ಪೋರೆ ಬಲ್ಲಿ ಪಂಡದು ಪಾಕಶಾಲೆನ ಕಟ್ಟಾದು ಪಾಡ್ದೆ ಮನುಷ್ಯ ಏತೇ ಸಂಪಾದನೆ ಮಲ್ತುಂಡಲ್ಲ ಆಯಗ ಒಂಜತ್ತಡ ಒಂಜಿ ಚಿಂತೆ ಉಪ್ಪುಣೆ ಐಕ್ ಯಾನೇ ಸಾಕ್ಷಿ ಆದು ಪೋಯೆ ಎಂಕ್ ಒಂಜೇ ಮಗಲ್ ಬಾರಿ ಪೊರ್ಲು ಕಂಟದಾಲು ಬೋಡ ವಿದ್ಯೆ ಸಂಸ್ಕಾರನು ಕಲ್ಪಾದೆ ಅಂಡ ಆಲಿತ್ತೆ ಮದ್ಮದ ಪ್ರಾಯಗೂ ಬೈದೋಲು ಸದಾ ಪ್ರಯತ್ನ ಮಲ್ತಂಡಲ್ಲ ಒಂಜಿ ನೆಂಟಸ್ತಿಗೆ ಕೂಡ್ದು ಬರಂದಿಜ್ಜಿ ಏರಿಗೂ ಗೊತ್ತು ದೇವೇರ್ನ ಸಂಕಲ್ಪ ಅವು ಪಡ ಇನಿ ಅಂಗಡಿದ ಬಾಕಿಲು ತೆತ್ತ ಕುಲ್ಲರೆಜ್ಜಿ ಗಿರಾಕಿಲು ಪಿಜಿಂದಲಕ ಸಾಲು ಕಟ್ಟದು ಬರಂದುಲ್ಲೇರು ಅಜ್ಜರ್ನ ಕಾಲದ ಬಂಗಾರಲ ಮಾರ್ದು ಪೋಂಡು ಗಿರಾಕಿಲು ಸೊತ್ತು ಪಣವು ಕೊರ್ದು ಸೊತ್ತು ಪತಂದು ಪೋಂದುಲ್ಲೇರು ಈ ರೀತಿ ವ್ಯಾಪಾರ ಬರ್ರೆ ಕಾರಣದಾನಿ ಓಹೋ ಎಕಡೆ ಜಗರಿಡೋರಿ ಬತ್ತದ ಕುಲ್ಲುದೆ ಬಾರಿ ಪೊರ್ಲು ಕಂಟದಾಯ ಲಕ ಉಲ್ಲೆ ಆಯನ್ ತೂನಗ ಈ ಊರ್ದಾಯ ಲಕ ತೋಜುಜೆ ಅರೆಡ ಪೋದು ಏರು ಪಂಡದು ಕೇಂಡೆ ಕ್ಷತ್ರಿಯೇಂದು ಪಂಡಿರು ಕಾಲರ್ಗತಿಗೆ ಒಳಗಾದ ನಿರ್ಗತಿಗೆ ಆತೆ ಕ್ಷತ್ರಿಯ ಪಂಪಿನ ಹೆಗ್ಗಳಿಕೆ ದಾಲಾಯ್ಚಿ ಪಂಡಿರು ಅವಿನ ಕೇನ್ಯಯಾನ ಸ್ವಾಮಿ ಮಧ್ಯಾಹ್ನದ ಈ ಪೊರ್ತುಡು ಈರನ ಇಂಚನೇ ಕಡಪುಣ್ಣ ಸರಿಯತ್ತು ಈ ರೊಪ್ಯರನ್ನಾಂಡ ನಿಕಲ ಕಂದಿನಕ್ಲೆ ಗಾತ್ರನೇ ಪಾಕಶಾಲೆನ ಕಟ್ಟಾದು ಪಾಡ್ದೆ ಅಡೆಗ ಪೋಯರನ್ನಾಂಡ ಇರಗ ಬೋಡೇನ ವ್ಯವಸ್ಥೆನು ಮಲ್ಪರೆ ಪಂತೆ ಪಂಟಿನ ಪಾತಿರದ ಲಕ್ಕನೆ ಆರು ಒತ್ತೊಂಡೇರು ಆರೇನು ಪಾಕಶಾಲೆಗೂ ಕಡಪುಡಿಯೇ ನನ್ನ ಎನ್ನ ಮನಸ್ಸಿಡುತ್ತೀನಿ ನನ್ನ ಮಗಳಿಗೂ ತೆರಿಪಾವಡತ್ತೆ ಆಲೋಲಿಕೆ ಬಾಲಶಿರೋ ಮಣಿಯೇ ನೀಲ ಮುತ್ತಿನ ಮಣಿಯೇ ಬಾಲಶಿರೋ ಮಣಿಯೇ
ನೀಲ ಮುತ್ತಿನ ಮಣಿಯೇ ಲೋಲ ಪುರುಷನು ಇವನು ನೋಡಮ್ಮ ತಾಯೇ ಲೋಲ ಪುರುಷನು ಇವನು ನೋಡಮ್ಮ ತಾಯೇ ಜೋಷಿ ವಿದ್ಯೆಗಳು ಸಂಪದನಿವನು ಪತಿಸ ಕಲೆಯುಳ್ಳ ಪುರುಷನೋಡಿತು ಇವನಿಗೆ ಮಾಲೆಯ ಹಾಕಮ್ಮ ನೀನು ಇವನಿಗೆ ಮಾಲೆ ಹಾಕಮ್ಮ ನೀನು ಸರ್ವ ಸಿದ್ಧಿಯುಳ್ಳ ಮಹಾತ್ಮನು ಇವನು ಇವನಿಗೆ ಮಾಲೆಯ ಹಾಕಮ್ಮ ನೀನು ಸರ್ವ ಸಿದ್ಧಿಯುಳ್ಳ ಮಹಾತ್ಮನು ಇವನು ಬಾಲಜಿರೋ ಮಣಿಯೇ ನೀಲ ಮುತ್ತಿನ ಮಣಿಯೇ ನೋಡ ಪುರುಷ ಇವ ನೋಡಮ್ಮ ತಾಯೇ ಆಯ ಆಯ ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಪಂಪಿನ ಲೋಕೊಡುಂಡು దాయ పన్నగా జోకులు ఎంచ ఇత్తుండలా అప్పెమ్మగు పొర్లే అండ ఎన్న మగలు అంచ ఇజ్జులు 32 లక్షణ ఎత్తిన పొర్ల కంటు బాలే ಲೆಪ್ಪು ವೇಲೆನು ಅಲೋ ಅಲೋಲಿಕೆ ಲೆತ್ತರೆ ಅಪ್ಪಾಜಿ ಅಂದು ಮಗಲೇ ಇನಿತ ದಿನ ನಮ್ಮ ಪಾಲುಗ ಬಾರಿ ಸಂತೋಷದ ದಿನ ಪಂಡಲ ತಪ್ಪ ಒಂದು ದಾಯ ಪನ್ನಗ ಪ್ರಾಯ ಪ್ರಬುದ್ಧಿ ಆಯ್ನಂಚಿನ ನಿಕ್ಕು ಮದ್ಮೆ ಮಲ್ಪೊಡು ಪಂಡದು ಏತೋ ನೆಂಟಸ್ತಿಗೆನ ತೂಯೆ ಅಂಡ ನಿನ್ನ ರೂಪಗೂ ತಕ್ಕಂತಿನ ನಿನ್ನ ಅಂತಸ್ತಗೂ ತಕ್ಕಂತಿನ ನಿನ್ನ ವಿದ್ಯೆಗೂ ತಕ್ಕಂತಿನ ಆನು ಇದ ಮುಟ್ಟಲ ತಿಕ್ಕದಿಜೇ ಪಂಡಲ ತಪ್ಪ ಒಂದು ಇನಿ ಅಂಗಡಿದ ಬಾಕಿಲ್ದೆತ್ತು ಬೇರಸುರು ಮಲ್ಪನ ಸಂದರ್ಭ ಒರಿ ಪರದೇಶಿ ಬತ್ತದು ಅಂಗಡಿದ ಜಗಲಿಡು ಕುಲ್ಲೇ ತಟ್ಟು ಮಗ ಸಾಲು ಸಾಲು ಬ್ಯಾರ ಬರ್ರೆ ಸುರಾಂಡು ಈ ರೀತಿ ವ್ಯಾಪಾರ ಬರ್ರೆ ಕಾರಣದಾನಿ ಎಂದು ಆಲೋಚನೆ ಮಲ್ಪನಾಗ ಅಂಗಡಿದ ಜಗಲಿಡ ಬತ್ತದು ಕುಲ್ಲಿದಿನ ಆಯನ ಕಾರಲಕ್ಷಣನೇ ಅರ್ಥವಾದು ಪೋಂಡು ಮಗ ಆಯನ ತುಯ್ಯೆ ಏತು ಪುರ್ಲ ಕಂಟ ಜವಣೆ ಆಳು 6 ಅಡಿ ಎತ್ತರ ವಿಶಾಲವಾಯ್ನಂಚಿನ ತಿಗಲೆ ದಷ್ಟಪುಷ್ಟವಾಯ್ನಂಚಿನ ಕೈಕಾರು ಆಯನ ತುಯ್ನಂಚಿನೆ ಬಾರಿ ಖುಷಿಯಾಡು ಆಯಡ ಪಾತೆರಿಯಾನು ఆయన బయట బర్పినంచిన ಒಂಜೊಂಜಿ ಪಾತೆರಕ್ಕೆ ಎನ್ನಗ 54 ವಿದ್ಯೆ ಪಾರಂಗತೆಯ ಇಲಕ ತೋಜೊಂದುಲ್ಲೆ 32 ಲಕ್ಷಣ ಕಂಗೊಳಿ ಸಾವಂದುಲ್ಲೆ ಐಕಾತ್ರ ಬಾಲೆ ನಿನ್ನ ನಾಯಕ ಕೊರ್ದು ಮತ್ಮೆ ಮಲ್ಪೊಡು ಪಂಡದ ತೀರ್ಮಾನಗೂ ಬೈದೆ ನಿನ್ನ ಅಭಿಪ್ರಾಯ ದಾದಾಂದು ಪನವನ ಬಾಲೆ ಅಪ್ಪಾಜಿ ದಾದ ಪನೊಂದುಲ್ಲ ರೀರು ಕೋಡ ಮುಟ್ಟ ಕೊಂಡಾಟಡು ಕಾಂಕದಿನ ಇರೆನ ಬಾಯಡ ಇಂಚಿನ ಪಾತೆರನೆ ಇರೆಗಾತು ದುನ್ನಾದ ಪೋಯನೆ ಅಪ್ಪಾಜಿ ಕೋಡ ಮುಟ್ಟ ಪ್ರೀತಿ ಮಲ್ತೊಂದಿತ್ತಿನಾರು ಇನ್ನು ಏನ ಪನೊಂದುಲ್ಲರು ಸಾದಿಡು ಪೋಪಿನಾಯ್ದು ಮದ್ಮೆ ಮತ್ತು ಕುರ್ಪೆ ಪನೊಂದುಲ್ಲರ ಅಂಚಿನ ತಪ್ಪು ಯಾನ ದಾದ ಮಲ್ದೆ ಅಂದ್ ಪನೋರೆ ಅಪ್ಪಾಜಿ ಅಂಚತ್ತು ಮಗಲೇ ಸರಿಯಾದ ಎನ್ನ ಪಾತೆರಕೇನು ಇವತ್ತೇ ಎನ್ನ ಮಗಲತ್ತ ನಿನ್ನ ಮದ್ಮೆ ಮಲ್ತು ದೂರ ಕಡಪುಡ್ದು ಕೊರಿಯನ್ನಂಡ ಅವಲಿತ್ತಿನ ನಿನ್ನ ಮಾಮ ನಿನ್ನ ಮಾಮಿ ನಿನ್ನ ಕಂಡನೆ ನಿನ್ನ ಮೈತಿದೆ ಅಲ್ಲೂ ನಿನ್ನ ಎಂಚ ಸ್ವೀಕಾರ ಮಲ್ಪುನ ಚಿಂತೆ ಏಪಲಾ ಮನಸುಡುಪ್ಪರೆ ಸಾಧ್ಯ ಉಂಡು ಎನ್ನ ಮೋಕೆದ ಮಗಲಿನ ಸಂಸಾರ ಎಂಚ ನಡತುಂಡು ಪಂಡದು ಒಂಜಿ ರೀತಿದ ಪೋಡಿಗೆ ಸದಾ ಮನಸುಡುಪ್ಪರೆ ಸಾಧ್ಯ ಉಂಡು ಒಂಜಿ ವೇಳೆ ಒಂಬೇಗ ಮದ್ಮೆ ಮಲ್ತು ಕೊರಿಯಂದಾಂಡ ಎನ್ನ ಕಣ್ಣ ಎದುರುಡೆ ಸಂಸಾರ ಮಲ್ಪುನ ಪೊರ್ಲುನು ತುವಂದುಪ್ಪರೆ ಸಾಧ್ಯ ಉಂಡತ್ತೆ ಬಾಲೆ ಅವತ್ತಂದೆ ನಂಗೆ ದುಂಬು ಪಿರ ಏರ್ಲಾ ಐತಿ ನೀನನ್ನು ಮದ್ಮೆ ಮಲ್ತು ದೂರ ಕಡಪುಟ್ಟು ಕೊರಿಯಂದಾಂಡ ಎನ್ನ ಪ್ರಾಯದ ಸಂದರ್ಭಡು ನಮ್ಮ ಅಂಗಡಿ ತೂಪಿನ ಏರ್ಲಾ ಇಜ್ಜಿರತ್ತ ಆ ನಿರ್ಗತಿಗೆ ನಮ್ಮ ಅಂಗಡಿಡೆ ಒಂದೆಂದಾಂಡ ನಮ್ಮ ಅಂಗಡಿಗೆ ಒಂಜಿ ಜನಲಾಂಡ್ ಅವತ್ತಂದೆ ಆಯ ಬತ್ತದು ಕುಲ್ದಿನ ಕಾರಲಕ್ಷಣೆ ಈ ರೀತಿ ವ್ಯಾಪಾರ ಬತ್ತಂಡಂದಾಂಡ ಆಯ ಶಾಶ್ವತವಾದೇ ನಮ್ಮ ಇಲ್ಲಡ ಕುಲ್ಯಂದಾಂಡ ನಮ್ಮ ಇಲ್ಲಗ ಭಾಗ್ಯಲಕ್ಷ್ಮಿ ಬತ್ತಿಲಕ ಒಂದೇ ಬಾಲೆ ಇಂಚ ಪೂರ
ಚೂರ ಆಲೋಚನೆ ಮಲ್ತದ ನಿನ್ನ ಆಯ್ಗ ಕೊರ್ದು ಮದ್ಮೆ ಮಲ್ಪಡು ಪಂಡದ ತೀರ್ಮಾನಗ ಬೈದೆ ನಿನ್ನ ಅಭಿಪ್ರಾಯ ದಾದಾಂದು ಪನವನ ಬಾಲೆ. ಅಪ್ಪಾಜಿ ಇನ್ನು ಮಿತ್ತ ಎಂಗೆ ಫಲ ವಿಶ್ವಾಸ ಇತ್ತಡು ತನ್ನ ಮಗಳಿಗೋಸ್ಕರ ಜೀವೋಪಸಂದು ಉಪ್ಪುನಾರು ಪಂದು ಎನ್ನದಿತ್ತಿನಾಲಿಯಾನ ಇಲ್ಲಿಡೆ ಅಪ್ಪಿನ ಕಲೆ ಉಂಡೆ ನನ್ನೊಂಜಿ ಮದ್ಮೆ ಎಂದಾಂಡ ಓಲಿ ಎನ್ನ ಮಗಳಿಗೆ ಬಂಗಾವು ಪಂದು ಅಪ್ಪೆ ಅಮ್ಮೆ ಆದ ಮೋಕೆಡು ತಾಂಕದು ಮಲ್ಲ ಮಲ್ದಿನಾರು ಇರು ಎನ್ನ ಓವೇ ಆಸೆ ಬಾಯ್ಡು ಬರಡ್ದುಂಬೆ ನಡೆಪಾದು ಕೊಡ್ತಿನಾರು ಇರು ಆಂಡ ಇನ್ನು ಈರ್ನ ಮಿತ್ತ ಸಂಶಯ ಮಲ್ಪೆ ಪಂದು ಎನ್ನರ ಬಲ್ಲಿ ಅಪ್ಪಾಜಿ ಪೊಣ್ಣಾಯನಾಲು ಒರ ಒರಿಯನ ಕಂಡನೇ ಪಂದು ಸ್ವೀಕಾರ ಮಲ್ತೊಲುಂದಾಂಡ ಆಯನೇ ಅಲ್ಲ 7 ಜನ್ಮದ ಕಣ್ಣನಿಗೆ ಅಂಚಾದುಪ್ಪನಗ ಇನಿತ ದಿನೊಟ್ಟು ಆಯೆ ನಯ ವಿನೇಡು ಪಾತೆರಿಯಂದಾಂಡ ಅವ್ವೇ ಆಯನ ನಿಜ ಗುಣ ಪಂದು ತೆರಿಯರೆ ಆಪಡೆ ಅಪ್ಪಾಜಿ ದಾಯಿಗು ಪನ್ನಗ ಇನಿತ ದಿನೊಟ್ಟು ಆಯೆ ಒಂಜಿ ಪುಂಡಿ ನುಪ್ಪುದನು ಕಾತೆ ನಯ ವಿನೇಡು ಪಾತೆರಂದೆ ಕಠೋರವಾದ ವರ್ತನೆ ಮಲ್ಪರೆ ಸಾಧ್ಯ ಉಂಡೆ ಅಪ್ಪಾಜಿ ಪೇರುಲಾ ಬೊಲ್ದು ಸುಣ್ಣದ ನೀರುಲಾ ಬೊಲ್ದು ಪೇರು ಪಂಡದು ಸುಣ್ಣದ ನೀರಿನ ಪರಂಡ ದೊಂಡೆ ಪೊಸುದು ಪೋವಂದೆ ಅಪ್ಪಾಜಿ ದೊಂಡೆ ಪೊಸುದು ಪೋವಂದೆ ಐಕೋಸ್ಕರ ಪನೊಂದುಲ್ಲೆ ಒಂದು ಎನ್ನ ಜೀವನದ ಪ್ರಶ್ನೆ ಆಯನ ಪರೀಕ್ಷೆ ಮಲ್ಪರೆ ಒಂಜಿ ಅವಕಾಶ ಮಲ್ತು ಕೊರಿಯರನ್ನಾಂಡ ಈರೇ ಪಂಡಿಲೆಕ್ಕ ಆ ಎಡ್ಡೆಂತಿನ ಆಯನ್ನಾಂಡ ಆಯನ ಮದ್ಮೇರೆ ಎನ್ನದಾಲ ಅಭ್ಯಂತರಜ್ಜಿ ಅಂಚಾದುಪ್ಪನಗ ಆಯನ ಪರೀಕ್ಷೆ ಮಲ್ಪರೆ ಒಂಜಿ ಅವಕಾಶ ಮಲ್ತು ಕೊರುವರೆ ಅಪ್ಪಾಜಿ. ಏಟು ಮಲ್ಲ ಪಾತೆರ ಪನಂದಲ್ಲೂ ಎನ್ನ ಬಾಲೆ ಸತ್ಯವಾಯಿನಂಚಿನ ಪಾತೆರ ಕಾಂಡೇಡ್ದು ಬಯ್ಯ ಮುಟ ಕಷ್ಟ ಬಿಡ್ದು ಬಂಗಾರು ಪನವು ಎರೆಗಾತ್ರ ಸಂಪಾದನೆ ಮಲ್ಪುನು ನಮ್ಮ ಜೋಕ್ಲೆಗಾತ್ರತ್ತೆ ಅಕಲ್ನ ಜೀವನನೇ ಹಾಲಾದು ಪೋಂಡ ನಮ್ಮ ಜೀವನ ವ್ಯರ್ಥ ಆವತ್ತೆ ಅವು ಮಗಲೇ ನಿನ್ನ ಅಂತಪುರಕ್ಕೂ ಆಯನ ಕಡಪುಡುವೆ ಪರೀಕ್ಷೆ ಮಲ್ತದ್ದು ನನ್ನ ದಾದಾಂದು ಪನ ಬಾಲೆ ನನಯ್ಯ ಅನುಪಿದಾಡ್ವೆ ಅಪ್ಪಾಜಿ. ಅದನ್ನು ತಲೆದು ಸಂಜೆಯಾಗೆ ತಿಳಿದು ವೈಜರಾಯಗೆ ಸುಂದರಾತ್ಮರ ಸತಿಯರೇ ಸುಂದರಾತ್ಮಕರಾದ ಕ್ಷತ್ರಿಯರೇ ಹೋಗಿ ಮನೆಗೆ ಚಿತ್ರರಚನೆ ಮನೆಯಲು ಸಂತುಷ್ಟರಾಗಿ ನಿದ್ರೆ ಕೈಯಲು ಸತ್ಯಶೀಲರ ಸುತವಾಗುವುದು ಹೋಗಿ ನೀವು ಚಿತ್ರರಚನೆಯುಳ್ಳ ಮಹಲನು ಕಂಡು ಆಶ್ಚರ್ಯಪಟ್ಟು ಕುಪಿತನ ಭಜನೆ ಮಾಡುತ್ತ ಬಂದ ಇನ್ನು ಆ ದಿನ ಹಗಲು ಕಳೆದು ಸಂಜೆಯಾಗಿ ತಿಳಿದು ಆಯಾ ವ್ಯಾಪಾರಿಯ ಪಣ್ಣೆಕ್ ಆರ ಪಣ್ಣಂಚಿನ ಪಾತೆರ ಬಯ್ಯದ ಪೊರ್ತುಗೋ ಈರು ಮುಲ್ತೊಡ್ದ ಪಿದರ್ದ ಪೋಯರ್ನಂಡ ಪೋದು ಸೇರ್ನ ಜಾಗ ಕತ್ತಲಾಯಣನಂಡ ಅವಳಿರೆಗ್ ನಾನಾ ರೀತ ಕಷ್ಟ ಬರೂ ಪಂಡಿರು ಸತ್ಯವಾಯಿನ ಪಾತಿರ ಅಂಚಾದಿಪ್ಪನಗ ಆರು ತೋಜೈನ ಸಾಧಿನ ಪತನ್ ಬತ್ತೆ ಬತತೂನಗ ಎದುರು ಒಂಜಿ ಭವ್ಯವಾಯಿನ ಮಾಲ ತೋಜೊಂದುಂಡು ವ್ಯಾಪಾರಿನ ಜೀವರಣೆ ಸಾರ್ಥಕ ತೋಜೊಂದುಂಡು ತಾಯಿಗ ಪನ್ನಗ ಇನಿ ಆರು ವ್ಯಾಪಾರ ಗತ್ತು ಕೆಡಗಲ್ದು ವ್ಯಾಪಾರ ಮಲ್ಪಣ ಆ ಒಂಜಿ ಪೊರ್ಲುಡ ತುಯ್ಯೆ ಆತಿಯತ್ತು ಸೋತದು ಸುನ್ನವಾದ ವೈದ್ಯಂಚಿನ ಎಂಕಲ್ಲ ನಿರ್ಗತಿ ನಗಲಿಗು ಒಂಜಿ ಪಾಕಶಾಲೆನ ಕಟ್ಟಾದ ಪಾಡಿನ ತುಯ್ಯೆ ಇತ್ತೆ ತೂಪುನಂಡ ತಾನೇ ಸಂಪಾದನೆ ಮಲ್ತಿನ ಪನವನು ವಾರೀತಿ ತನ್ನ ಸ್ವಂತ ಉಪಯೋಗ ಅಪ್ಪನ್ ಪಂಡ್ಲಿಕ ಒಂಜಿ ಭವ್ಯವಾಯಿನ ಮಹಲ್ ಕಟ್ಟಾದ ಪಾಡ್ದಿರು ನನ್ನ ಮಹಲ್ಗಳೇ ಪ್ರವೇಶ ಮಲ್ಪೆ ಏನು ಕುಜಲವೋ ಚಿತ್ರಕಾರನ ನಾನಾ ಮೃಗಗಳ ಹಂಸ ಕೋಗಿಲ ಆ
ಏನು ಕುಶಲವು ಚಿತ್ರಕಾರನ ನಾನಾ ಮೃಗಗಳ ಹಂಸ ಕೋಗಿಲ ನಾನಾ ಮೃಗಗಳ ಹಂಸ ಕೋಗಿಲ ಅನುಮಾನವಿಲ್ಲದ ಆನೆ ಕುದುರೆ ಮಂದಿ ಮಾರ್ಬಲ ಆನೆ ಕುದುರೆ ಅನುಮಾನವಿಲ್ಲದ ಆನೆ ಕುದುರೆ ಮಂದಿ ಮಾರ್ಬಲ ಎಲ್ಲರ ತಲೆಯು ಚಿತ್ರದೊಳು ಕಂಡು ಎಲ್ಲನೆ ಮುಂದಕ್ಕೆ ನಡೆಯಲು ಅಲ್ಲಿರುವ ಹಂಸದುಲಿಕ ಮಧ್ಯವನ್ನು ಕಂಡು ನಾಲ್ಕುಗಳಿಗೆ ನಾಲ್ಕು ದೀಪ ಸ್ತಂಭವರಿಗದು ದೀಪ ಸ್ತಂಭ ಲೆಕ್ಕವಿಲ್ಲದ ಚಿತ್ರರಚನೆಗಳು ಶೋಭಿಸುವುದು ಕುಶಲವು ಚಿತ್ರಕಾರದ ನಾನಾ ಮೃಗಗಳ ಹಂಸ ಕೋಗಿಲ ಅನುಮಾನವಿಲ್ಲದ ಆನೆ ಕುದುರೆ ಮಂದಿ ಮಾರ್ಬಲಯ ಚಿತ್ರ ಆನೆ ಕುದುರೆ ಒಂಟೆ ಜಿಂಕೆ ಪೆನ್ಪಿನ ಚಿತ್ರಣ ತೂನಗ ಒಂದು ಚಿತ್ರಣ ಭ್ರಮಣ ಪೆನ್ಪಿನ ಭ್ರಮೆ ತೋಜೊಂದುಂಡು ಹಪಗಾಂಡ ವ್ಯಾಪಾರಿನ ಇಲ್ಲು ಈ ರೀತಿ ಅದಿಪ್ಪರೆ ಸಾಧ್ಯ ಉಂಡೆ ನನಂಜಿ ಕೋಣೆಗಳಿಗೆ ಪ್ರವೇಶ ಮಲ್ಪುವೆ ದಾದತ್ತು ಒಂದಿಲೆ ಕೋಣೆದ ಮಧ್ಯಡಿಪ್ಪಣ ಅಂಶ ತುಲಿಕಾ ತಲ್ಪ ಐತ 4 ಕೋಡಿ ಡಿಪ್ಪಣ ದೀಪ ಸ್ತಂಭ ಐಟ್ ಪೊತ್ತನ ದೀಪ ಈ ಅಂಶತುಲಿಕಾ ತಲ್ಪದ ಮಿತ್ತ ಬೂರ್ನಗ ಐಟಿತ್ತಿನ ವಜ್ರ ಒಡೆಯರಳು ಮಿಂಚುಲ ಗೊಂಚಲ ಗೊಂಚಲ ತೋಜಂದುಂಡು ಹಪಗಾಂಡ ವ್ಯಾಪಾರಿನ ಇಲ್ಲು ಈ ರೀತಿಯಾದಿಪ್ಪರೆ ಸಾಧ್ಯ ಉಂಡೆ ದಾಯಕ ಪನ್ನಗ 50 ದೇಶದ ರಾಜರಿನ ಸೋಪಾದು ಅಕಲ ರಾಜಾಂಗನ ಪ್ರವೇಶ ಮಲ್ತಿನ ಎಂಕ್ ಅವಲ ತೋಜಂದಿನ ವೈಭವ ಎಂಕ್ ಮೂಲ ತೋಜೊಂದುಂಡು ಆತೇ ದಾಯಗ ಚಕ್ರೇಶ್ವರಾದ ಮೆರೆಸಿನ ವೈಭವದನೆ ಕಡಿಮೆನೆ ಸಜೀರವಾದ ದೇವಲೋಕೋಪೋದು ಸುಧರ್ಮನ ಸಭೆನ ತೋತಿನ ಎಂಕ್ ಅವಲ ತೋಜಂದಿನ ವೈಭವ ಎಂಕ್ ಮೂಲ ತೋಜೊಂದುಂಡು ಖಂಡಿತವಾದ ಒಂದು ವ್ಯಾಪಾರನೆಲ್ಲತ್ತು ಇನಿತ ದಿನಟು ಎಂಕ್ ದಾದಾಂಡಲ ಕಷ್ಟ ಬರ್ಪುಣು ಸತ್ಯ ಅಡಿಯ ಮುಂದಡೆ ಸ್ವರ್ಗ ಅಡಿಯ ಹಿಂದಡೆ ನರಕ ಅಡಿಗೆ ಅಶ್ವಮೇಧದ ಯಾಗದ ಫಲ ಪನ್ಪಿಲೆಕ್ಕ ಇನಿತ ದಿನೊಟ್ಟು ಎಂಕ್ ಕಷ್ಟ ಬರ್ಪುಣು ಪಂಡುದು ಯಾನ ಮುಲ್ತೊಡ್ದು ಪಿದಡ್ದು ಪೋಯನ್ನಂಡ ಎನ್ನ ಶಾಸ್ತ್ರ ತೇಜಸ್ಸು ದಾದ ಬೆಲೆ ಬರ್ರ ಸಾಧ್ಯ ಉಂಟು ಕೊರ್ನೆಂಚಿನ ಪಾತಿರನೋ ತಪ್ಪಾರ ಬಲಿ ಪಂಡಿದು ಆನಿದಿಂಟು ಗುರುಕುಲ ಪಂದು ಕೊಟ್ಟಿನ ಪಾತಿರ ಅಂಚಾದಿಪ್ಪನಗ ಇನಿತ ರಾತ್ರಿನಿ ಯಾನು ಮೂಲೆ ಕನೆಯುಂಡು ಶಂಭು ಶಂಕರ ಮಹಾದೇವ ಕಾಪಾಡು ಧೈರ್ಯ ಬರದ್ನಿಜ್ಜಿ ಆಸಿಗದ ಮಿತ್ತ ಕುಲ್ಲರ್ಲ ಪೋಡಿಗೆ ಒಂದುಂಡು ಅಂಚಾದಿತ್ನಾಗ ಎನ್ನ ಆರಾಧ್ಯ ದೇವರಾಯಣ ಶ್ರೀ ಪ್ರಭುರಾಮಚಂದ್ರನ ದೇವರನೆ ನೆನವರಿಕೆ ಮಲ್ತೊನ್ವೆ ಉಟಲು ಬೈಟನಿ ಸೀರೆಯ ತಾನು ತೊಟ್ಟಲು ಜಲತಾರಿ ಗುಪ್ಪದವನ್ನೋ ಇಟ್ಟಳು ಕುಂಕುಮ ಕಾಟಿಗೆಯೆಂದು ಕಾಲಲ್ಲಿ ಕೈಜಾನೆ ಲೀಲೆಯಿಟ್ಟು
ಈ ಲೋಕಡು ಏರ್ಲ ಇಜ್ಜಿ ಪಂಡಲ ತಪ್ಪ ಒಂದು ತಾಯಿಗೂ ಪನ್ನಗ ಅಪ್ಪಾಜಿನ ಒಟ್ಟಿಯೇ ಮೋಕಿದ ಮಗಳಾಯಿನಾಲು ಯಾನು ಎಲ್ಲಿಡೆ ಅಪ್ಪೆನ ಕಲೆ ಉಂಡೆ ಸತ್ಯ ಅಪ್ಪೆದಾಂತಿನ ಹೂವೇ ತೊಂದರೆ ಹೂವೇ ಕಷ್ಟ ಬರಂದಿಲ್ಲಕ್ಕ ತಾಕದ ಮಲ್ಲ ಮಲ್ದಿನಾರ ಎನ್ನ ಅಪ್ಪಾಜಿ ಆಂಡ ಇನಿ ಆರ್ನ ವರ್ತನೆ ಬಾರಿ ವಿಚಿತ್ರವಾದ ತೋಜೊಂದುಂಡು ಮಗಲೇ ಒರಿ ಪರ ಊರ್ದಾಯೇ ನಮ್ಮ ಅಂಗಡಿಗೆ ಬೈದೆ ಅಂಗಡಿದ ಬಾಕಿಲಿಡ ಬತ್ ಕುಲ್ದಿನೇ ತಟ್ಟಗ ಸಾಲು ಸಾಲಾದ ವ್ಯಾಪಾರ ಬರ್ರೆ ಸುರುವಾಂಡ್ ಆಯ್ಡ ಪೋದು ಯಾನ ಪಾತೆರಿಯೆ ಜಕ್ಕ ಜವನೆಯಾದ ಬಾರಿ ಪೊರ್ಲು ಕಂಟದ ಹುಡುಗೆ 32 ಲಕ್ಷಡು ಕಂಗೊಲಿ ಸಾವಂದುಲ್ಲೆ 54 ವಿದ್ಯೆನ ಪಾರಂಗದ ಆತಿ ಲೆಕ್ಕ ತೋಜೊಂದುಲ್ಲೆ ಅಂಚ ದುಪ್ಪನಗ ಆಯನ ನಿಕ್ಕು ಕೊಡ್ದು ಮದ್ಮೆ ಮಲ್ಪುಗ ಪಂಪಿನ ಅಭಿಪ್ರಾಯವೂ ಬೈದೆ ಪಂಡಿರ್ ಕೊಂಜಿ ಕಡೆಟ್ ದುಃಖಲ ಆಡ್ ಕೊಂಜಿ ಕಡೆಟ್ ಆಶ್ಚರ್ಯ ಆಡ್ ಅಪ್ಪಾಜಿ ದಾಯಿಗಿಂಚಿನ ನಿರ್ಧಾರಗೂ ಬೈದಿರು ಏನಡ ಆಯನಿಂಚಿನ ತಪ್ಪುದಾದ ಪಂಡದು ಕೇಂಡೆ ಆಯ್ತ ಒಟ್ಟುಗು ಒಂಜಿ ವಿಷಯಲ ಪಂಡೆ ಅಪ್ಪಾಜಿ ಸಂತೋಷಡು ಒಪ್ಪಿಗೆ ಕೊರಿಯರು ಪ್ರಾಯ ಬೈದಿನ பொண்ணன அந்த புறகு பர புருஷன் அம்மிராயனாரு கடப்புடுற சாத்திய உண்டு ஆண்டா எದ್ದ ಅಪ್ಪಾಜಿ ಕಡಪುಡಿಯರು ತಾಯಿಗೆ ಪನ್ನಗ ತನ್ನ ಮಗಳನ್ನ ಮಿತ್ತು ಇತ್ತಿನ ವಿಶ್ವಾಸ ಅಚಲವಾಯಿನ ನಂಬಿಕೆ ತನ್ನ ಮಗಳಿಗೆ ಎಡ್ಡೆ ಬುದ್ಧಿನ ಕಲ್ಪಾದೆ ಎಡ್ಡೆ ಸಂಸ್ಕಾರ ಕೊಟ್ಟು ಮಲ್ಲ ಮಲ್ದೆ ಅಲ್ಲೆಡ್ದು ತನ್ನ ಕುಟುಂಬಗೂ ಬರ್ತಿನ ಓವೇ ಅಪಕೀರ್ತಿ ಬರ್ಪಿನ ಓವೇ ತಪ್ಪು ಕೆಲಸ ಅಲ್ಲೆಡ್ದು ಆ ಒಂದು ಪನ್ಪಿನ ವಿಶ್ವಾಸಡತ್ತೆ ಎನ್ನ ಅಪ್ಪಾಜಿ ಏನನ್ನು ಕಡಪುಡ್ತೀನಿ ಆರ್ನ ವಿಶ್ವಾಸಕ್ಕೂ ತಕ್ಕ ಯಾನ ಬದುಕೊಡತ್ತೆ ಅಂಚ ದುಪ್ಪನಗ ಎಡ್ಡೆಂತಿನ ಪೈಟಾನಿ ಸೀರೆನು ತುತ್ತೊಂಡೆ ಐಕ ಬೋಡಾಯಿನ ರವಕೆನು ಪಾಡೊಂಡೆ ಅಪ್ಪಾಜಿ ಮಲ್ದಿನಂಚಿನ ನವರತ್ನ ಭರಿತ ಆಭರಣನು ಪಾಡೊಂದು ಶೃಂಗಾರ ಮಲ್ತೊಂದು ಕನ್ನಡದ ಎದುರುಡು ಬತ್ತು ತೂನಗ ಒವ್ವ ಒಂಜಿ ಕುಂದುಕೊರತೆ ತೋಜೊಂದುಂಡು ಅವು ದಾದಾ ಪಂದು ಯೋಚನೆ ಮಲ್ಪುನಗ ವರಾನೆ ನೆನೆಪಾದ ಪೋಂಡು ಅಪ್ಪಾಜಿ ಎಂಕ್ ಮೋಕೆಡು ಮಲ್ತು ಕೊರ್ನಿ ಅಂಚಿನ ಮುತ್ತುದ ಹಾರ ಆ ಮುತ್ತುದ ಹಾರನೇ ಆನ ಪಾಡೊಂಡೆಡ ಎನ್ನ ಶೃಂಗಾರ ಸಂಪೂರ್ಣವಾರ ಸಾಧ್ಯ ಉಂಡು ಪಂಡದು ಮುತ್ತುದ ಹಾರನು ಪಾಡೊಂಡೆ ಈ ತೇಯವೇ ಬತ್ತಿನಾಯನ ಮನಸ್ಸು ಎನ್ನ ರೂಪಲಾವಣ್ಯನು ಮೋಯಿಸಾದು ಆಯನ ಮನಸ್ಸೆಡುತ್ತಿನ ವಿಷಯನು ತೆರಿಯೊಡತ್ತೆ ಶೃಂಗಾರದ ಪಾತೆರೊಡತ್ತೆ ಶೃಂಗಾರದ ಪಾತೆರಗೋಸ್ಕರ ಬಂಗಾರದ ತಟ್ಟೆಡು ಬುಳ್ಳಿದ ಗೆಂಡೆಡು ಪೇರು ಪಸೊಂದು ವೀಲ್ಯಾದಿ ಸಾಮಗ್ರಿನ ಒಟ್ಟು ಮಲ್ತೊಂದು ಪನ್ನೀರ ಇನ್ನಿತರ ವಸ್ತುಲಿನ ಒಟ್ಟು ಮಲ್ತೊಂದೆ ನಾನು ಆರಿನ ಪರೀಕ್ಷೆ ಮಲ್ಪರೆ ಬಿದಡುವೆ ಮಲಗಿ ನಿದ್ರೆಯ ಮಾಡು ದೊರೆಯೇ ಮಲಗಿ ನಿದ್ರೆಯ ಮಾಡು ದೊರೆಯೇ ಲಲಿತಾತ್ಮ ನೀನೆ ಸರಿಯೇ ಲಲಿತಾತ್ಮ ನೀನೆ ಸರಿಯೇ ದೊರೆಯೇ ಸರಿಯೇ ಮಲಗಿ ನಿದ್ರೆಯ ಮಾಡು ದೊರೆಯೇ ಲಲಿತಾತ್ಮ ನೀನೆ ಸರಿಯೇ ಲಲಿತಾತ್ಮ ನೀನೆ ಸರಿಯೇ ದೊರೆಯೇ ಸರಿಯೇ ದೊರೆಯೇ ಕಲಿಯುಗದಿ ನೀನೆ ಅತಿ ಚಲುವನಂದಳು ಕಲಿಯುಗದಿ ನೀನೆ ಅತಿ ಗೆಲುವನಂದಳು ಏಳು ರವಣ ಮುಖವ ತೋರು ರಮಣ ಏಳು ಮುಖವ ತೋರೋ ಕಾಲ ನಿದ್ರೆ ಬಿಡು ನಿನ್ನ ಬಾಲ ನಿದ್ರೆ ಬಿಡು ಹಲ
ಕಳನೆ ಹೊಳೆಯುವಂತ ನನ್ನ ರೂಪ ನೋಡು, ಕಳನೆ ಹೊಳೆಯುವಂತ ನನ್ನ ರೂಪ ನೋಡು, ನೀ ನೋಡು ತುರಿಯೇ ಸರಿಯೇ, ತುರಿಯೇ ಸರಿಯೇ. ಈತ ಪರಿಶ್ರಮ ಮಲ್ತೋ ಬೈದಿನೇ ವ್ಯರ್ಥವಾದ ಪೋಂಡು ಯಾನೆರೆಗೋಸ್ಕರ ಶೃಂಗಾರ ಮಲ್ತೊಂದು ಬೈದೇನೆ ಆರೇ ಜಿಟ್ಟೊಂದುಲ್ಲೇರು ಒಂಜಿ ಲೆಕ್ಕೊಡು ಲಾಯ್ಕಾಂಡ್ ಅಪ್ಪಾಜಿ ಪನ್ಯ ಪಾತೆರ ನೆನೆಪಾದು ಪೋಂಡು ಬಾರಿ ಪುರ್ಲು ಕಂಟದ ಹುಡುಗಿಗೆ 32 ಲಕ್ಷಡು ಕಂಗುಲಿ ಸಾವಂದುಲ್ಲೆಗೆ ಅಂಚ ದುಪ್ಪನಗ ಆಯನ ಅಂಚನೆ ತೂವರೆ ಸಾಧ್ಯ ಉಂಡೆ ಆರು ಪರಪುರುಷತ್ತೆ ಅಂಚ ಅಂಡ ಯಾನು ಇತ್ತೆ ತೂಪೆ ಅಬ್ಬಬ್ಬಬ್ಬಾ ವಾ ಪುರ್ಲಿಯೇ ವಾ ಪುರ್ಲು ಈತ ಪುರ್ಲು ಕಂಟದ ಜವನನ ಈ ಲೋಕುಡ ತೂವರೆ ಸಾಧ್ಯ ಉಂಡೆ ಕಥಾ ಪುರನುಡು ಕೇಂದಿನಂಚಿನ ವಿಷಯಲು ದೇವೇಂದ್ರ ನಮ್ಮಗೆ ಜಯಂತೆ ಕೃಷ್ಣ ನಮಗೆ ಮನ್ಮತೆ ಅಂಚನೆ ಕಲಿಯುಗೋಗು ಬನ್ನಗ ನಲಚಕ್ರವರ್ತಿ ಬಾರಿ ಪುರ್ಲುಗೆ ಒಂದು ಪುರ ಕಥಾಪುರನುಡು ಕೇಂದಿನಂಚಿನ ವಿಷಯಲು ನಿಜ ಜೀವನುಡು ಈತ ಪುರ್ಲು ಕಂಟದ ಹುಡುಗಿ ಉಪ್ಪರೆ ಸಾಧ್ಯ ಉಂಡೆ ಆಳು ಆರಡಿ ಎತ್ತರ ವಿಶಾಲ ವಾಯಿನ ಇದೆ ಬಲಿಷ್ಠ ವಾಯಿನ ಕೈಕಾರ ಸಾಕ್ಷಾತ್ ಚಂದ್ರದೇವಿರೇ ಮೋನೆಡು ಬದುಕುಲ್ಲಿನಂಚಿನ ಮೋನೆ ಮೇರಿನ ತೂಯಿ ಬೊಕ್ಕ ಬೇತೇರೆನ್ನ ಮದ್ಮ್ಯಾರೆ ಸಾಧ್ಯ ಉಂಡೆ ಮೇರೆ ಎನ್ನ ಕಂಡನೆ ಅಂಚ ದುಪ್ಪನಗ ಮೇರೆನ ಲಕ್ಕ ಉಡತೆ ಪನ್ನೀರ್ ತಲ್ಸದು ಲಕ್ಕಾರ ಪ್ರಯತ್ನ ಮಲ್ತೆ ಅಪ್ಪಾಜಿ ಪನ್ಯ ಪಾತೆರ ನೆನೆಪಾಡು ಬಾರಿ ದೂರದ ಊರುಡ್ದು ಬೈದೇರ್ಗೆ ಏತು ಸೋತು ಸುನ್ನವಾದ ಪೋತೆರ ದಾನ್ನ ಹಂಸ ತುಲಿಕ ತಲ್ಪುಡು ಜೀದಿನಂಚಿನ ಮೇರೆಗ್ ಬಾರಿ ನಿದ್ರೆಗೊಳಗಾದ ಪೋತೆರು ಅಂಚ ದುಪ್ಪನಗ ಮೇರಿನ ಲಕ್ಕಾವ್ನ ಸರಿಯತ್ ಯಾನೇ ನೆಟೆ ಕಾಪುವೆ ಅವು ಸರಿ ಮೇರ ಜೀದಿನಂಚಿನ ಪೊರ್ತುಗು ಬೇತೆ ಒರ್ತಿನ ಆಗಮನ ಮಾತನೊಂದು ತೆರೆಯರೆಗೋಸ್ಕರ ಮೇರ ಜೇದಿನ ಹಂಸ ತುಲಿಕ ತಲ್ಪೊಡು ಎನ್ನ ಮುತ್ತುದ ಹಾರುನು ನೇಲ್ಪಾವೆ ಅಲ್ಪನೆ ಯಾನ ವಿಶ್ರಾಂತಿ ಮಲ್ಪುವೆ. ವಿಕ್ರಮರಾಯ ಕಂತೆರೆದು ನೋಡುತ್ತಿರಲೋ, ವಿಕ್ರಮರಾಯ ತಾನು ಕಣ್ತೆರೆದು ನೋಡುತ್ತಿರಲೋ, ಲೋಕಗಳಿಲ್ಲದ ಆಶ್ಚರ್ಯವಾಯಿತು. ಚಿತ್ರದ ಹಂಸವು ಹಾರಿ ಬಂದು, ಚಿತ್ರದ ಹಂಸವು ಹಾರಿ ಬಂದು ತಾನು ಮುತ್ತಿನ ಸರದ ಗೂಟಕ್ಕೆ ಬಂದು ಒಂದೊಂದು ಮುತ್ತನು ನುಂಗುತ್ತ ನುಂಗುತ್ತ ಹಂಸವು, ಒಂದೊಂದು ಮುತ್ತನು ನುಂಗುತ್ತ ಹಂಸವೋ, ಇದು ಎಲ್ಲ ಆಶ್ಚರ್ಯ ರಾಯ ಕಂಡು ಹರ ಹರ ಎನ್ನುತ್ತ ಹರನ ಭಜಿಸೆ ರಾಯ. ಹಾರನೆಲ್ಲವೂ ನುಂಗಿ ಹಾರಿತು ಹಂಸ. ವಿಕ್ರಮರಾಯ ತಾನು ತೆರೆದು ನೋಡುತ್ತಿರಲು ಲೋಕದೊಳಿಲ್ಲದ ಆಶ್ಚರ್ಯವಾಯಿತು. ವ್ಯಾಪಾರಿ ಬೋರ್ಡ್ ಬೋರ್ಡ್ತಿನ ವ್ಯವಸ್ಥೆ ಮಲ್ತು ಕೊರಿಯರ್ ಇನಿತ್ತ ರಾತ್ರಿಡ ಈರೆ ಮೂಲು ಜಪ್ಪಲೆ ಎಲಕಾಡೆಲಕೊಂದು ಪೋಲೆ ಪಂಪಿನ ಪಾತ್ರದ ಪ್ರಕಾರವಾದ 6 ತೋಜೈನ ಹಂಸ ತುಲಿಕ ತಲ್ಪೊಡು ಜತ್ತೆ ಜತ್ತಿನೇ ತಡ ಗಾಢ ನಿದ್ರೆಗೊಳಗಾದು ಪೋಯೆ ಇತ್ತೆ ತಿರುಗಾದು ತೂಪೆನೆ ದಾದತು ಒಂದುಲೆ ಯಾನು ಜಪ್ಪನಗ ಈ ಗಿಲುಗುಂಟಡೋ ಮುತ್ತುದಾರಿ ಇಜ್ಜಾಂಡು ಹಪ್ಪಗಾಂಡ ಅಂದು ಮುತ್ತುದಾರಿ ಇಡಬರ ಕಾರಣದಾದ ಪಡೆದು ಅಂಚಿಂಚಿ ತೂನಗ ಎಲ್ಲ ಕೈ ತೀರ್ತ ಒಂಜಿ ಪೊಣ್ಣು ಕೈಯಾತರೆಯಾದು ಜೈದಲು
ಮೋಲಿಡೆ ಬರ್ರೆ ಕಾರಣದಾದ ಮೋಲಪಾದಿನ ಉಡುಗೆ ತೊಡುಗಿನ ತೂನಗ ಇನಿಯಂಕ ಅತಿಥಿ ಸತ್ಕಾರ ಮಲ್ತಿನಾರ್ನ ಮಗಲಾದಿಪ್ಪರ ಸಾಧ್ಯ ಉಂಡು ಅಪಗಂಡ ಮೋಲಿಡಿದಾಯಿ ಬತ್ತಲು ಇಂದು ಪೂರ ಇಂಚ ಪೂರ ದಾದಾ ಉಂದುಂಡು ಹಾ ಹಾ ಎನ್ನ ತರಪಿಡಾಡು ದಾದನ ಪಟಪಡ ಪಟಪಡ ಅವನ ಶಬ್ದ ಕೇಳುന്നുണ്ടತ್ತ ದಾದ ಪಂಡಿತು ತೂನಗ ಹಂಸದ ಚಿತ್ರಗೂ ಜೀವಕಲೆ ಬರುന്നുണ്ടോ ಜೀವಕಲೆ ಬರುന്നുണ്ടോ ಜೀವಕಲೆ ಬರ್ಪಿನಿ ಆತಿಯತ್ತು ರಾವೊಂದುಂಡೋ ರಾವೊಂದುಂಡೋ ರಾವೊಂದುಂಡು ರಾದು ಈ ಗಿಲಿಗುಂಟಡು ಕುಲ್ಲುಂಡತ್ತ ಗಿಲಿಗುಂಟುಡು ಕೊಲ್ಲಿನಿ ಆತೆತ್ತು ಹೈಟಿತ್ತಿನ ಮುತ್ತದ ಹಾರಡು ಒಂಜೊಂಜೆ ಒಂಜೊಂಜೆ ಮುತ್ತನು ನಿಂಗೊಂದುಂಡು ಯಾನೈನು ಗಿಡಪೆರೆ ಪ್ರಯತ್ನ ಬತ್ತುನ್ನಾಂಡಲ ಏನನ್ನ ತೂದುಲ ತೂವಂದಿಲೆಕ್ಕನೆ ನಿಂಗೊಂದುಂಡು ನಿಂಗೊಂದುಂಡು ದಾಯಕ ಪೂರ ಇಂಚ ಪೂರ ಒಂದುಂಡು ಸಂಪೂರ್ಣವಾದ ಮುತ್ತುನು ನಿಂಗುದು ಕುಡ ಚಿತ್ರವಾದ ಪರಿವರ್ತನೆ ಆಡತ್ತಾ ಅಪಗಾಂಡ ಅರ್ಥವಾಂಡ್ ದೇವರೇ ಅರ್ಥವಾಂಡ್ ಭೂಮಿಡು ಪೋಪಿನಂಚಿನ ಕುದುರೆ ಆಕಾಶಡು ಪೋವೊಂದುಂಡು ಆಕಾಶಡು ಪೋವೊಂದುಂಡು ಹಂಸದ ಚಿತ್ರಗೂ ಜೀವಕಲೆ ಬತ್ತದು ಮುತ್ತುನು ನಿಂಗಣು ಪಂಡುಂದಾಂಡ ಏರಡಾಂಡಲ ಯಾನು ಪಂಡುಂಡ ನಂಬೆರೆ ಸಾಧ್ಯ ಉಂಡೆ ಇನಿತ್ತ ತಿನೊಟ್ಟು ಎಂಕ್ ದಾದಾಂಡಲ ಕಷ್ಟ ಬರ್ಪುಂಡು ಸತ್ಯ ದಾದಾಂಡಲ ಬರ್ಪುಂಡ ಆ ದೇವರನ್ನ ಮಿತ್ತೆ ಬುಡ್ದು ಆ ದೇವರೇ ಏನನ್ನು ರಕ್ಷಣೆ ಮಲ್ಪಡು ರಕ್ಷಣೆ ಮಲ್ಪಡು ರಕ್ಷಣೆ ಮಲ್ಪಡು ಕೂಗಿದವು ಕೂಗಿದರೆ ಕೂಗಿ ಕೂಗಿದ ಕೂಗಿ ಸೊಗಸಾಗಿ ಎಲ್ಲರೂ ಎತ್ತಾರು ಕೇಳೆ ವೈದ್ಯರ ಮಗಲಾದ ಆಲೋಲಿಕೆಗೆ ನಿದ್ರೆಯಾದ ಅಸಮುಖಿಗೆ ಎಚ್ಚರಿಕೆ ಆಯಿತು ಆವಾದ ಎದ್ದು ನಿಂತಲು ಬಾಳೆ ಮುತ್ತಿನ ಹಾರ ನೋಡೆ ಅತ್ತನು ಇವನೆಂದು ಕೋಪವ ತಾಳೆ ಓ ದೇವರೇ ವಾ ಮಾಯ್ಕದ ನಿದ್ರಪ್ಪ ಒಂದು ಓಡೆ ಜೀಜಿನರಿಗೂ ನನಲ ಎಚ್ಚರಿಕೆ ಆತಜಿ ಒಂಜಿ ಲೆಕ್ಕೊಡು ಲಾಯ್ಕಾಡು ಏನನ್ನು ಈ ರೀತಿ ತೂಯರುಂದಾಂಡ ತಪ್ಪು ಎನ್ನರೆ ಸಾಧ್ಯ ಉಂಡು ಅಂಚಾದು ಪುನಗ ಆಯ್ನಾತು ಬೇಗ ಶೃಂಗಾರ ಮಲ್ತೊಂದು ಬರ್ಪೆ ಗೆತ್ತೀತಿನ ಆಭರಣನು ಪಾಡೊಂದು ಬರ್ಪೆ ಅವು ಸರಿ ಕೋಡೆ ಹಂಸತುಲಿಕಾ ತಲ್ಪದ ಗಿಲಿಗುಂಟುಡು ಯಾನಿಯನ್ನ ಮುತ್ತುದ ಹಾರನು ನೆಲ್ಪಾದಿತ್ತೆ ಅವು ಮುತ್ತುದ ಹಾರ ತೋಜೊಂದುಜ್ಜಿ ಓಲಾ ತಿರ್ತು ಬೂಡ್ದುಂಡ ದಾನ ತಿರ್ತು ಬೂಡ್ದುಂಡ ತುಪ್ಪೆ ಇಜ್ಜಿ ಇಜ್ಜಿ ಇಂಚಾರೆ ಕಾರಣದಾನಿ ಈ ಕೋನೆಡು ಮೇರ್ಲ ಯಾನ್ನ ಇರುವೆರೇ ಉಪ್ಪುನು ಅಪ್ಪಾಜಿ ಬೈದೇರುನ್ನಾಡಲ ಏನಡ ಕೇನಂದ ಬೈದೇರು ಅಂಚಾಂಡ ಮುತ್ತುದ ಹಾರ ಒಡೆಪೋಂಡು ಇತ್ತೆ ಅರ್ಥವಾದು ಪೋಂಡು ಇಮ್ಮೆ ನಾಟಕ ಮಲ್ತೊಂದುಲ್ಲೆ ಓಡೆ ಜೀದಿನಾಯ್ಗ ನನಲ ಎಚ್ಚರಿಕೆ ಆತ ಜಿನ್ನಾಂಡ ಒಂದು ನಾಟಕದ ನಿದ್ರೆ ಒಂದು ಸತ್ಯವಾಯನ ನಿದ್ರೆತ್ತು ಅಂಚಾಂಡ ಇವನು ಇಂಚನೆ ಬುಡ್ರೆ ಬಲ್ಲಿ ಲಕ್ಕ ಕಲ್ವಾ ಲಕ್ಕ ಕೊಡೋ ದಾಯಕಪಾಲೆ ಎಕ್ಕಡಿಂಚ ಆಕೊಂದಿಲ್ಲ ನೆರೊಂದಿಲ್ಲ ದಾದಾಂಡು దాదా దాయగా అక్కుందుల్లా పనుందుల్లనా మామల్ల సొబగి లెక్క తోజొందుల్లనా ఎడ్ಡೆ ಪಾತೆರಡು ಎನ್ನ ಕಂಡದಿನ ಮುತ್ತುದ ಹಾರ ಕೊರಿಯಾ ಹೆಂಗ್ ಗೊತ್ತಜ್ಜಿ ಬಾಲೆ ಯಾನು ನಿನ್ನ ಮುತ್ತದ ಹಾರ ಕಂಡದಜ್ಜಿ ಇಜ್ಜ ಮುತ್ತದ ಹಾರ ಕಂಡದ ಜನ ಕಲ್ವಾ ಉನ್ಯ ಇಲ್ಲ ಕನ್ನಪಾಡ್ನ ನೀಚ ಅದಮ್ಮ ನಾಚಿಗೆ ಆಪುಜ ನಿಕ್ಕು ಎಡ್ಡೆ ಪಾತೆರಡು ಎನ್ನ ಮುತ್ತದ ಹಾರ ಕೊರು ಇಜಿನ್ನಾಂಡ ನಿನ್ನ ನಾನು ಇಂಚನೆ ಬಿಡೆ ಏನ ಪೊಣ್ಣು ಬಂದು ಸಸಾರ ಮಲ್ತೊಂದುಲ್ಲನಾ ಎಡ್ಡೆ ಪಾತೆರಡು ಎನ್ನ ಮುತ್ತದ ಹಾರ ಕೊರು ಇಜಿನ್ನಾಂಡ ಎನ್ನ ಅಪ್ಪಾಜಿನ ಪಂದು ನಿಕ್ಕು ಸರಿಯಾದ ಬುದ್ಧಿ ಕಲ್ಪಾವೆ ಸರಿಯಾದ ಬುದ್ಧಿ ಕಲ್ಪಾವೆ ನನಗೆ ಮೋಸವನೇನು ಮಾಡಲು
ಕೈ ಅನ್ನ ಇಷ್ಟಕ್ಕೆ ಬರಬೇನು ದೇವಯ್ಯ ಇನ್ನು ಓ ದಾರಿಕಾರ ಅಲ್ಲ ಸ್ವಾಮಿ ಎನ್ನ ಮಗಳಿನ ಮುತ್ತದ ಹಾರನು ಲಕ್ಕಾಯಿಗೆ ನಿಜ ಸ್ವಾಮಿ ದಾಯಿಂಚ ಮಲ್ತ ರಾತ್ರಿಡು ಜೈದಿನಂಚಿನ ಸಂದರ್ಭ ಎನ್ನ ಮಗಳಿನ ಮುತ್ತದ ಹಾರನು ಲಕ್ಕಾಯ ನಿನ್ನ ರೂಪ ಲಾವಣ್ಯ ತೂದು ಈ ಪಾತೆರ್ನೆ ಪೊರ್ಲನು ತೂದು ಎನ್ನ ಮಗಳಿನ ನಿಕ್ಕು ಕೊರ್ದು ಮದ್ಮೆ ಮಲ್ಪೊಡನಿತ್ತೆ ಸರ್ವನ್ಲ ಕಳೆಯೊಂಡ ಮಲ್ಲೆ ಇಜ್ಜಿ ಎನ್ನ ಮಗಳಿನ ಮುತ್ತದ ಹಾರನು ಕೊರ್ದು ಕ್ಷಮೆಗೇನಿ ಅನ್ನಾಂಡ ನಿನ್ನನ್ನು ಪೋರೆಗೆ ಬಿಡ್ಪೆ ಇಜ್ಜಿ ಸ್ವಾಮಿ ಹೀರ್ನ ಮಗಲ್ನ ಮುತ್ತದ ಹಾರ ಯಾನ ಲಕ್ಕಾದಿಜ್ಜಿ ಉಂಡಿನ ಇಲ್ಲಾಗ ಕಣ್ಣ ಪಾಡ್ನ ಆನ್ಲ ಯಾನತ್ತು ಸ್ವಾಮಿ ಯಾನತ್ತು ಇನಿ ಕಾಲದ ಕೈಕ ತಿಕ್ಕದು ಯಾನ್ ನಿಕಲ್ಲ ಕಣ್ಣಗ ಕಲ್ವೆಯಾದ ತೋಜಂದಿಲ್ಲ ಸ್ವಾಮಿ ಕಲ್ವೆಯಾದ ತೋಜಂದಿಲ್ಲ ಇನಿ ನೆತ್ತ ನಿಜ ಸ್ಥಿತಿ ಪಂಡೆಂಡಲ ನಿಕ್ಲಿಗ್ ಅರ್ಥವಾದ ಸಾಧ್ಯ ಇಜ್ಜಿ ಸ್ವಾಮಿ ಅರ್ಥವಾದ ಸಾಧ್ಯ ಐ ಕಾತ್ರ ಪಡಂದಿಲ್ಲ ಎಂಕ್ ಕ್ಷಮೆ ಕೊರಡು ಸ್ವಾಮಿ ಕ್ಷಮೆ ಕೊರಡು ನಿಕ್ಕ ಕ್ಷಮೆನಾ ಇನ್ನಂಚಿನ ಆಯ್ಗ ಕ್ಷಮೆನಾ ಏರವಲು ಆಯ್ಗ ಹಾಕಲೆ ನೋಪುಲೆ ಆಯಳಚ್ಚಿನ ಮುತ್ತದ ಹಾರನದೆ ತೊನ್ಲೆ ಆಯ್ ಏತು ಪಂಡಲ ಯಾನು ಲಕ್ಕಾದಿಜ್ಜಿ ಎಂದು ಪಣಂದುಲೆ ಆಯ್ಗ ಇಂಚನೆ ಬಿಡ್ರೆ ಬಲ್ಲಿ ಕಲ್ವಾಗ ಹಾಕನಗ ಮೇಟು ಪೂರ ನೆತ್ತೇರ್ ಜತ್ತೊಂದುಂಡು ಈ ರೀತಿ ಹಾಕ್ಯರನ್ನಾಂಡ ಆಯನ ಪ್ರಾಣ ಪೋಂಡ ರಾಜರು ಎಂಕ್ಲಿಗೂ ಶಿಕ್ಷೆ ಕೊರ್ರೆ ಸಾಧ್ಯ ಉಂಡು ಅಂಚಾದುಪ್ಪುನಗ ಯಾನು ರಾಜರಡನೆ ಪೋದು ದೂರು ಕೊರ್ಪೆ ಎಲ್ಲ ರಾಜ್ಯಂಗಲ ಜನಕುಲೆಗ ವಾರೀಜಿದಲ ಕಷ್ಟಪರದಿ ಲೆಕ್ಕ ರಾಜ್ಯ ಪರಿಪಾಲನೆ ಮಲ್ತೊತ್ತಿನ ಪುಗತ್ತಿನ ಪಡಿನೆ ಯಾನ್ ಎಂಗ್ಲ ರಾಜ್ಯದ ರಕ್ಷಣೆಗಾದ್ರ ವಿಕ್ರಮಾದಿತ್ಯ ಮಹಾರಾಜರನ ಚಕ್ರವರ್ತಿಯಾದ ಸ್ವೀಕಾರ ಮಲ್ತದ ಅರೆಗ ಕಪ್ಪ ಕಾಣಿಕೆ ಗೊರಂದು ಬರ್ಪಿನ ಅರೆನ ಮಾಡಾಳಿಗೆ ಯಾತ್ಪನರೆ ಸಂತೋಷ ಒಂದುಂಡು ಪೆರ್ಮೆ ಒಂದುಂಡು ಎಂಗ್ಲ ಜನಕುಲ ಕಷ್ಟನು ನಿವಾರಣೆ ಮಲ್ಪರಗಾತ್ರ ಪ್ರತಿನಿತ್ಯಲ ರಾಜ್ಯ ಒಡ್ಡಲ್ದ ಕೊರ್ದು ಅಕಲ್ನ ಕಷ್ಟ ಸುಖನು ವಿಚಾರಣೆ ಮಲ್ಪನ ಎನ್ನ ಪ್ರತಿನಿತ್ಯದ ಕೆಲಸ ಅಂಚ ಸಿಂಹಾಸಡು ಕುಲುದಿಪ್ಪನ ಸಂದರ್ಭಗಳು ಸೇವಕರು ಮತ್ತು ಪಣ್ಣಂಚಿನ ಪಾತೆರ ಎಂಕಲ್ನ ರಾಜ್ಯದ ವ್ಯಾಪಾರಿನ ಇಲ್ಲಡು ವರಿ ಕಲುವೆ ಮುತ್ತದ ಹಾರದ ಲಕ್ಕಾದೆ ಪಣದು ದೂರು ಕರಿಯರು ಐಕಾತ್ರ ಅರೆನಲ ಲತೆ ವ್ಯಾಪಾರ ವಿಚಾರಣೆ ಮಲ್ತೆ ಅವಳು ನಡೆತಿನ ಸತ್ಯ ಘಟನೆ ಪೂರ ಕೇಂಡೆ ಅಂಚ ಆನ ಲೆತ್ತೆ ಅಂಚ ಅಲ್ಲ ಬರಂದಿಲ್ಲೆತ್ತ ಚಂದ್ರಜಯನನು ಕೇಳಿದನು ದಾರಿಕಾರ ನಿನ್ನಲಿ ಮುತ್ತಿನ ಹಾರ ಹಿಂದೆಯಂತೆ ಕೊಡು ಸಾಹುಕಾಗೆ ನೀನು ಕೊಡದೆ ಮೋಸ ಮಾಡಲು ಪ್ರಾಣ ಹಿಂದೆ ಕೊಡುವೆ ಪ್ರಾಣ ಹಿಂದೆ ಕೊಡುವೆ ನೀನು ಸುಮ್ಮನೆ ಕಾಜಿ ಮಾಡುವೆಯೋ ಕೊಡು ನೀನು ಚಂದ್ರಜಯನ ಕೇಳಿದಾನು ಕಾರಿಕಾರ ನಿಮ್ಮಲಿ ದಾರಿಕಾರ ಅಲ್ಲ ಸ್ವಾಮಿ ನಿನ್ನ ವಿಷಯಡು ಎಂಕಲ ರಾಜ್ಯದ ವ್ಯಾಪಾರಿ ದೂರು ಬರ್ತೇರು ಸೋತದು ಸುಣ್ಣವಾದ ವೈದಿನ ನಿನ್ನದು ಕನಿಕರಡು ನಿಕ್ಕು ಬೋರ್ಡ್ ಬೋರ್ಡ್ ಯಾರನ್ನ ಇಲ್ಲಡು ವ್ಯವಸ್ಥೆ ಮಲ್ತ ಕೊರಿಯರಿಗೆ ಸತ್ಯವಾದ ಪಾತ್ರ ಆರು ಪನ್ಯ ಪಾತಿರದ ಪ್ರಕಾರನೇ ಆರ್ನ ಇಲ್ಲಡು ಉಂತರಲ ಜಪ್ಪರಲ ಅವಕಾಶ ಮಲ್ತ ಕೊರಿಯರಿಗೆ ಅಂದ್ರ ಸ್ವಾಮಿ ಆಂಡ ಆನಿದ ದಿನ ಕೋಡದ ದಿನೊಟ್ಟು ಆರ್ನ ಮಗಲ್ನ ಮುತ್ತುದಾರಣಿ ಲಕ್ಕಾದ ಪಂಡು ಎಂಕ ದೂರುಲ ಕೊರಿಯರು ಓ ದಾರಿಕಾಲ ಎಂಕಲ್ನ ರಾಜ್ಯಡು ಕಲ್ವದು ಬಾರಿ ಮಲ್ಲ ಕಠಿಣ ಶಿಕ್ಷೆ ಉಂಡು ಬಾರಿ ಮಲ್ಲ ಕಠಿಣ ಶಿಕ್ಷೆ ಉಂಡು ಐಕಾತ್ರ ಪನೊಂದುಲ್ಲ ದಾರಿಕಾರ ವಿನಾಕಾರಣ ನಿಕ್ಕು ದೇದಂಡನೆ ಮಲ್ಪನ್ ಬಡ್ಚಿ ಲಕ್ಕಾದಿನ ಮುತ್ತುದಾರನ ಪಿರ ಕೊರ್ಲ ಕ್ಷಮೆ ಕೇಳ ಕ್ಷಮೆ ಕೊಪ್ಪೆ ಅಂಚನೆ ಕೋರಲ ಬಿಡ್ಪೆ ಓ ದಾರಿಕಾರ ದಾರಿಗೋಸ್ಕರ ಮನ್ಪಂದ ಕುಂದ ನಿನ್ನ ಅಭಿಪ್ರಾಯಗಳ ಪನ್ನಲತ್ತ ಚಂದ್ರಜಯನ ರಾಜ ಕೇಳು
ಬುದ್ಧಿವಗಾರವು ನನ್ನಲಿಲ್ಲ ಕೇಳು ನೀವಿನ್ನೋ ಓ ಚಂದ್ರ ಜಯನ ಹಂಸವ್ಯಾಕಿ ಕೊಡುತ್ತೀರೆಂದನೋ ಸುಳ್ಳು ಎಂದಿಗೂ ಆಡಲಾರೆ ನಾ ಸುಳ್ಳು ಎಂದಿಗೂ ಆಡಲಾರೆ ಕೇಳು ರಾಜ ನೀನೇ ಎಂದು ಹೇಳಿದ್ದಾರೆ ಸುಳ್ಳು ಆಗುತ್ತಿದೆ ಇದು ಸುಳ್ಳು ಆಗುತ್ತಿದೆ ಚಂದ್ರ ಜಯನ ಅಳಕವಲ್ಲ ಕೇಳಿ ನಾನು ಕಳ್ಳತನವಲ್ಲ ಮಾಡೋರಲ್ಲ ಕೇಳು ಇನ್ನು ನಾನು ಹಾಡಿದ್ದರು ಓ ಚಂದ್ರ ಜಯನ ಮನ್ನಿಸು ಮನ್ನಿಸು ಎನ್ನ ಮನ್ನಿಸು ಅಲಸ காலாய தஸ்மஹே நம கால கர்ப்படோ ஏன உண்டு பண்ணுது ಆ ವಿಧಾತ ಗತ್ತಂದೆ ಬೇತೇರೆಗಳ ಪಣಿಯರೆ ಸಾಧ್ಯ ಇಚ್ಚಿ ಈಜಿನಾಂಡ ಎಂಕ್ ಇನಿತ ದಿನಟೋ ಈ ಸ್ಥಿತಿ ಬರ್ಪುಣ ಪಂಡದು ಯಾನ್ ಕನಮನಸಡ್ಲ ಎನ್ನೆನ್ನ ಪೋಯೆ ಓವ ಜನ್ಮಡೋ ಮಲ್ತಿನ ಪಾಪಗನುಗುಣವಾದ ಎಂಕ್ ಈ ಜನ್ಮಡೋ ಈ ಸ್ಥಿತಿ ಬರ್ಪುಣ ಪಂಡದು ಎನ್ನಿದಿಚ್ಚು ಸ್ವಾಮಿ ಎನ್ನಿದಿಚ್ಚಿ ఇచ్చిన్నాండ ఆండ కేనునారియేరు రాజశేఖరే ధర్మ పీఠడు కొల్తో ಜನಕಲಿಗೆ ಬರ್ಪಿನಂಚಿನ ಕಷ್ಟ ಕಾರ್ಪಣ್ಯಪುರ ದೂರ ಮಲ್ಪುನಂಚಿನ ಧರ್ಮಾಧೀಶೆ ಒವ್ವೇ ವಿಷಯಗಳ ಸರಿಯಾದ ತೀರ್ಪು ಕಪ್ಪಿನಂಚಿನ ವ್ಯಕ್ತಿ ಅಂಚಾದಿಪ್ಪನಾಗ ಎನ್ನ ಉಡಲದ ಬೇನಿನ ಅರಿಗೆ ಪಂಡೆಂಡ ಅರ್ಥವಾಯ ಸಾಧ್ಯ ಉಂಡು ಅಂಚಾದಿಪ್ಪನಾಗ ಎನ್ನ ಉಡಲದ ಬೇನಿನ ಅರಿಗೆ ತಿರುಪಾವೇ ಓ ರಾಜಶೇಖರ ಚಂದ್ರಸೇನ ಮಹಾರಾಜರೇ ಸಾಗಾಂಡ ಈರ್ಪಲ್ಯ ಪಾತರ ಸ್ವಾಮಿ ಸೋತದು ಸುನ್ನವಾದ ಬೈದಿನ ಎಂಕ ಈರಣ ವ್ಯಾಪಾರಿ ಆಶ್ರಯ ಕೊರ್ನಿ ಸತ್ಯವಾಯ್ದ ಪಾತೆರ ಬಾಮ್ನಿ ಓಹೋ ಐಟ್ ರಡ್ಡ ಪಾತೆರ ಇಜ್ಜಿ ಆಂಡ ಕುಡೊಂಜಿ ಪಾತೆರ ಪಂಡರತ್ತ ಸ್ವಾಮಿ ಓಹೋ ಆರ್ನ ಮಗಲ್ಲ ಮುತ್ತದ ಹಾರ ಯಾನ ಲಕ್ಕಾದಿರೆ ಪಂಡದು ಇಜ್ಜಿ ಸ್ವಾಮಿ ಇಜ್ಜಿ ಆರ್ನ ಮಗಲ್ಲ ಮುತ್ತದ ಹಾರ ಯಾನ್ ಲಕ್ಕಾದಿ ಸ್ವಾಮಿ ಉಂಡಿನ ಇಲ್ಲಗ ಕಣ್ಣು ಪಾಟ್ನ ಆನ್ಲ ಯಾನತ್ತ ಸ್ವಾಮಿ ಯಾನತ್ ಇನಿ ಕಾಲದ ಕೈಕ್ ತಿಕ್ಕದು ಯಾನ್ ಕಲ್ವೆಯಾದ ತೋಜಂದಿಲ್ಲ ಸ್ವಾಮಿ ಕಲ್ವೆಯಾದ ಸ್ಪಂದ್ಲ ನೆತ್ತ ನಿಜ ಸ್ಥಿತಿ ಪಂಡೆಂಡಲ ಇರೆಗ್ ಅರ್ಥವಾಯರ ಸಾಧ್ಯ ಇಜ್ಜಿ ಸ್ವಾಮಿ ಅರ್ಥವಾಯರ ಸಾಧ್ಯ ಇಜ್ಜಿ ಐಕಾತ್ರ ಪನೊಂದುಲ್ಲ ಸ್ವಾಮಿ ಎಂಕ್ ಕ್ಷಮೆ ಕೊರಡು ಪಂಡದು ಓ ಸ್ವಾಮಿ ರಾಜರಾಯಿನ ನಿಕ್ಕಲು ರಣರಂಗಪ ಪೋಯಿನ ಸಂದರ್ಭಡು ಎದುರದ ರಾಜೆ ಬೊಲ್ತದ ನಿಶಾನ ತೋಜೋಯ್ನಾಂಡ ಆಯ್ಗ ಬೆರಿಪತ್ತದು ಹಾಕೆರ ಬಲ್ಲಿಗೆ ರತನ ಬಡ್ದು ಬಲ್ತಂದಿತ್ತಿನಾಯನು ಒಯ್ತಂದು ಬತ್ತದು ನೋಪೆರ ಬಲ್ಲಿಗೆ ಅಂಚನೆ ಸೋತದು ನೀರಿಡ ಮುರ್ಕದು ಕೊಲ್ದಿತ್ತಿನಾಯನು ಒಯ್ತಂದು ಬತ್ತದು ನೋಪೆರ ಬಲ್ಲಿಗೆ ಅಂಚನೆ ಪೊಣ್ಣಲ್ಲ ಮಿತ್ ಕೈ ಮಲ್ಪೆರ ಬಲ್ಲಿಗೆ ಅಂದು ರಾಜನೀತಿಯಾದುಂಡು ರಾಜಧರ್ಮವಾದುಂಡು ಆತೆ ಅತ್ತ ಸ್ವಾಮಿ ಏರಾಯ್ನ ಏ ಮಾನ ಅಪಮಾನ ಪೂರ ಈರ್ನ ಕಾರ್ದಡಿಕ್ ಪಡ್ದು ಕ್ಷಮೆ ಕೇನ್ಮೆನಾ ಆಯ್ಗ ಕ್ಷಮೆ ಕೊರ್ಪಣ ಔದಾರಿಲ ರಾಜನಾಯ ಗುಂಡಿಗೆ ಸ್ವಾಮಿ ರಾಜನಾಯ ಗುಂಡಿಗೆ ಐಕಾತ್ರ ಪನೊಂದುಲ್ಲ ಸ್ವಾಮಿ ಎಂಕ್ ಕ್ಷಮೆ ಕೊರಡು ಸ್ವಾಮಿ ಕ್ಷಮೆ ಕೊರಡು ಸ್ವಾಮಿ ಈರ್ನ ಕಾರ್ ಗಡ್ಡ ಬುಡ್ದು ಸನದರ್ದು ತರತಗ್ಗಾದ ನಟ್ಟೊಂದುಲ್ಲೆ ಎಂಕ್ ಕ್ಷಮೆ ಕೊರ್ಲೆ ಈರೆ ಕ್ಷಮೆ ಕೊರ್ನ ಅರಕ್ಷಣೆ ಯಾನ ಮೂಲ ಉಂತಜಿ ಎಂಕ್ ಪಿದರ್ದು ಪೋಯರೆ ಅಪ್ಪನೆ ಕೊರ್ಲೆ ಸ್ವಾಮಿ ಮುಚ್ಚಿಲ ಎಂದು ಜನರಿಗೆ ಹೇಳಿ ನಿಂದು ಕೋಪವು ತಾಳಿ ಎಂದು ಇವನ ಕೈಯ ಹಾಲು ಖಂಡಿಸಿರಿ. ಮುಚ್ಚಿಲ ಬಾಯಿ ಮುಚ್ಚಿಲ ನನ್ನ ಒಂದೇ ಪಾತ್ರ ಜಾಗ್ರತೆ ಜಾಗ್ರತೆ ದಾನೆ ಎಂಕ್ ನ್ಯಾಯ ನೀತಿ ಕಲ್ಪನ ನಿನ್ನಂಚಿ ಕಲ್ವಡ ಎಂಕ್ ನ್ಯಾಯ ನೀತಿ ಕಲ್ಪನ ಆತ್ಮಲ್ಲ ಯಾನ ನತದಷ್ಟೆಂದೇನು ಪೋಯನ ಎಂಕಲ್ನ ರಾಜ್ಯದ ಚಕ್ರವರ್ತಿ ಆಯ್ನ
ಸಾಧ್ಯಜ್ಜಿ ಈ ಸಾಮಾನ್ಯ ಕಲುವೆ ತಂದು ಬತ್ತಿನ ಸಂದರ್ಭಗಳ ಎಣ್ಣೆ ದಾಯ ಪನ್ನಗ ಲಕ್ಕಾದಿನ ಮುತ್ತುದಾರನ ಪಿರಕೋರು ಕ್ಷಮೆಗೆ ಎಲ್ಲ ಬಂಡೆ ಆಂಡ ಎನ್ನ ಪಾತ್ರನು ನಿರ್ಲಕ್ಷ್ಯ ಮಲ್ತ ಇತ್ತದಾನೆ ನಯ ವಿನಯಡು ಪಾತ್ರ ಮುಲ್ತುವರ ಜಾರ್ದು ಬಾಪೆಂಜನ ಖಂಡಿತ ಸಾಧ್ಯಜ್ಜಿ ನಿನ್ನಂಚಿ ಕಲ್ವದು ಕಠಿಣ ಶಿಕ್ಷೆ ಕೊರ್ಪೆ ಎಂಚ ತಾಮಲಿಂದ ಪೌರುಗ ಕಾರು ಒಂದು ಬೈದನ ಅವೇ ಕಾರು ನಿನ್ನ ಜೀವಡು ದಾಂತಿ ಲೆಕ್ಕ ಮಲ್ಪೆ ಕೈತ ಮುತ್ತದ ಹಾರು ಪತ್ಯನ ಅವೇ ಕೈಲ ಜೀವಡು ದಾಂತಿ ಲೆಕ್ಕ ಮಲ್ಪೆ ಮುತ್ತದ ಹಾರನ್ನು ಮಾರ್ದು ಬತ್ತಿನ ಪನಾಡು ಬಂಜರ ನುಪ್ಪುನ್ ಪ್ಯಾನ್ ನುಪ್ಪು ನೀರು ದಾಂತಿ ಲೆಕ್ಕ ಮಲ್ಪೆ ಏ ರೌಡಿಯ ಕಟುಕೇರು ಈ ಕಲ್ವನು ನಾಲಿ ಸಾಧೆ ಗೋಳಿನಲ್ಪ ಒಯ್ತಂದು ಬೋಲೆ ಇಮ್ಯಾನ ಒಯ್ತಂದು పోదు ಕೈಕಾರನ ಕರ್ತಕ್ಕೆ ಬಾಡ್ಲೆ ಒಂಜಿ ವೇಳೆ ಇಮ್ಯಾನ ಮಿತ್ತು ಏರಾಂಡ ಪ್ರಜೆಗಳು ಇಮ್ಯಾನ ಮಿತ್ತು ಕರುಣೆ ತೋಜದ್ದು ದುಂಬು ಬತ್ತಿರುಂದಾಂಡ ಆಕ್ಲೆಗ್ಲ ಒಂದೇ ಶಿಕ್ಷೆ ಬರಬಂದು ಡಂಗುರ ಬರ್ತಲೆ ಎನ್ನ ಕಣ್ಣೆದರಿ ಈ ಕಲ್ವನ್ನು ಒಂಜಿ ಕ್ಷಣ ಅಂತವರ್ತಿ ಒಯ್ತಂದು ಬೋಲೆ ರಾಜ್ಯ ಪರಿಪಾಲನೆ ಮಲ್ತೊಂದೈದ್ನ ಹೆಗ್ಗಳಿಕೆಗ್ ಪಾತ್ರವಾಯಿನ ವಿಕ್ರಮಾದಿತ್ಯಗ್ ಇನಿ ಕಟುಕೆರಡ ಕೈಕಾರು ಕಡ್ಪಿನಂಚಿನ ಅಪ್ಪನೇನೆ ಕೊರಿಯರು ಮೂಲು ರಾಜೆ ರಕ್ಕಸಲೆಕ ಮಲ್ತೊಂದುಲ್ಲೆ ಮಂತ್ರಿನಕುಲು ಪಿಲಿತ್ತಲೆಕ ಮಲ್ತೊಂದುಲ್ಲೆರು ಈಜಿನಂಡ ರಾಜನಾಯನಾಯೇ ಮಂತ್ರಿಗ್ ತೆರಿಪಾದು ಕೊಡ್ತೋಡು ಹಿಂಬೆ ಕಲ್ವೇ ಪಂಪ್ಲೇಟ್ ತುಂಬು ರಡ್ಡ ಪ್ರಮುಖವಾಯಿನ ವಿಷಯಗೂ ಲಕ್ಷ ಕೊರಡೋ ಪಂಡ್ದು ಒಂಜ ಕಂಡದಿನ ಪಂಪಿನ ವಸ್ತು ಇಮ್ಮನ ಕೈಟಿಪ್ಪೊಡು ಈಜಿನಂಡ ಕಂಡದಿನ ಪಂಪಿನ ಏರಾಂಡಲ ತೂತಿನಕಲು ಬೋಡು ಇಂದು ರಡ್ಲಾ ಇಜ್ಜಂದೆ ಏಕಪಕ್ಷೀಯವಾದ ಕಲ್ವೇ ಪಂಡ್ರೆ ಅಪ್ಪುಜಿ ಪಂಡದು ತೆರಿಪಾದು ಕೊಡ್ತೋಡು ಮೂಲು ತೆರಿಪಾದು ಕೊರ್ಪಣಕ್ಲು ಏರಾಂಡಲ ಉಲ್ಲೇರೆ ನನ್ನ ಪ್ರಜಾಜನಕುಲು ದಾದ ಮಲ್ತದಡು ಲಕ್ಕದೊಂದು ಪ್ರತಿಭಟನೆ ಮಲ್ತದಡು ಓ ರಾಜಶೇಖರ ನಮ್ಮ ರಾಜ್ಯಡು ಕಲ್ವಾಗ ಕಠೋರವಾದ ಶಿಕ್ಷೆ ಉಂಟು ಕೈಕಾರು ಕಡ್ಪಿನಂಚಿನ ಶಿಕ್ಷೆ ಒಂಜಿ ವೇಳೆ ಇಮನ ಕೈಕಾರು ಕಡ್ತುನ್ನಾಂಡ ಎಲ್ಲ ಇಮೆ ಕಲ್ವೆ ಅತ್ತೊಂದು ತೆರೆದು ಬತ್ತುನ್ನಾಂಡ ಕತ್ತಿನ ಕೈಕಾರನ ಜೋಡಣೆ ಮಲ್ಪೆರ ಸಾಧ್ಯ ಉಂಡೆ ವಾ ಕಾಯ್ಕನೋ ಮಲ್ಪೆರ ಪೂಜ ಆ ಕಾಯ್ಕನೋ ಮಲ್ಪಣಗ ನೂದು ಸತ್ಯತ್ತು ಸಾವಿರ ಸತ್ತಿ ಆಲೋಚನೆ ಮಲ್ತೊಡೊಂದು ತೆರಿಪಾದು ಕೊಡ್ತೊಡು ಹಾಂಡ ಮೂಲು ತೆರಿಪಾದು ಕೊಡ್ತನಕ್ಲು ಏರಾಂಡಲ ಉಲ್ಲೆರೆ ರಾಜೆ ರಕ್ಕಸಲೆಕ ಮಲ್ತೊಂದಲ್ಲೇ ಮಂತ್ರಿನಕಲು ಪಿಲಿತ್ತಲೆಕ ವರ್ತನೆ ಮಲ್ತೊಂದಲೇರು ನನ್ನ ಪ್ರಜಾಜನಕಲ ಸ್ಥಿತಿಯೇ ನಾಯ್ದ ಲೆಕ್ಕ ಮಲ್ತೊಂದಲೇರು ಯಥಾ ರಾಜ ತಥಾ ಪ್ರಜೆ ಪಂಪ್ಲೆಕ ಎಂಚ ರಾಜ ಇಪ್ಪಿನ ಅಂಚ ಮಂತ್ರಿ ಇಪ್ಪೇರು ಪಂಪಿನ ಪಾತಿರ ಮೂಲು ಸತ್ಯವಾದ ಪೋಂಡು ಮೂಲು ಖಂಡಿತವಾದ ಎಂಕು ನ್ಯಾಯ ಸಿಕ್ಕರೆ ಸಾಧ್ಯ ಇಚ್ಚಿ ಓ ಶಂಭೋ ಶಂಕರ ಶನಿಯು ದೇವ ನೀನೇ ದೀನನ ಕಾಯಿನ್ನೋ ದೇವಾ ನೀನೇ ದೀನನ ಕಾಯೋ ಇನ್ನು ದೀನನ ಕಾಯೋ ಇನ್ನು
ಕೈಕಾರ ಕಟ್ಟಪಾಡ್ಯರ ಅವಿರತವಾದ ಜಪ್ಪಿನಂಚಿನ ನೆಕ್ಕರು ಉಡಲದ ಪಡವುದ ಬೇನೆ ಸಹಿಸೋನರೆ ಅಸಾಧ್ಯವಾದುಂಡು ಈ ಸಂದರ್ಭಡು ಎನ್ನ ಸ್ನೇಹಿತನ ಬೇತಾಳನ್ನು ನೆನೆವರಿಕೆ ಮಲ್ತೊಂಡೆ 65 ಪಾತೆರ ಓ ವಿಕ್ರಮಾದಿತ್ಯ ಮಹಾರಾಜ ನಿನ್ನ ಪ್ರಾರಬ್ಧ ಕರ್ಮ ನೆಕ್ಕಿಯನ ದಾಲ ಮಲ್ಪೆರೆ ಸಾತಿಚಿ ಪಂಡೆರು ಅಂಡ ನಿನ್ನ ಈ ಗಾಯಗು ಯಾನುಂಜಿ ದಿವ್ಯಾಯುಷನು ತಾಗಾವೆ ಅಂಡ ಒಂಜಿ ಪಾತೆರ ನೆನಪುದೀಲ ವಿಕ್ರಮಾದಿತ್ಯ ಒಂಜಿ ಮನುಷ್ಯ ಭೂಮಿಡ್ ನಡತಂದ ಪೋನಗ ಕಾರು ಜಾರದು ಪೂರ್ವೆಗೆ ಆಯೆ ಲಕ್ಕೆರೆಗೋತ್ತರ ಎಂಚ ಆ ಭೂಮಿಯಪ್ಪನೇ ಆಧಾರವಾದ ಲಕ್ವೆನ ಅಂಚನೆ ನಿಕ್ಕು ಬತ್ತಿನ ಕಷ್ಟಗೂ ಆ ಶನಿದೇವರನೇ ನೆನೆವರಿಕೆ ಮಲ್ತಣ್ಣಣ್ಣ ದಾಂಡಲ ಪ್ರಯೋಜನ ಸಾಧ್ಯ ಉಂಡು ಪಂಡಿರು 6 ಪಂಡಿದು ಒಂಜಿ ತಿಂಗಳು ಕರಿದು ತೋಡು ಶನಿದೇವರನ ಅನನ್ಯ ಭಕ್ತಡ ನೆನೆವರಿಕೆ ಮಲ್ತೊಂದುಲ್ಲೆ ಈರೆ ಸತ್ಯ ಈರೆ ನಿತ್ಯ ಈರೆ ಪರಮ ಸತ್ಯ ಪಂಪಿನ ಪಾತೆರ ಸತ್ಯವಾದ ಪೋಡು ಸ್ವಾಮಿ ಸತ್ಯವಾದ ಪೋಡು ಆನಿದ ದಿನಟು ಯಾನು ಮಲ್ತಿನ ಅಪರಾಧ ಎಂಕಿನಿ ತೆರೆದು ಬತ್ತಡ ಸ್ವಾಮಿ ತೆರೆದು ಬತ್ತಡು ಓ ಸ್ವಾಮಿ ಎಂಕಿನಿ ಮಾಪು ಮಲ್ಪಳೆ ಸ್ವಾಮಿ ಮಾಪು ಮಲ್ಪಳೆ ನೀಲಾಂಜನ ಸಮವಾಚಂ ರವಿಪುತ್ರ ಯಮಾಗ್ರಜಂ ಜಾಯ ಮಾರ್ತಾಂಡ ಸಂಭೂತಂ ತಮ್ಮನಾಮಿ ಶನೀಶ್ವರ ಸತ್ಯವಂತರಾದ ಶ್ರೀಪಾದ ಜನರು ನಿತ್ಯ ಆಹಾರವ ಕೊಡುತ್ತ ಇರಲು ಆಯಿತು ವಿಕ್ರಮಗೆ ಅನ್ನದ ಸುತವೋ ಆದರೂ ಕೈಕಾಲು ಕಡಿದ ಸುತವು ಆಯಿತು ವಿಕ್ರಮಗೆ ಅನ್ನದ ಸುತವು ಆದರೂ ಕೈಕಾಲು ಕಡಿದ ದುಃಖವು ಇರುವುದು ರಾಜಗೆ ನಿಮ್ಮಲವಿಲ್ಲವೋ ಇರುವುದು ರಾಜಗೆ ನಿಮ್ಮಲವಿಲ್ಲವೋ ಸತ್ಯವಂತರಾದ ಶ್ರೀಪಾಲು ಜನರು ಸೂರ್ಯೋದಯನ ಸಂದರ್ಭಡು ಕಣ್ಣು ಬುಲಾದ ತೋನಗ ಒಂಜಿ ಆಶ್ಚರ್ಯವಾದ ತೋಜನುಂಡು ಗಾಯಕ ಪೊನ್ನಗ ಮುರ್ತ ಜನಕನು ಎನಡ ತೋನಗ ತಿರಸ್ಕಾರ ಭಾವನೆ ಇಡುತ್ತು ಅಂತಿರು ಎನಡ ಏರ್ಲ ಪಾತ್ರೆ ತಯಾರಿದ್ದಾಡು ಆಂಡ ಇನಿ ಜನಕನು ಸಾಲು ಕಟ್ಟದು ನುಪ್ಪು ನೀರು ಪತನ್ ಬರುಂದಿಲೇರು ಮೊಕ್ಕಲು ಕಂತು ಕೊರ್ನ ನುಪ್ಪು ನೀರು ಯಾನು ಸ್ವೀಕಾರ ಮಲ್ಪಡಂಚಿನ ಸ್ಥಿತಿಡು ಉಳ್ಳೇನೆ ಕ್ಷತ್ರಿಯನ ಯಾನ ಬಕ್ಕರಿನ ಅಂತಿಡ ಬದುಕುಲಂಚಿನ ಸ್ಥಿತಿಯಾದ ಪೋಣೆ ಓ ದೇವಾ ಗಾಯ ಗಾತ್ರ ಇಂಚಿನ ಶಿಕ್ಷಣ ಕೊರೊಂದಿಲ್ಲರು ಎನ್ನ ಈ ಪ್ರಾಣ ಪಕ್ಷಿನಿ ಇರ ಕಾತಡಿಕ ಸೇರ್ಸಾಲೆ ಸ್ವಾಮಿ ಸೇರ್ಸಾಲೆ ಯಾನಾದವನು ಕಲೆವಂಡ್ರ ಆಪುಜಿ ಸ್ವಾಮಿ ಯಾನಾದವನು ಕಲೆವಂಡ್ರ ಆಪುಜಿ ದಾಯಕ ಪಂಡಗ 64 ವಿದ್ಯೆ ಪಾರಂಗತವಾಯಿನ ಯಾನು ಬೇಡಿಪ್ಪುನ ಪಂಚಭೂತನ ಏಕೈಕ್ರತ ಮಂತೊಂದು ಪ್ರಾಣ ಬುಡ್ಪುನ ವಿದ್ಯೆನ ಕಲ್ತಿನಾಯ ಸ್ವಾಮಿಯಾನು ಕಲ್ತಿನಾಯಿ ಕಾಂಡ 84 ಲಕ್ಷ ಜೀವ ರಾಶಿ ಬೊಕ್ಕ ಮಾನವ ಜನ್ಮ ಪವಿತ್ರವಾಯಿನಗೆ ಅವಿನ ನಮ್ಮ ಕೈಯಾರ ನಮ್ಮ ಕಲೆ ಉಣ್ಣಾಂಡ
ಏಳೇಳು ಜನ್ಮದ ರೌದ್ರವ ನರಕ ಪ್ರಾಪ್ತಿಯ ಪುಳಿಗೆ ಆತ್ಮಹತ್ಯೆ ಮಹಾಪಾಪ ಜೀವದ ಧಕ್ಕೆ ಮರೆಯೋಡಂಡ ನುಪ್ಪು ಸ್ವೀಕಾರ ಮಲ್ಪಡತ್ತೆ ಸ್ವಾಮಿ ನುಪ್ಪು ಸ್ವೀಕಾರ ಮಲ್ಪಡತ್ತೆ ನುಪ್ಪು ಸ್ವೀಕಾರ ಮಲ್ಪಡಂಡ ಪ್ರಾಣಿ ಪಕ್ಷಿ ಲೆಕ್ಕ ಬದುಕೊಡತ್ತೆ ಸ್ವಾಮಿಯಾನು ಪ್ರಾಣ ಪಕ್ಷಿ ಲೆಕ್ಕ ಬದುಕೊಡಿ ಓ ಶನಿದೇವಾ ದಾಯಗಾತ್ರ ಇಂಚಿತ್ರ ಶಿಕ್ಷಣ ಹಿಂಗ ಬರೋದಿಲ್ಲರು ದಾಯಗಾತ್ರ ಇಂಚಿತ್ರ ಕೊಡ್ತಾರೆ ಎನ್ನ ಪ್ರಾಣ ಪಕ್ಷಿನ ಕಾಡಡಿಗೆ ಸೇರ್ಸಾಲೆ ಸ್ವಾಮಿ ಸೇರ್ಸಾಲೆ ಸೂರ್ಯಪುತ್ರ ದೀರ್ಘದೇಹಿ ವಿಶಾಲಾಕ್ಷಿ ಶಿವಪ್ರಿಯ ಮಂದಾಚರ ಪ್ರಸನ್ಮಾತ್ಮಂ ಪೀಡಂ ಅರ್ಪಂ ಶನೀಶ್ವರ ಪೀಡಂ ಅರ್ಪಂ ಶನೀಶ್ವರ ಕಾಪಾಡ್ಲೆ ಶನಿದೇವಾ ಕಾಪಾಡ್ಲೆ 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 ಉದ್ದನಾಪುರದ ತೆಲಿಗೆ ಜಯ ಕಾಮಲಿಂಗ ಪುರಗೆ ಮಗಳನ್ನು ಕೊಟ್ಟು ಲಗ್ನ ಮಾಡಿರಲು ಭಾವ ಅತ್ತೆಯು ಬಂದು ನಮ್ಮ ಜೊತೆಗೆ ಕೂಡಿಸಿ ಕರೆದೊಯ್ಯುವೆ ನನ್ನ ಜೊತೆಗೆ ಕೂಡಿಸಿ ಕರೆದೊಯ್ಯುವೆ ಆಲಕಿಯಲಿ ತನ್ನ ಕೂಡಿಸಿಕೊಂಡು ತೇಲಿ ಹೊರಟವು ನನ್ನ ಊರಿಗೆ ಇನ್ನೋ ಉದ್ಯಾನಪುರದ ತೇಲಿ ಕೊನ್ನಾಯಿ ನಾಳೆಗೂ ಸ್ವಾತಂತ್ರ್ಯ ಪಂಪುನ ಇಚ್ಚಿ ಎಲ್ಲಿದೆ ಅಕ್ಕಮ್ಮೆನ್ನ ಅಧೀನರು ಉಪ್ಪುಳಿಗೆ ಎಲ್ಲಿ ಹೋದು ಮಲ್ಲ ಐಬೊಕ್ಕ ಮದಿಮೆ ಐಬೊಕ್ಕ ಕಂಡನ ಅಧೀನರು ಉಪ್ಪುಳಿಗೆ ಮದಿಮೆದು ಜೋಕುಲ ಐಬೊಕ್ಕ ಜೋಕುಲು ಮಲ್ಲ ಐಬೊಕ್ಕ ಜೋಕುಲಿನ ಅಧೀನರು ಉಪ್ಪುಳಿಗೆ ಅಂಚ ಕೊನ್ನಾಯಿ ನಾಳೆಗೂ ಸ್ವಾತಂತ್ರ್ಯ ಪಂಪುನ ಇಜ್ಜಿ ಬಡ ಕುಟುಂಬಡು ಕುಡುಗಿನಂಚಿನ ಪುಣ್ಣಮಗಲು ಯಾನು ಉಜ್ಜಯಿನಿದ ಪ್ರಜೆ ಯಾನು ಸುಶೀಲ ಪಂಡಿತ ಎಣ್ಣ ಪುದರು ಏಕಲ ಸಂಪ್ರದಾಯದ ಪ್ರಕಾರ ಯಾನು ಎಲ್ಲಿ ಪುನಗನೆ ಎಲ್ಲ ಅಪ್ಪಮ್ಮೆದ ಸಾಮಲಿಂಗಾಪುರದ ರಾಮಣ್ಣ ಕಾಣಿಗೆದ ಮಗಟ ಮಗ್ನವಂತ ಕೊರಿಯರು ಇನ್ಯಾನು ಪ್ರಾಯೋಗ ವೈದ್ಯ ಸಂದರ್ಭ ಹೊಸ ಮದ್ಮಲಾದ ಖಂಡಲಿಂಗದು ಪೋಪಿನಂಚಿನ ದಿನ ಏನನ್ನು ಲೆಕ್ಕಂ ಕೊರೆಗಿಂದ ಎಲ್ಲ ಮಾಮಾಜಿ ಮಾಡಿಬುಕ್ಕ ಸಂಬಂಧದಗಳು ತಮ್ಮನ ಲವಣಸಡುತ್ತ ಮಧ್ಯಾಹ್ನದ ಗುರುತುಲು ವೈದಿನಗಳು ಮಾತನ ಲವಣ ಸಾಗು ಬೊಕ್ಕ ಎಲ್ಲ ಮಾಮಾಜಿ ಪಂಡೇರು ಮರ್ಮಳೆ ಈ ವೈಕುಲು ತುಂಬು ಕೋಪ ಈ ಐನಾಥ ಬೇಗ ಪಿದಾರ್ದವಲ್ಲ ಪಂಡೇರು ಕೋಪಿ ಮಂಚಿನ ಕೊಟ್ಟುಡು ಎಂಗಲ ಒಂದು ಸಂಪ್ರದಾಯನ ಉಂಡು ಹೊಸ ಮರ್ಮಲೆ ನಡತದ ಪೋಪಿನತ್ತು ದಂಡಿಗೆನ ಪೋಪಿನವು ಮಾಮಾಜಿ ಇಂಕ ದಂಡಿಗೆಲ್ಲ ಕೊಡ್ತೀರ ದಂಡಿಗೆನ ತುಪ್ಪದರೆ ನಾಲ್ಕು ಜನ ಬೋನ್ನದೆಲ್ಲ ಕೊಡ್ತೀರ ಮಾಮಾಜಿ ಒಂಬತ್ತೊಂದು ಪೋತೀರ ಕೋಪಿ ಮಂಚಿನ ಕೊಟ್ಟುಡು ಎಂಗಲ ಕೋಪಿ ಮಂಚಿನ ಕೊಟ್ಟುಡು ಎಂಗಲ ಮಹಾರಾಜರಂತೆ ಎಷ್ಟೋ ಸಮಯ ಆದಿಕೊಂಡು ಈ ಎಂಕಲ ಮದ್ಮದ ಸಮಯಡು ಆರು ಇತ್ತರ ಪಂಡಾಂಡ ಎಂಕಲಿಗೆ ಆಶೀರ್ವಾದ ಮತ್ತು ಕೊಟ್ಟಿನ ಕೊಟ್ಟು ಇಟ್ಟುಂಡು ಆರು ಇಚ್ಛೆರು ದಾಂಡಲ ಆರ್ನ ಅರಮನೆತ ಬಾಕಿಲಿಗೆ ಬತ್ತಿರಲಿ ಯಾನು ಆರು ನಡತದ ಕೋಪಿನ ಜನ ಮುಟ್ಟುಗಯಾನು ಅಡ್ಡ ಊರುಂಡೆ ಆರು ಓಲೆ ಇಪ್ಪಡು ಎಂಕಲಿಗೆ ಆಶೀರ್ವಾದ ಮಲ್ಪೇರು ಪಂಡಿನ ನಂಬಿಕೆ ಎಂಕೊಂಡು ಪಿರಾಯಾನು ಇಲ್ಲಡಿಗೆ ಬತ್ತಿನಾಲು ಇಲ್ಲಡಿಗೆ ಬರ್ತದ ಅಕ್ಕಮ್ಮೆನ್ನ ತಾನು ಬರದು ಆಶೀರ್ವಾದವು ಎತ್ತೊಂಡೆ
ಹಿರಿಯಕ್ನೆಲ್ಲ ಕಾಡು ಪದ್ದದು ಆಶೀರ್ವಾದ ಗೆಟ್ಟೊಂಡೆ ಏನ್ಕೊಟ್ಟಿತ್ತಿನ ಪೊಣ್ಣು ಜೋಕಡೆಲ್ಲ ಬಂದು ಬತ್ತೆ ಕೋಪಿ ನೆಂಚಿನ ಪೊಟ್ಟುಡು ಎನ್ನ ಅಪ್ಪೆ ಬಂಡಿನ ಪಾತೆರ ಮಗ ಪೊಣ್ಣನ ಜೀವನಡು ಇಂಚಿನ ಬಗ್ಗೆ ಸ್ಥಿತಿಗತಿ ಬರ್ಪುಂಡೆ ಪೊಣ್ಣು ಮಲ್ಲಾಯಿ ಬೊಕ್ಕ ಅಲ್ಲಿಗೆ ಮಧ್ಯ ಮಲ್ತ ಕೊಟ್ಟಿನ ಸಹಜ ಈಗಿನ ಕಣ್ಣನೆಲ್ಲಗೂ ಕೋಪಿ ನೆಂಚಿನ ಪೊಟ್ಟುಡು ಮನಸ್ಸಿಗೆ ಬೇಚಾರ ಜೀವನಡ ಐಕೆ ಹಿರಿಯಣ್ಣಗಳು ಪಂಚಿನ ಪಾತೆರ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ಅಂಚನೆ ಗಂಜೀಯ ಕುಡಿದಾರು ಗಂಡಾನ ಮಹಿಳೆಸು ಮಗ ಈ ಮೂಲು ಮೃಷ್ಟಾನ್ನ ಭೋಜನ ಉಂಡಡಲ ಕಂಡನಿಲ್ಲದ ಹೋಯ್ಬಕ್ಕ ಅವನು ಗಣ್ಯತೆಗೆ ಕೊಡಿಯದ್ದಲ್ಲ ಅವೆಂದರೆ ಅಮೃತ ಪಟ್ಟು ಸ್ವೀಕಾರ ಮಲ್ಪುಲ ತಾಯಿ ಪಂಡ ಅವನು ಇನ್ನ ಗಂಡನ ಸಂಪಾದನೆ ನಿನ್ನ ಫ್ಯಾಮಿಲಿ ನಿನ್ನ ಸಂಸಾರದ ಸಂಪಾದನೆ ఆయనప్పే మీద నిన్నప్పేనే పండు ఎండలాం ఆయన తంగడి పల్లెల్లను నిన్న తంగడి పల్లెల్లో పండు ఎండలాం ఇచ్చిన ఈ సుకోటు సంసారం అంతా పండాంಡ ಊರ್ದ ಪೂರಸುಗಳ ಲೋಕದ ಪೂರಸುಗಳ ನಿಕ್ಕಡಿಕ್ಕಡಿ ಸಾಧ್ಯ ಉಂಟು ಆಕೆ ಅತ್ತು ನಮ್ಮ ಇಲ್ಲದ ಭಾಗ್ಯಲಕ್ಷ್ಮಿಯೇ ಮತ್ತು ಉಂಗಡೆ ಸಾಧ್ಯ ಉಂಟು ನನ್ನ ಕಡ ಮಲ್ಪುನತ್ತು ಬೋರ್ನಕಳು ದಂಡಿಗೆನು ತುಂಬೊಂದು ಕಾಕೊಂಡುಳ್ಳರು ಆಯ್ನಾಕು ಬೇಗ ದಂಡಿಗೆ ಏರುಂಟು ಯಾನೆಂದ ಕಂಡನಿಲ್ಲದು ಪೋಪೆ ಹಾ ಬತ್ತದ ಈ ಉಚ್ಚೇನಿದ ಗಡಿ ಪ್ರದೇಶಗಳು ಬರ್ತಿರಾಲು ಈ ಗಡಿನ ದಾಂಡಿಯ ಪಂಡಾಂಡ ನನ್ನ ಬತ್ತಿನ ತಾಮಲಿಂದ ನಗರ ಈ ತಾಮಲಿಂದ ನಗರವು ದಾಂಡುರುಚ್ಚಿನ ಪೊಟ್ಟುಡು ದೂರಡೊಂಜಿ ಏರಾವರಿ ಬುಲಿಪುರ ಸೊರಕಿ ದೇವೇನ ನಮ್ಮ ಸೋನ ಮಲ್ಪುನಂಚಿನ ಸೊರಕೇನುಂಡತ್ತ ಆ ಸೋನು ಕೇನ್ನಗ ಎನ್ನ ಮನಸ್ಸು ಅಡಿಗೆ ಒಯ್ಕೊಂಡುಂಡು ಆ ವ್ಯಕ್ತಿನು ತೂಡು ಬಂದು ಮನಸ್ಸಾಕೊಂಡು ಆ ಸೊರಕೇನ್ನಂಚಿನ ಜಾಗೆಗೂ ಪೋಪೆ ಮನದಲ್ಲಿ ತಾನು ಏನು ಆಶ್ಚರ್ಯವೆಂದು ಇನ್ನು ನಿಮಗೆ ಇಲ್ಲಿ ತಂದವರು ಯಾರು ಇಲ್ಲಿ ನಿಮಗೆ ತಂದವರು ಯಾರು ಕಾಲು ಕೈಗಳನ್ನು ಕೊಯ್ದು ಹಾಕಿದವರು ಯಾರು ಬಾಲೆ ಕೇಳುದ ನಾನು ಮನದಲ್ಲಿರೊಂದು ಹರ ಹರ మీరు సామాన్య వ్యక్తి ఆదుపడే సాధ్య ఇచ్చి ఏరా మా పురుషునే ఆదుపడే సాధ్య ఉండు ఆయన పోదు ఎదురు కైతలు పోదు పాత్రలు తూపే బన్నగా ఓ దేవరే ఆయన తాదతు ఉండులే ఆయన తాదతు ఉండులే నేను ಬೇತೆ ಏರ್ಲಾತ್ತು ಭರತ ಖಂಡದ ಏಕೈಕ ಚಕ್ರವರ್ತಿ ಎಂಕಲ ಉಚ್ಚೈನಿದ ರಾಜನು ವಿಕ್ರಮಾದಿತ್ಯ ಮಹಾರಾಜರು ಪ್ರತಿದಿನದ ದೇವರನ್ನ ಪೂಜೆ ಮಲ್ಪುರ ಸಮಯಡು ಎಂಕಲ ವಿಕ್ರಮಾದಿತ್ಯ ಮಹಾರಾಜನ ದರ್ಶನ ಭಾಗ್ಯನು ಕೊಡ್ಲೆಂದಕ್ಕೇನು ಇರ್ತೀನಿ ಸತ್ಯ ಅಂಡ ಈ ರೀತಿಯತ್ತು ಕೈಕಾಲ ಕಟ್ಟಿನಂಚಿನ ಸ್ಥಿತಿ ಎಂಕಲ ರಾಜನ ಕೈಕಾಲ ಕಟ್ಟುನ ಬುಡ್ಲೆ ಯಾರಿಗೆ ಸರಿ ಸಮಾನರಾದ ಉಂಟುನ ಕುಲು ಈ ಲೋಕೊಳಗೆ ಎಲ್ಲ ಇಚ್ಛೆರು ಬಂದು ಎನ್ನೊಂದು ಬೈದಿನ ಕುಲಿಗಳು ಅಂಡ ಇದು ಕದಿನೊಟ್ಟು ಬೇರೆ ಈ ಸ್ಥಿತಿಟ್ಟು ಉಳ್ಳರು ನರಿನ ಈ ಸ್ಥಿತಿಟ್ಟು ತೋಡಂಡ ಎನ್ನ ಕಣ್ಣು ದಾಯ ಪುಡಾದು ಪೋಯಿಜಿ ಮೇಲಿನ ಈ
ಮಲ್ತುಪ್ಪರೆ ಸಾಧ್ಯ ಉಂಡು ವಾ ಸಂಸಾರದ ಹಾಳು ಮಲ್ತುಪ್ಪರೆ ಸಾಧ್ಯ ಉಂಡು ವಾ ಕಣ್ಣನೆ ಕುಡಿತಿನ ಬೇತೆ ಮಲ್ತುಪ್ಪರೆ ಸಾಧ್ಯ ಉಂಡು ವಾ ಜೋಕ್ಲಿಗೆ ವಿಷ ಕೊಡುದುಪ್ಪರೆ ಸಾಧ್ಯ ಉಂಡು ದೇವಾದಾಯಿಗಾದ ಎಂದು ಈ ಶಿಕ್ಷೆ ಕೊರಿಯರು ದೇವಾದಾಯಿಗಾದ ಎಂದು ಈ ಶಿಕ್ಷೆ ಕೊರಿಯರು ಅಂದು ಮೇರೆ ಬೇತೆ ಏರ್ಲಾಟ್ಟು ಎಂಗಳಿಗೆ ದೇವರಿಗೆ ಸಮಾನ ವಾಯಿಸಿತ್ತಿನ ಎಂಕಲ ಅಪ್ಪಮ್ಮರಿಗೆ ಸಮಾನ ವಾಯಿಸಿತ್ತಿನ ಎಂಕಲ ಉಜ್ಜಯಿದ ರಾಜರು ವಿಕ್ರಮಾದಿತ್ಯ ಮಹಾರಾಜರು ಓ ವಿಕ್ರಮಾದಿತ್ಯ ಮಹಾರಾಜರೇ ಕಣ್ಣು ಪುಲಾದು ತೂಲೆ ಈಗಿನ ಉಜ್ಜಯಿದ ಪ್ರಜೆ ಚಿತ್ತಿನ ಈಗ ನಮ್ಮ ಮಗಳಿಗೆ ಸಮಾನ ವಾಯಿಸಿತ್ತಿನ ಸುಶೀಲ ಕೈಗಳು ಕಣ್ಣು ಪುಲಾದು ತೂಲೆ ಓ ವಿಕ್ರಮಾದಿತ್ಯ ಮಹಾರಾಜರೇ ಕಣ್ಣು ಪುಲಾದು ತೂಲೆ ಕೇಳು ಪತಿವ್ರತೆ ಏನಾಗೆ ಬಂದು ಗಾಸಿ ಬೇಳು ಬೆಂಗೇಳು ಹಾಳು ಕೇಳಿದೆ ಜನಗೆ ಹಾಕಿ ಅನುಕೂಲವಿಲ್ಲ ನನಗೆ ದಿಕ್ಕಿದ್ದು ಇನ್ನು ಬೇಡುವುದೇನು ಕೇಳೋ ಇದು ಕಣ್ಣು ಗುಲಾಬಿ ಸೂನಕ ಅಕ್ಷರ್ಯ ಒಂದುಂಡು ಹೊಸ ಮದಿಮಾಡು ಶೃಂಗಾರವಾಯಿನ ಬಾಲ ಎದುದು ಕೈ ಮುಗಿದು ಉಗಿದು ಕಣ್ಣಡು ಕಣ ನೀರು ತಪ್ಪ ಒಂದುಳ್ಳೋದು ಒಂಜಿ ವೇಳೆ ಯಾನು ಸಿಂಹಾಸನಡು ಪುನಃ ಬರ್ತಡು ಈ ರೀತಿ ಕೈ ಮುಗಿದು ತನ್ನ ಮನಸ್ಸದ ಸ್ಥಿತಿ ಪಂತನು ಅಂದ ಅದೇನು ನರಪಾದು ಕೊಡ್ತವೆ ಅಂದ ಇಲ್ಲಿ ಕೈಗೆಟ್ಟದು ಆಶೀರ್ವಾದ ಮಾಡ್ಕೊಳ್ಳೋ ಸ್ಥಿತಿಗಿಲ್ಲ ಯಾನಿಚ್ಚಿ ಓ ದೇವರೇ ಈ ಬಾಲೆ ಶಾಶ್ವತವಾದ ಸುಮಂಗಲ್ಯಾದ ಬಾಳಡು ಓ ಬಾಲೆ ಮಹಾರಾಜರೇ ಏನನ್ನು ತೋರಿಸಾಕಿಗೆ ವಿಕ್ರಮಾದಿತ್ಯ ಮಹಾರಾಜರ ತಂದು ಮೆತ್ತೊಂದುಲ್ಲತ ಅಂಚಾಂಡ ಈ ಎನ್ನ ಉಜ್ಜಯಿನಿ ನಗರದಾದ ಕಂಪಿನೇಸು ರೆಡ್ಡು ಪಾತಿರನೇ ಇಚ್ಚಿ ಅಂಚಾದಕ್ಕೇನೊಂದಿಲ್ಲ ಓ ಬಾಲೆ ಎನ್ನ ಉಜ್ಜಯಿನಿ ನಗರ ಎಂಚ ಉಂಡು ಎನ್ನ ಪ್ರಜಾಜನಕುಲು ಎಂಚ ಉಳ್ಳೇರೆಂದು ಪನ್ವನ ಬಾಲ ಏ ಕೊಂಗಿ ಪುಣ್ಯವಂತರೇ ಎಂಗುಲು ಕೈಕಾಲು ಕತ್ತಿನ ಈ ಸ್ಥಿತಿ ಇತ್ತರಿಂದಾಂಡಲ ಆರಿಗೆ ವೈದ್ಯನ ಕತ್ತರೇನ ಪನಂದೆ ಉಜ್ಜಯಿದ ಜನಕುಲಿಂಚಲೇ ಇರುವುದಕ್ಕೇನೊಂದುಲ್ಲೇರತ್ತ ಹೊಸ ಮದ್ಮಲು ಕಂಡನಿಲ್ಲದು ಪೂಪಿನಂಚಿನ ಪೊತ್ತುಗು ಏನನ್ನು ತುಯಿಸಾತಿಗೆ ಬಾಲ ಮಿಕ್ಕ ಮುತ್ತೈದೆ ಭಾಗ್ಯ ಶಾಶ್ವತ ಅವಾರ್ಡ್ ಬಂದು ಎಂದು ಆಶೀರ್ವಾದ ಮಾಡ್ತೀರಾ ಯಾನು ಧನ್ಯ ಮಹಾರಾಜರೇ ಯಾನ್ ಧನ್ಯ ಯಾನು ಈರು ಉಜ್ಜಯಿನಿರು ಇಪ್ಪಣ್ಣಿನ ಪೊತ್ತುಗು ಈರ್ನ ಮಂತ್ರಿ ಆಯಿಂದಿನ ಈರ್ನ ಮಿಗ್ಗೆ ಅಂಚಿತ್ತಿನ ಮಂತ್ರಿ ಭಟ್ಟಿ ಈರ್ನ ಕುದರ ಪಂಡು ರಾಜ್ಯಭಾರ ಮಾಡ್ತೇರು ಅಲ್ತರು ಬೊಕ್ಕ ಎಂಕಲಿಗೂ ವಾರೀತಿದ ತೊಂದರೆಲ್ಲ ಇಜ್ಜಾಂಡು ಅಂಡ ಅರಸುಲೆ ಈರು ಇಪ್ಪಣ್ಣಿನ ಪೊತ್ತು ಎಂಕುಲು ಅಪ್ಪೆಮ್ಮೆದಾಂಚಿನ ಜೋಪುಲ್ಲಿಂಕ ಆಗಿಪೋತ ಈನು ಇನಿತುವನ ಎಲ್ಲೆತುವನ ಬಂದು ಕಾತೊಂದಿತ್ತಿನ ಕುರಿ ಎಂಕುಲು ಓ ಮಹಾರಾಜರೇ ಈರಿಗೆ ಈ ರೀತಿದ ಕಷ್ಟ ಬರ್ರೆ ಕಾರಣದಾನಿ ಈರಿಗೆ ವೈದಿನ ಕಷ್ಟನು ಪನ್ವರ ಮಹಾರಾಜರೇ ಓ ಬಾಲೆ ಮಹಾರಾಜರೇ ಎನ್ನ ವ್ಯಥಿತ ಕಥೆನು ಒಂತುರ್ದು ಸುರು ಮಲ್ಕೊಡು ಬಂದು ಇಂಟು ಗೊತ್ತಾ ಒಂದಿಚ್ಚಿ ಒವ್ವ ಜನ್ಮಡು ಬಂದಿನ ಪಾಪ ಕರ್ಮಗೂ ಅನುಗುಣವಾದು ಈ ಜನ್ಮಡು ಈ ಕರ್ಮನು ಅರ್ಥೊಂದುಂಟೆ ಆ ನವರಾತ್ರಿದ ಪರ್ವಕಾಲ
ಬ್ರಾಹ್ಮಣೋತ್ತಮ ಸಭಾಮಂಟಪಡು ಬ್ರಾಹ್ಮಣೋತ್ತಮರೇನು ಲೆತ್ತದು ನವಗ್ರಹದಲ್ಲೆಡು ಏಳು ಶ್ರೇಷ್ಠ ಪಂಪಿನ ವಿಚಾರನು ಚರ್ಚೆಗೆ ದೀನದ ಯರ್ಮ ಗ್ರಹಗಳನ್ನು ಒಪ್ಪೊನ್ನೆಯಾನು ವರ್ಮನೇ ಗ್ರಹವಾಯಿನ ಶನೀಶ್ವರ ದೇವರನ ಮಹಿಮೆನ ತೇಗಿನೆ ಅಮ್ಮೆರೆಗೂ ಕಷ್ಟಪಡಿ ನಮಗೆ ಅಪುತ್ರೆ ಅದರ್ನೇ ಪಡೆದು ನಿಂದನೇನು ನಷ್ಟ ಪರಿಣಾಮ ದೇವ ನಿಂದನೆಯಾದುಕೊಂಡು ಬಾಲ ದೇವ ನಿಂದನೆಯಾದುಕೊಂಡು ಅವನು ಕೇಳಿನ ಶನಿದೇವರು ಪ್ರತ್ಯಕ್ಷವಾದ ಸಭಾಮಂಟಪಗೂ ಬರ್ತದು ಎಲ್ಲ ವಿಕ್ರಮಾದಿತ್ಯ ದುರಂಕಾರಡು ಮೆರೆಯೊಂದುಲ್ಲನ ಎನನೆ ಅಪಮಾನ ಮಲ್ಕೊಂದುಲ್ಲನ ನಿನ್ನನ್ನು ಇಂಚೆನೇ ಬುಕ್ಕುಜಿ ಈಗ ಸರಿಯಾದ ಶಿಕ್ಷೆನು ಕೊಟ್ಟೆ ತಂದು ಪೋಯಿನಾರು ಈ ರೀತಿದ ಕಷ್ಟನು ಕೊರುವೆರು ಪಡೆದು ಎನ್ನಂದೆ ಪೋಯೆ ಆರೇನು ಮಾಡುವರು ಆರಿಂದಲೇನಹುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಪಂಚಿನ ಪಾಠದ ಲೆಕ್ಕ ಒಂದು ಎಲ್ಲ ಪ್ರಾರಬ್ಧ ಕರ್ಮ ಇದನ್ನು ಯಾನೇ ಅನ್ವೇಷಿಸುವುದು ಅಂಡ ರಾಜಾದಿರಾಜೇ ಮಹಾಚಕ್ರವರ್ತಿ ಬಂದು ಪುಗಟ್ಟೆನು ಬಡಗಿಲಂಚಿತ್ತಿನ ಈ ವಿಕ್ರಮಾದಿತ್ಯನ ಗೊತ್ತ ಎರೆಗಲ ತಿಕ್ಕಜಿದಲ ದಿಕ್ಕು ತಿಕ್ಕನು ಒಂದು ಬಣ್ಣದ ಈ ಒಟ್ಟಿ ಮಹಾಪ್ರಚೋದನೆ ಸರಿ ಹೊಸ ಸಂಸಾರನು ಮಲ್ಪರಿದು ಬಿಗಾಡಿನಾಲಿ ದಾಯಿಗಾದ್ರೆ ಮಾಡ್ಕೊಂಡಿಲ್ಲ ನಿನ್ನ ಮಾಂತಮ್ಮನೇನು ನಿನ್ನ ಅಕ್ಕ ಅಮ್ಮೆ ಬಂದು ಸ್ವೀಕಾರ ಮಲ್ತಿದ್ದು ನಿನ್ನ ಕಣನನ್ನು ದೇವರು ಪಡೆದು ಎನ್ನದು ಅಗಲ್ಲ ಮನಸ್ಸದ ಸ್ಥಿತಿನ ತೆರೆಯೊಂದು ಅಗಲ್ಲ ಸೇವೆನು ಮಲ್ಕೊಂಡು ಬಲ ಹುಟ್ಟಿನ ಊರು ಉಜ್ಜಯಿನಿಗಳ ಕೈವತ್ತಿನ ಖಂಡನ ಇಲ್ಲದಲ್ಲ ಕೀರ್ತಿವಂತೆಯಾದ ಬಾಳಲ್ಲ ಬಾಲ ಓ ಬಾಲ ಓ ಮಹಾರಾಜರೇ ನನ್ನ ಹಿರಿಯರು ಆ ರೀತಿದ ಕಷ್ಟ ಬರಲಿಕ್ಕ ತೂಪಿನ ಜವಾಬ್ದಾರಿ ಎನ್ನವು ಈರ್ನ ಸೇವೆ ಮಲ್ಕೊಡು ಈರ್ನ ಚಾಕರಿ ಮಲ್ಕೊಡು ಈರ್ ಎನ್ನೊಟ್ಟಿಗೂ ಬರುವರಾ ಮಹಾರಾಜರೇ ರಾಯಗೆ ಕರಗೊಂಡು ಕರಕೊಂಡು ಹೊರಟಳು ತನ್ನ ಮಂದಿರಕ್ಕೆ ನಾನಾ ಭಾಗ್ಯ ಉಪಕಾರ ಮಾಡುತ್ತ ರಾಮಲಿಂಗಾಪುರದ ರಾಮಗಾನಿಗೆ ಪಂಡಯಾನೆ ಎಂಟ್ಲೆನ ಎನ್ನದ ಬೇರ ಗಾನದು ಗೋರಿ ಕಟ್ಟದು ಎನ್ನದಪ್ಪು ನಂಚಿನ ಕಾಯಕ ಮಾಡ್ಕೊಂಡಿಲ್ಲ ಮುರಣಿ ಎನ್ನ ಮಗ ತಂದಿ ಮದ್ರ ಮತ್ತುಕೊರಿಯ ಎಂಟನೇಟು ರೋಗರು ಪ್ರಾಯಿಗೆ ಬರ್ತುಕೊಂಡ್ರೆ ಮದ್ರ ಮತ್ತು ಕೊಟ್ಟು ನಂಚಿನ ಕ್ರಮ ಆಡೈತೆ ಪ್ರಾಯಿಗೆ ಬರ್ತಿರೋಕ ಮನ್ಮಲಲ್ಲಿ ತಂದರೆ ಉಜ್ಜಯಿನಿಗೆ ಕೊಟ್ಟ ಅಲೆಗೆ ದಂಡಿಗೆ ಕೊಟ್ಟು ನನ್ನ ಹೊಸ ಮದಿಮಲ್ಲಿ ಬಂದಾಗ ಇಲ್ಲಡು ಕೊಡತ್ತಾ ಬಂದರೆ ಬೇಕಾಗಿ ಬರ್ತಾ ಭಕ್ತಿ ದಿರಿಸಿ ಕೊಡ್ತಾಂಡಲ್ಲ ಆಲಿಜ್ಜಲು ನನಲಾ ಬೈದಿಗಳು ಪಂಡದು ಅವೇ ಮಂಡ್ಯ ವೆಚ್ಚ ಐಕೆ ಪಂಪಿನಿ ಒಂದಲೆಗೆ ಜವಾಬ್ದಾರಿಗೆ ಇಂಚೆನೆ ಮಾತಾಡ್ತೀನಿ
ಓ ತೋಜನುಂಡು ದಂಡಿಗೆ ತೋಜನುಂಡು ಬರಂದುಲ್ಲಲು ಆಂಡಾಲು ಬರ್ಪುನಂದು ಆಳು ದಂಡಿಗೆ ಕೈಕೊಟ್ಟು ನಡದೊಂದು ಬರಂದುಲ್ಲಕ್ಕ ಅಪ್ಪ ದಂಡಿಗೆಡು ಏರವು ದಂಡಿಗೆಡು ತೂಡು ಓ ಮಗಲೇ ನಿಕ್ಕಾತ ದಂಡಿಗೆ ಕೊಟ್ಟು ಕೈಗಿನಕ ಈ ದಾನೆ ನಡ್ಕೊಂಡು ಬತ್ತ ఒక దండిగడి ఏరవు దండిగడి ఓ కలువే ఇవేనా ಇದೇನು ದಾರಿನ ತೊಂಬತ್ತ ಇವೆ ಏನಂದು ಗೊತ್ತಿಲ್ಲ ಈ ಎಣ್ಣೆ ಇಲ್ಲಡೆ ಭಾಗ್ಯಲಕ್ಷ್ಮಿ ಅದು ಬರ್ಪುನ ಅದು ಮಾಯ ಅದು ಬರ್ತನ ಇವೇನು ದಾರಿನ ತೊಂಬತ್ತ ಇವೆ ಕಲುವೆ ಪಂಡದು ಅಪರಾಧ ಕೊಡಗಾದು ಕೈಕಾರು ಕಟ್ಟದು ಬೋರ್ ಗುಡ್ಡೆಡು ಮೂರೊಂದಿಕ್ಕಿನಾಯೆ ಇವೇಗ ನುಪ್ಪು ನೀರು ಕೊನೆಗೆ ಪಂಚಿನಿ ಇವೇಗ ಸಾಯಮಂತರು ಪಂಚಿದೇವೆ ನಮ್ಮ ರಾಜರಿಗೆ ಗೊತ್ತಾನ ನಮ್ಮ ಮಾತ ತರೆಪೋವು ಒಂದು ವೇಳೆಯನ್ನು ಕನಿಕರು ಕಂಚಿನಾನ ಒಂದು ಲೆಕ್ಕಮತ್ತನ ಅವರೇ ಕೊಡದು ಕುಂತು ಬಲ್ಲ ಪೀಡಾಡು ಅಮಸರ ಮಲ್ಪಡೆ ಇವರಿಗೆ ಉದ್ದನಾಪುರದ ಅರಸೋ ಇವರೇ ವಿಕ್ರಮಾಜಂಬವನೋ ಇವರಿಗೆ ಗ್ರಹ ಪೀಡೆಯಿಂದಲೇ ಈ ಕಷ್ಟವ ಬಂತೋ ಧರ್ಮ ನೀತಿಲಿ ರಾಜಪಾಲ ಕಷ್ಟ ಬಂತೋ ಧರ್ಮ ನೀತಿಲಿ ರಾಜವಾಲೋ ಮಗನಿ ರಾಜ ಕೇಕರು ಧರ್ಮ ಪರದಿ ಕಷ್ಟ ಬಂತೋ ದಳವಾಳು ರತ್ನದೀಪೆಯೊಳಿತ ತೆರಗಲಿ ಸತ್ಯವನ್ನು ಆದಾರಿ ಮುಟ್ಟಿದೆ ಕಂದು ಪಿತನ ಕರುಣಾಗವಾಗಿದೆ ರಾಜಯಂದೇ ನಮ್ಮ ಮಣ್ಣಿಗೆ ಬಂದವನೇ ನಮ್ಮ ಕರ್ಮ ಹರಿದು ಹೋಗಿದೋ ನಮ್ಮ ಮನೆಗೆ ಬಂದ ಮಾವನೇ ನಮ್ಮ ಕರ್ಮವು ಹರಿದು ಹೋಯಿತು ಸುಮ್ಮನೆ ಕಳವಳ ಬೀಳುವುದು ಯಾಕೇನು ಸುಮ್ಮನೆ ಕಳವಳ ಬೀಳುವುದು ಯಾಕೇನು ಇವರೇ ಜನಪುರದ ಅರಸು మామాజీ అమసర మల్పడే ఈ మర్మలు తెలియందేవా తప్పు కేసలా మల్పునాలక్కు మీరు ఏరు పండు ఎన్నియారు మీరు బేత ఏర్లాక్కు ఎంకరికి అమెరిక సమానమైన చిక్కిన ఉజ్జయినిక రాజులు విక్రమాదిత్య పండ మేరే ವಿಕ್ರಮಾದಿತ್ಯ ಪಂಡ ನಮ್ಮ ರಾಜರೈನ ಚಂದ್ರಸೇನ ಮಹಾರಾಜರು ತಪ್ಪಕಾಣಿಗ ಕೊಟ್ಟು ಕೈ ಕಟ್ಟದು ತಲೆ ತಗ್ಗಾದು ಅದನ್ನ ಎದುರುಗುಂತಿನಾರು ಅರೆಂಗು ಗುಟ್ಟ ತಿಕ್ಕಿದಿ ನಿಕ್ಕು ಗುಟ್ಟ ತಿಕ್ಕಿಲ್ಲ ಈ ಪಂಡಿನೇನು ಯಾನ ನಂಬೆರೆ ಸಾಧ್ಯಜಿ ಈ ಏನಂತಾನೆ ಕೊಡುಮೆಂದು ಎನ್ನೇನ మామాజీ ఎంకులు ఉజ్జయిని నగర దక్కులు ఎంకల రాజులు మూడెక్కడల ఎంకులు గుర్తపట్టని సాధ్య ఉండు ఆ ప్ರೀತಿ ವಾಸಲ್ಯಡು ವಾರು ರಾಜ್ಯಭಾರ ಮತ್ತೊಂದು ಬರ್ತಿನಾರು ಒಂಜಿ ಬೆಟ್ಟದ ಕಣ್ಣಿలో ದೂರ ಹೋದು ಬುಡಿಯ ಪಂಡಾಂಡ ಅವು ಪಾರು ಬಟ್ಟದು ತನ್ನ ಅಪ್ಪೆನ ಕೆತ್ತಲಿಗೆ ಬಾಯಿ ಪಾಡುಂಡುಗೆ ಅಂಚ మేము ఓడితేదల ఎంకులు గుర్తపట్టనే సాధ్య ఉండు ఐకాత్ర కనులే మామాజీ మీరు దేశ ఏర్లాట్ ఎంకల ఊర్ద రాజరు విక్రమాదిత్య మహారాజరు ಸಾವಚಕ್ರಕ್ಕೂ ಗುರಿಯಾದ ಒಂದು ಹೀನ ಸ್ಥಿತಿಗೆ ವೈದ್ಯರಿ ಸತ್ಯ ಇಂಥದಿನೊಂದು ಮೇರು ಸರ್ವೆಲ್ಲ ಪಡೆವಟ್ಟು ಪಂಡ ಅಂದರ ಮೇರು ವಿಕ್ರಮಾದಿತ್ಯರು ಪಂಪಿನರು ಮದಪ್ಪನೇ ಸಾಧ್ಯ ಇಜ್ಜಿ ಬಾರೀತಿ ವಚನವು ಕಸದ ಗುಟ್ಟಿಗೆ ಪಾಡಿಯಂಡಲ ಅವು ಅರ್ಥಲ ತನ್ನ ಪ್ರಕಾಶನ ಗುಂಪಿನ ಮೂಲ ಸ್ವಭಾವನ ಗುರುಪುಜ ಅಂಚ ಮೇರು ಹೋಲಿಸಿಡಲ ವಿಕ್ರಮಾದಿತ್ಯರು ಮೇರಿನ ನಮ್ಮ ಇಲ್ಲದ ಹುಲ ಇಲೆ ತಂದು ಪೋಯ ಪಂಡ ನಮ್ಮ ಏಳೇಳು ಚರ್ಮಡು ಮಂದಿನ ಪಾಪ ಕೂಡ ಪರಿಹಾರವೇ ಸಾಧ್ಯ ಉಂಡು ಆಚೆ ಹತ್ತು ಮಾಮಾಜಿ ನಮ್ಮ ಇಲ್ಲದು ಭಾಗ್ಯಲಕ್ಷ್ಮಿಯೇ ಜತ್ತದು ಉಂಟರೆ ಸಾಧ್ಯ ಉಂಡು ನಮ್ಮ
ಕಷ್ಟಪೂರ ಪರಿಹಾರವೇ ಸಾಧ್ಯ ಉಂಟು. ಐತಾತ್ರ ಪನೊಂದುಲೆ ಮಾಮಾಜಿ ಬೇಜಾರು ಮಲ್ಪಡೆ ಅಮಸರ ಮಲ್ಪಡೆ ಮನಸ್ಸು ಚಿಂತೆನ ಬಿಡ್ಲೆ ಎನ್ನ ಪಾತ್ರದ ಬಿಟ್ಟು ವಿಶ್ವಾಸದಿಲೆ ನಮ್ಮ ನೆರೆ ನಿಲ್ಲದವಲ್ಲ ಎನ್ನ ಸುಂಪೋಯಿ ಈ ಪಂಡಿನ ಪಾತ್ರನೇ ಸತ್ಯನಾಡ ಆರು ವಿಕ್ರಮಾದಿತ್ಯರೇ ಆದಿತ್ಯನ ಅರೆಗೆ ಸಹಾಯ ಮಾಡ್ತಾನ ನಮ್ಮ ಧರ್ಮ ಆಗುಂಡು ದೇವ್ರ ನಾಮಕ್ಕೆ ದೇವರಿಂದ ಬಲಿತರ್ಕೊಂಡು ಆ ದೇವರಿಗೆ ಗೊತ್ತಾಗ್ತಾನೆ ಬೇರೆಗ್ಲಾ ಪನ್ನೇರು ಸಾಧಿದ್ದೆ ಪ್ರತಿಯೊಂದಿನ ಜೀವನಡ್ಲ ಏರಿಗಿಂತ ಬರ್ಪನ ಸಹಜ ಆಡ ಇನ್ನು ಕಾಲಘಟ್ಟಕ್ಕೆ ಒಳಗಾದು ಆರು ಇನ್ನು ಈ ಪಿಟ್ಟಿಗೆ ಉಲ್ಲೇರ್ ದಾಂಡ ಅಲ್ಲಿಗೆ ಸಹಾಯ ಮಾಡ್ತೀನಿ ನಮ್ಮ ಧರ್ಮ ಆಗುಂಡು ಅಂಚಾದ ಪುನಗ ಯಾನು ಈ ಅರವಿದ 90 ವಿಷಯ ಮಾತ್ರ ಹೇಳದಲ್ಲ ಪನ್ನಡ ಯಾನು ರಾಜ್ಯ ನಡೆಬೋದು ವಿಷಯ ತಿಳಿಪಾದು ಅಪ್ಪನೆ ಪಡೆದು ಬರ್ತದೆ ಈತ ಅರವಿದ ತಂದು ಇಲ್ಲೈತೆ ಅಂಚ ರಾಜನ್ನಡೆ ಬತ್ತೆ ಕಲ್ಲಂಚುವುದು ಕೋಪವೈದ್ಯನಿ ಸಹಜ ಆಂಡ ಆರು ಸಪ್ತೇಶ್ವರ ವಿಕ್ರಮಾದಿತ್ಯರೇ ಪಂಡಿ ಗೊತ್ತಾ ಮನಸ್ಸಿಗೆ ಒಂದು ರೀತಿದ ಸಂತೋಷ ಸಮಾಧಾನ ಆಂಡ ಈ ವಿಷಯನು ಬಿತ್ತುವುದಿಲ್ಲ ರಾಜರಿಗೆ ಶಿಕ್ಷೆ ಕೊಡುವುದು ಪಂಡದು ರಾಜನ್ನಡೆ ಬತ್ತೆ ರಾಜನಿಗೆ ವಿಷಯ ತಿಳಿಪಾಯ ಕಲ್ವಂತುನಗ ಬೇಜಾರಾಂಡು ಯಾನ ಇಲ್ಲದ ಕಾಂಕೊಲ್ಯ ಅಂದು ಪನ್ನಗ ರಾಜರು பொருளுடைய தாங்களே பண்ணது அப்பனே கொரியது அத்தல்ல கொக்க சொல்லிದ್ದಾಳ ಗೋಡಾನಲ್ಲ போலே பண்ணுதல அந்த ಈ ವಿಷಯ ಜ್ಞಾನ ನಮ್ಮನೆಗೆ ತಿಳಿಪಾಳ ಕೇಳಿಯ ಸ್ನೇಹಿತನೇ ಒಳಕೊಡದಿರು ಜನಕ್ಕೆ ಕಳೆಗೊಂಡಿ ವಿಕ್ರಮರು ಇಲ್ಲಿ ಹಾನೆಂದು ಕಳೆಗೊಂಡಿ ವಿಕ್ರಮರು ಇಲ್ಲಿ ಹಾನೆಂದು ಮರ್ಮ ಇರಲಿ ಬೇಕು ಕರ್ಮ ಹರಿಯುವವರಿಗೋ ಮರ್ಮ ಇರಲೇಬೇಕು ಕರ್ಮ ಹರಿಯುವವರಿಗೋ ನಮಗಿನ್ನು ಆಗಲು ನಮಗಿನ್ನು ಆದರೂ ನಿಮ್ಮ ಉಪಕಾರವು ನಮ್ಮ ಮೇಲೆ ಬಹಳವಿದೆ ನಮ್ಮ ಕರ್ತಗೆ ಇನ್ನು ಆದ ಎಂದು ವಿಕ್ರಮರುಳಿಯೇ ಹೇಳಯ್ಯ ಸ್ನೇಹಿತನೇ ಹೇಳಯ್ಯ ಸ್ನೇಹಿತನೇ ಒಳಗೊಡದಿರು ಜನಕ್ಕೆ ಕಮ್ಮಲ ಮರ್ಮಲು ಒಟ್ಟಿಗೆ ಸೇರಿದು ಎಂಟು ಮಲ್ಪುನ ಸೇವೆನು ತೂಂಡ ಎನ್ನ ಕನ್ನಡ ಕಣ ನೀರು ಬರ್ತುಡು ಉಡಲ ಗಿಂಜಿದು ಬರ್ತುಡು ತಾಯಿಗಾದ ಈ ರೀತಿದ ಸೇವೆನು ಮಲ್ಪುವೇರ ತಾಯಿಗಾದ ಈ ರೀತಿದ ಸೇವೆನು ಮಲ್ಪುವೇರ ನೆಟ್ಟು ಪ್ರತಿಫಲವಾದ ಯಾನಾಗಲಿಕ್ಕೆ ದಾದ ಕೊರದೆ ಸಾಧ್ಯ ಉಂಟು ಅಂಡಲ ನಿಸ್ವಾರ್ಥವಾದ ಸೇವೆನು ಮಲ್ಕೊಂಡಿದ್ದರು ಅಂತಂದ ಓ ಎನ್ನ ಸ್ನೇಹಿತರೆ ಪಲ್ಲೆ ಸ್ವಾಮಿ ಎನ್ನ ಒಂಜಿ ಪಾತೆರನು ನಡಪಾದು ಕೊಪ್ಪರೆ ಚಟ್ರಿಯ ಇನ್ನೆಂಟು ಇದನ್ನ ಹಂಗದ ಬದುಕಲಿಗೆ ಎನ್ನ ಮನಸ್ಸು ಒಪ್ಪಿಸಿ ಈ ರೀತಿ ಬದುಕಿಯ ನಂಡ ಎನ್ನ ಬದುಕು ನನ್ನ ಕಷ್ಟಾವರಿ ಸಾಧ್ಯ ಉಂಟು ಅಂದು ಹಾನಿ ಕೈಕಾಲು ಕಟ್ಟದು ಬೋರ್ ಗುಡ್ಡೆದು ಮೂಡಿಸಿನ ಸಮಯಡು ಊರುಗ ಜನಕುಲು ಕೊರಿ ನಾನು ಪುನೀರನ್ನು ಸ್ವೀಕಾರ ಮಲ್ದಿನಿ ಸತ್ಯ ಆಂಡ ಅದರ ಅಗಲಿಗೆ ಎರಗಲಾಗುತ್ತಿಜ್ಜಿ ನಾನು ಏನು ಪಂಡುದು ಕಲ್ವೆ ಬದುಕೇರ ಬದುಕಡು ಬಂತಿನ ಕಾಕ್ಸಾರೋಡ ಹತ್ತು ಮಮಕಾರೋಡ ಕೊಟ್ಟೆರ ಪಂಡು ತೆರೆಯೊಂದಿಚ್ಚಿ ಆಂಡ
ಎನ್ನ ಜೀವದ ದೊಕ್ಕೆಯನ್ನು ಒರಿಪಾರಿಗೋಸ್ಕರ ಯಾನ ಆ ನುಗ್ಗು ನೀರನ್ನು ಸ್ವೀಕಾರ ಮಲ್ದಿನಿ ಸತ್ಯ ಸಿಕ್ಕ ಚಪ್ಪದೂಲೆ ಇರೆಗಳಾಗೊತ್ತುಂಡು ಇರ್ನ ಮರ್ಮಲೆಗಳಾಗೊತ್ತುಂಡು ನಾನು ಏರು ಕಂಡು ಅಂಚಾಗುತ್ತನಾಗ ಈ ರೀತಿಯ ಜೀವನ ಮಲ್ಪರೆ ಎನ್ನ ಮನಸ್ಸು ಒಪ್ಪೆಂದಿಜ್ಜಿ ಹೈಕಾದ್ರೆ ಎರಡಕ್ಕೆ ಏನೊಂದಿಲ್ಲ ಎನ್ನ ಯೋಗ್ಯತೆಗೆ ಸರಿಯಾಯಿನ ಹಂಚಿಕೆ ಒಂದು ಕೆಲಸವನ್ನು ಕೊರಿಯರ್ಲಾಂಡ ಯಾನ ಅವನು ನಿಷ್ಠೆಗೆ ಮಾಡ್ತೀವೆ ಆಟೇ ಅತ್ತು ಯಾನು ಏರು ಪಡೆದು ಈರಾದು ಎರೆಗ್ಲಾ ಈ ಊರುಡು ಕೆರಿಪಾರಿ ಬಂದಿ ಯಾನು ಏರು ಪಡೆದು ಕೆರಿಪಾವು ನಾ ದಿನೋನು ಆ ಕಾಲನೇ ನಿರ್ಧಾರ ಮಾಡ್ಕೊಡು ಆ ಕಾಲನೇ ನಿರ್ಧಾರ ಮಾಡ್ಕೊಡು ಈ ಎನ್ನ ಪಾತಿರು ನರಕಾದು ಕೊಟ್ಟಾರ ಈಗೊಂದು ಉಪಕಾರ ಮಲ್ಪೋರ ಸ್ವಾಮಿ ದಾದಪ್ಪನೊಂದುಲ್ಲಾರು ಸ್ವಾಮಿ ದಾದಪ್ಪನೊಂದುಲ್ಲಾರು ಇರೆಗೂ ಯಾರು ಕೆಲಸ ಕೊರಲಿ ಇರೆಗೂ ಕೆಲಸ ಕೊರ್ಪುನ ಬಿಡ್ಲಿ ಇರೆನೆಗಳು ಉಂಟು ನಂಚಿನ ಯೋಗಿತಾಂಡಬೇಕು ಉಂಡೆ ಸ್ವಾಮಿ ಆಡಲ ಇದು ಪಂಡಿನ ಪಾತ್ರೆಗ ಪ್ರಪನೊಂದಿಲ್ಲ ಯಾನಿರೇನು ಕಂತದು ಇಲ್ಲದ ಕಾಂಕೆಂದಾಂಡ ಜನಕರು ಪಾತ್ರೆಯನ್ನು ಬರೆಯೋರು ರಾಮಗಾಂಡಿಗೆ ಕಲ್ವ ಕೈಕಾರು ಕಟ್ಟಿನ ಕಲ್ವನ್ ಕಂತು ಇಲ್ಲದ ಕಾಂಕೊಂಡಾಗ ಆತುಮಲ್ಲ ವಿಷಯ ದಾದನ್ನು ಬಂದು ಆಲೋಚನೆ ಮಾಡ್ಕೊಂಡು ಪೋಯದ ಇದು ಏನು ಪಂಡದು ಸತ್ಯ ತಿಳಿಯಲೇ ಸಾಧ್ಯ ಉಂಡು ಅವೇನೇ ನೀರನ್ನು ಕಂತು ಇಲ್ಲದ ಬೆಂಪಾಂಡ ಜನಕರು ಎನ್ನ ವಿಷಯನೇ ಪಾತಿರೋದು புக்கட்டாது ராமகாந்திக்கு கல்வே பிக்குது கண்டது செல்பாங்குள்ளே பண்டது அவே பாத்திரம் பரவு ஆடலா இது பண்டின பாத்திர பன்னெண்டுல சுவாமி ಎಂಕುಲು ಧೈರ್ಯ ಮತ್ತು ಗಟ್ಟಿ ಮತ್ತು ಮನಸ್ಸು ಪಾತ್ರ ಪನ್ನದಿಲ್ಲ ಎಂಕುಲು ಗಾನಗು ಗೋರಿ ಕಟ್ಟದು ಎಣ್ಣೆದೆಕ್ಕು ನಕಲು ಆ ಗಾನದ ಜಿಡ್ಡೆಡುಕುಳ್ಳರೆ ಒಂದು ಮನುಷ್ಯನ ಅಗತ್ಯ ಉಂಡು ಆ ಬೇರೆ ನೀರು ಮಲ್ತರ್ನಾಡ ಇರೇಗ ಓಡಿಸಿನ ವನಸ ಕುಂಟ ಎಂಕುಲು ಕೊಡುವ ಐಕ್ಯನ ಅಭಿಪ್ರಾಯ ದಾದಂತ ಬನ್ವರ ಸ್ವಾಮಿ ಬಳಿರೆ ಶಾಬಾಷ್ ನಿಗೆರೆ ಶಾಬಾಷ್ ಇರ್ನ ಪಾತ್ರ ಮೆಚ್ಚಿಗೆ ಈ ಕುಟುಂಬ ಕೆಲಸನು ನಿಷ್ಠೆ ಮಲ್ಪುವೆ ಓಲುಂಡು ಎಂಕ ಆ ಗಾಣದ ಜಿಡ್ಡೆ ಹೋದಾಲೆ ಮೊಂಡಗಳಿಯುಳು ಎತ್ತುಗಳ ಒಡೆಯುತ್ತ ಚಂಡವೀ ಕ್ರಮ ರಾಜನಿರುತ್ತಿರೆ ಮುಂಡ ಕೈಯೊಳು ಎತ್ತುಗಳ ಹೊಡೆಯುತ್ತ ಅಡಿಗಡಿಗೆ ಎತ್ತುಗಳ ಕೊಂಡು ನೀಲೆಯೋಳು ಮರುಗೇಳು ಕಳೆದನು ನೀಲೆಯಿಂದ ನೀಲೆಯೋಳು ಮರುಗೇಳು ಕಳೆದನು ನೀಲೆಯಿಂದ ಮುಂದ ಕೈಯೋಳು ಒಡೆಯುತ್ತ ರಾಮಲಿಂಗ ಚಂದ್ರಸೇನ ಮಹಾರಾಜನ ಮೋಕ್ಯದ ಮಗಲಾಗಿ
ಯಾನೇ ಪದ್ಮಾವತಿ ಈ ದಿನ ಎನ್ನ ಜೀವನಡು ಸುದಿನ ಪಂಡಲ ತಪ್ಪಾವಂದು ದಾಯ ಪನ್ನಗ ದೀಪಕ ರಾಗಮಾಲ ಆವೊಂದುಂಡು ಐಕ ಪರಿಣಾಮವಾದ ನಗರ ಪಟ್ಟಣಡು ದೀಪ ಪ್ರಜ್ವಲ ಆವೊಂದುಂಡು ಆತೆ ಅತ್ತೆ ಐತೊಟ್ಟು ಬರ್ತಿನ ಸುಮಾದುರ ಸಂಗೀತಕ್ಕೆ ನಗ ಮೈಪೂರ ರೋಮಾಂಚನಾಪುಂಡು ಎಲ್ಲಿಡುಪ್ಪನಗ ಸಂಗೀತ ಪ್ರೇಮಿಯನ ಯಾನು ಸಂಗೀತ ಕಲ್ಪರೆ ಪ್ರಯತ್ನ ಮಲ್ಪಿದ್ದ ಆಂಡ ಇದು ಅಸಾಧ್ಯವಾದುಕೊಂಡು ಆ ಕೊಟ್ಟುಡು ಯಾನುಂಚಿ ನಿರ್ಧಾರ ಮಲ್ತೆ ಏನಾಯ್ನಾರು ಸಂಗೀತ ವಿದ್ಯಾರ್ಥಿಗಳ ಅರೆನೇ ಯಾನು ಮದಿಮ್ಯಾಪ್ಯಾ ಕಂಡು ಅಂಚಂಡ ಸಂಗೀತ ವಿದ್ಯಾರ್ಥಿನ ಮಾನದಂಡನೆ ಏನಂತನಗ ಏನಾಯ್ನಾರು ದೀಪಕರಾಗಮಾಲ ಪದ್ಯ ಬಂದು ದೀಪ ಪ್ರಜ್ವಲ ಮಲ್ಪೇರ ಆರೇ ಎನ್ನ ಕಣ್ಣನೇ ಪಂದು ನಿರ್ಧಾರ ಮಲ್ತೆ ಈ ಎನ್ನ ನಿರ್ಧಾರಕ್ಕೆ ಎನ್ನ ಅಪ್ಪಾಜಿದು ಕೂಡಿಗೆ ಪಸಿದುಕೊಂಡು ಉಪ್ಪು ನಂಚಿನ ಒಂಜಿ ಮಗಲು ಒಂಜಿ ವೇಳೆ ಮೊದಲು ಸಂಗೀತ ವಿದ್ಯಾಂಶನ ಮದಿಮೆ ಆಯುಗುಂದಂಡ ಈ ಎನ್ನ ತಮಲಿಂದಾಪುರದ ಸ್ಥಿತಿದಾದ ಪಂದು ಒಂಜಿ ಕಂಬಲ ಮಿತ್ತು 7 ಪರ್ಗಿದ ಇಲ್ಲನ್ನು ಕಟ್ಟಾದು ಗ್ರಹ ಬಂದು ತಾಂಕದು ಮಲ್ಲೆ ಮಲ್ತೇರು ಕಂಡಲ ತಪ್ಪಾವನ್ನು ಪರ ಪುರುಷನ ಸಂಪರ್ಕನೆ ಬರಂದಿ ಲೆಕ್ಕ ತಾಂಕ್ತೇರು ಎನ್ನ ಅಪ್ಪಾಜಿ ಆಂಡ ಮನುಷ್ಯ ಸಂಕಲ್ಪನೆ ಬೇಕ ದೈವ ಸಂಕಲ್ಪನೆ ಬೇಕ ಏ ರಾವರಿ ಇನ್ನು ದೀಪಕರಾಗಮಾಲ ಪದ್ಯ ಪನ್ನೊಂದಿಲ್ಲರಿಗೆ ಅಲ್ಲಿಗೆ ತಿಕ್ಕೋಡು ಅಲ್ಲಿಂದ ತೂಗೋಡು ಎನ್ನ ಮನಸ್ಸಿನ ಪಾತ್ರೆನೂ ಅಲ್ಲ ಪರಡೂ ಪನ್ನೆನ್ನುವುದಿಲ್ಲ ಓ ಎನ್ನ ದಾಸಿಲೆ ಅಂದು ಏನಾವು ಈ ದೀಪಕರಾಗಮಾಲ ಪದ್ಯ ಪನ್ನೊಂದಿಲ್ಲರಿಗೆ ಅರೇನು ಪೋದು ರೆಸೊಂದು ಬಲ್ಲೆ ಆವಮ್ಮ ವಿಕ್ರಮನಾಗೆ ದೀಪಕಮಾಲ ರಾಗವನು ಪಾಡೆ ನಗರ ಪ್ರಕಾಶ ಎಲ್ಲಿಯೂ ಇದರಲ್ಲಿಗೆ ದೀಪ ಜ್ಯೋತಿ ರಾಗಕ್ಕೆ ನುರಿದಾವು ಪ್ರಕಾಶ ಸ್ವರದ ರಾಗಕ್ಕೆ ನುರಿದಾವು ಪ್ರಕಾಶ ಆವ ಕಡೆ ನೋಡಿ ಹತ್ತಿದವು ದೀಪ ಆವ ಕಡೆ ನೋಡಿ ಹತ್ತಿದವು ದೀಪ ಒಂದು ಕಂಬದ ಮಾಡಿ ಮೇಲೆ ತಾಗಿರೆ ಪದ್ಮಾವತಿಯ ದೀಪಗಳು ಮೂಡಿವೆ ಇದು ಏನು ಆಚರಣೆ ಹರಿಯನ್ನು ನುಡಿಯೇ ಆಚರ ಗೌಡಿಯರಿಗೆ ನಾನಗಳುವೆ ಆಚರ ಗೌಡಿಯರಿಗೆ
ಅಂತ ಆರ್ನ ಅಪ್ಪಣೆ ಪಡೆದು ಬತ್ತ ಓಳ್ ನಾಂಡಲ ತಿಕ್ಕೊಂಡಿದ್ದೇರು ಒಂದು ವೇಳೆ ಈ ಗಾನ ಮುಕ್ತಾಯ ಮಲ್ಸರ್ ನಾಂಡ ಬೇರೆ ನಾಡಲ ಕಚ್ಚಾಪಂಡದು ಎಂಕಲು ನಾಲ್ಕು ಕಟ್ಟೆಗಳ ಬೇಟೆ ಬೇಟೆಗೆ ಅದು ಊರು ಕೇರಿ ನಾಡಲು ಪುನಃ ಸಂದರ್ಭಗಳು ದಾರಿ ಹೋರಾಟರು ದಾರಿ ಜನರು ಅದು ಬೇಡ ಇವನ ವಾಕ್ಯ ರಸಿಗಳಿಗೆ ಬಂದು ಬೆಳೆದ ಇವನ ವಾಕ್ಯ ರಾಮಗಾನಿಗೆ ಪಂಪಿನ ಎನ್ನಿದ ವ್ಯಾಪಾರಿನ ಕೊಟ್ಟಿದುಳೆದ್ದು ಹೊರಬರಂದಿಟ್ಟು ಬಂದು ಉಲೈ ಹೋದು ಕೊಟ್ಟಿದ ತಟ್ಟಿದೆಷ್ಟು ತೂನಗ ಗಾನ ಪಂಪಿನಾರು ಬೇಟೆ ಏರ್ಲಾತ್ ಆರು ಕಲ್ವೆ ತುಲ್ಯರು ನಮ್ಮ ರಾಜ್ಯರು ಶಿಕ್ಷೆ ಕೊಟ್ಟಿನ ಕಲ್ವೆಂದೆ ಮೇಲೆ ನಂತದಾದ ಕೆಲಸ ಅಂತಾದಿ ಪುನಗ ಈ ವಿಷಯವು ರಾಣಿಯ ಪಂಪೆ ನಾನು ದಾಸಿಲೇನು ಕಡಪುಟ್ಟೆ ಅರೆ ಸೊಂದು ಬಲ್ಲೇ ತಂದೆ ಅಲ್ಲ ಬತ್ತೆ ರಕ್ತ ಕೊಯ್ಲ ಕೆಲಸ ದಾದಾಡು ಪನ್ವಾರ ಅಮ್ಮ ಆದ್ರೆ ನಂಗೆ ದಾಟ ಕೆಲಸ ಅಮ್ಮ ಆದ್ರೆ ನಂಗೆ ದಾಟ ಕೆಲಸ ಆರು ಬೇಟೆ ಏರ್ಲತ್ತಮ್ಮ ಆನೆ ಇಲ್ಲ ಅಪ್ಪಾಡಿ ಶಿಕ್ಷೆ ಕೊಟ್ಟಿದ್ದರಂತೆ ಕಲ್ವೆ ಪಣ್ಣದ್ದು ಕೈಕಾಲು ಕಟ್ಟುದು ಗೋರು ಬಟ್ಟಿಗೆ ತಗದಿದ್ದರಂತೆ ಆರು ಇಲ್ಲಿ ಬಂದಿದ್ದೇರೆ ಗಾತ್ರ ರಾಮಗಾನಿಗೆ ಪಂಪಿನ ಎಣ್ಣೆದ ವ್ಯಾಪಾರಿನ ಕೊಟ್ಟೆದ ಸಿಟ್ಟಿಡು ಕೊಲ್ದು ಎಣ್ಣೆದ ಪುನರ್ಸಿನ ಕಾಯಕಲು ಮಲ್ಕೊಂಡುಳ್ಳೇರು ಆದ್ರೆ ನಂಗೆ ದಾಟ ಕೆಲಸ ಅಮ್ಮ ಮುಚ್ಚರೆ ವೈ ಮುಚ್ಚರೆ ಇವೆಲ್ಲ ಅಧಿಕ ಪ್ರಸಂಗ ಮಲ್ಪರೆ ಏನು ಪಂಚಿನಿ ಯಾನು ಪಂಚಿಸಿದಾಗ ಏರಾವಲಿ ದೀಪಕಲಾಗ ಮಾಲ ಪದ್ಯ ಪನ್ನೊಂದು ತೆಗೆ ಅರೆಂದು ಪೊಂದು ರೆಸೊಂದು ಬಲ್ಲೆ ಪಂದು ಅನ್ನ ಜೀವನ ಚರಿತ್ರೆಗೆ ನಿಗಲಡ ಪನ್ನರ ಪಂಚಿನತ್ತು ಹೋದು ರೆಸೊಂದು ಬಲ್ಲೆ ಅಂಚ ಆಪುಜಮ್ಮ ನಮ್ಮ ರಾಜ ತೇಜಗಿನ್ನೋ ನಾವು ಕೇಳಬೇಕು ಅಮ್ಮ ಸುಮ್ಮನೆ ಕರತರವಾಗದು ಅಮ್ಮ ಸುಮ್ಮನೆ ಕರೆತರವಾಗದು ಓ ಪದ್ಮಾವತಿಯೇ ನಮ್ಮ ಮೇಲೆ ಜಂಗ ಬರುವುದು ನಮ್ಮ ಮೇಲೆ ಜಂಗ ಬರುವುದು ಇವರು ಹಾಡಿದ ಮಾತಿಗಾಗ ಪದ್ಮಾವತಿಯು ಹೇಳಿದಳ ಪ್ರೀತಿ ಬ್ಯಾಗಿ ಹೋಗಿ ಓದವಿಯರೆ ಕರೆದು ತರಬೇಕೆನುದಾಗ ನಮ್ಮ ರಾಜ ತೇಜಗಿನ್ನು ನಾವು ಕೇಳಬೇಕು ಇದು ಅಮ್ಮ 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 ಆ
ಪಂತೇರು ಏರಾಂಡರ ಸಹಾಯ ಮಂತಂದಾಂಡ ಇಟ್ಲೆಗ್ಲ ರಾಜ್ಯದ್ರೋಹಿ ತೀರ್ಮಾನ ಮಂತದ್ದು ಇಟ್ಲೆಲ್ಲ ಶಿಕ್ಷೆ ಕೊರ್ಬೇಕಂತ ಅಂಚಾದಿ ಪುನಗ ಒಂದು ವೇಳೆ ಅರೆಲ್ಲ ತಂದು ಬತ್ತಂದಾಂಡ ಇರ್ನ ಅಪ್ಪಾಜಿ ಎಂಟ್ಲೆಗೆ ಶಿಕ್ಷೆ ಕೊರ್ಬೇರಮ್ಮ ಎಂಟ್ಲೆ ಕಷ್ಟ ಕೊರ್ಬೇರು ಈಗ ಧೈರ್ಯಡು ಪೊಲೆ ಅರೆಲ್ಲಿ ರೆಸೊಂದು ಬಲ್ಲೆ ಈಗ ಆ ರೀತಿ ಅಪ್ಪಾಜಿನ ಕಷ್ಟ ಬರ್ತಂದಾಂಡ ಕಷ್ಟ ಬರಂದಿ ಲೆಕ್ಕ ಯಾನ್ ತುಪ್ಪೆ ಆವಮ್ಮ ನೀವು ರಾಗಜಾಲದೊಳು ನೀವು ಶೃಂಗಾರ ಬರಿತರೋ ಈಗ ತಾವು ರಾಗ ಪಾಡಲು ಬೇಕೋ ಎಂದ ಮಾತನ್ನು ಕೇಳಿ ವಿಕ್ರಮರಾಯ ತಗಾನು ಎಂದ ಮಾತನ್ನು ಕೇಳಿ ವಿಕ್ರಮರಾಯ ತಗಾನು ರಾಗತಾಳದೊಂದು ಬೃಂದಾರ ಮರಿದರು ಧೈರ್ಯ ಬಂದ್ರೆ ರಸಂಬರೇ ಪತ್ತೆ ಅಲ್ಲ ರಸಂದು ಪತ್ತೆ ಕುಲ್ಲಾಗಿರತ್ತಾ ಓ ಎನ್ನ ಸ್ವಾಮಿ ಇರೇನು ತೂಯಿ ಬೊಕ್ಕ ಎನ್ನ ಜೀವನ ತಾತ ಕಾಂಡು ಪಂಡಲ ತಪ್ಪ ಒಂದು ಈರು ರಾಗಜಾನಡು ಪಂಡಿತರು ಪಂದಿರಡ್ಡು ಪಾತೆರಜ್ಜಿ ಈರು ಪಂಡಿನಂಚಿನ ದೀಪಕ ರಾಗಮಾಲಾ ಪ್ರಭೋಡು ಈರು ಪಂಡಿನಂಚಿನ ದೀಪಕ ರಾಗಮಾಲಾ ಪ್ರಭೋಡು ದೀಪ ಪ್ರಜ್ವಲ್ ಅವರುಂಡು ಏಕು ಒಂಜಿ ಆಸೆ ಉಂಡು ಸ್ವಾಮಿ ಅವೇನು ಮುಟ್ಟೋಡು ಕೇನೋಡು ಪಂದು ಈರ್ ನಮಿಕ್ ಸಂಶಯ ಮಲ್ಪ ಪಂದನ್ ಎನ್ನಡೆ ಏನ್ ಕಸರದು ಈ ರಾಗುಡು ಪದ ಪನ್ಪರೆ ಸ್ವಾಮಿ ಪದ ಪನ್ವರೆ ರಾಗಜಾನ ಇಂದ್ರಲೋಕದವನು ಮಂದಿರವು ಆಗಿರಲು ಚಂದ್ರಶೇಖರನ ಮಂದಿರದಿದ್ದು ಇದ್ದ ಪದ್ಮಾವತಿ ನಿದ್ರೆಗೈಯಳು ಕೇಳುವೋ ಉಂಟಾನು ವಿಕ್ರಮ ತಾನೋ ಎಲ್ಲ ರಾಜ್ಯವು ಜನಗೆ ಎಂದಿಗೆ ದೊರಕಿತೋ ಎಲ್ಲ ರಾಜ್ಯವು ಜನಗೆ ಎಂದಿಗೆ ದೊರಕಿತೋ ಶನಿರಾಜನ ಕೃಪೆ ಎಂದಿಗಾಗುವುದೋ ಶನಿರಾಜನ ಕೃಪೆ ಎಂದಿಗೆ ಆಗುವುದೋ ವಿಕ್ರಮ ಮನದಲ್ಲಿ ಬೆಂದಿಗೆ ಕನಕಂತ ಹರಿಯು ಕಾಲ ಬಂದಿದೆ ಕನಕಂತ ಹರಿಯುವ ಕಾಲ ಬಂದಿದೆ ಪದ್ಮಾವತಿ ಇಚ್ಛೆ ಕೈಯಲು ಹೇಳೋ
పాడుందుల్లనా ఆ బాలిని చేద్దాను ఈ రాగకు శ్రీరాగును పాడు ముక్తాయమంతుడు ఆ శనిదేవులను అనన్య భక్తుడు సిగిపోయే ఓం శం శనీశ్వరాయ నమః ఓం శం శనీశ్వరాయ నమః ఓం శం శనీశ్వరాయ నమః ఎనను కాపాడలే 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 ಓ ಸ್ವಾಮಿ ಎನ್ನ ಮಾನವ ದೇಶ ಉಜ್ಜಯಿನಿ ನಗರ ಎಂಚ ಉಂಟು ಎನ್ನ ಮೃಗಾಜನಕುಲು ಎಂಚ ಉಂಡೆರು ಅದರಲ್ಲಿ ಯಾಪತೂಪಿನಿ ದೇವ ಆ ಭಾಗ್ಯ ಎನ್ನ ಪಾಲಕ ಇದ್ದ ದೇವರ ನಾನಾಂಡಲ ಎನ್ನ ಇತ್ತು ಕರುಣೆನು ತೋಚಾದೆ ಯಾನು ಎನ್ನವು ಎನ್ನದಾತ ಪಂಚನ ಅಹಂಕಾರ ಕಡಿದುಕೊಂಡು ಸ್ವಾಮಿ ಕಡಿದುಕೊಂಡು ಈರೇ ಸತ್ಯ ಈರೇ ನಿತ್ಯ ಈರೇ ಪರಮಶಕ್ತಿ ಪಂಚನವು ಅರ್ಥ ಮಾಡು ಸ್ವಾಮಿ ಅರ್ಥ ಮಾಡು ಆ ದುರಾಂಕಾರಡು ಅಧಿಕಾರದ ಮದುವೆ ಈರನ್ನು ನಿಂದರೆ ಅಪುತ್ರೆ ಅದನ್ನೇ ಬಂದು ನಿಂದಿಸಾಯಿನ ಪರಿಣಾಮ ಈರು ಬರಿನ ಶಿಕ್ಷೆಡು ಎನ್ನ ಕಣ್ಣು ಜತ್ತಡು ಸ್ವಾಮಿ ಎನ್ನ ಕಣ್ಣು ಜತ್ತಡು ಈ ಮನಸ್ಸು ಮಲ್ತಾಡ್ದ ಈ ಲೋಕಡು ದಾಗ ಮಾತ ಅವರ ಸಾಧ್ಯ ಉಂಟು ಬಂಟಿನ ಸತ್ಯ ಗೋಚರವಾದ ದೇವ ಗೋಚರವಾದುಕೊಂಡು ನದಿ ನಾ ತೃಣಪತಿ ನಾ ಚಲತೆ ಈರ್ನ ಇಚ್ಛೆದಾಂತೆ ಒಂದಿ ಪಜರ ಕಡ್ಡಿಲ ಪನ್ನೊಂದಿಗೆ ಪಂಟಿನ ಸತ್ಯಲು ತೆರಿಯೊಂಡೆ ಸ್ವಾಮಿ ಎನ್ನಡು ಈರುಕೊರಿನ ಕಷ್ಟಲು ಸಹಿಸೋನರಿಗೆ ಅಸಾಧ್ಯವಾದ పోతుండు ದೇವಾ ಅಸಾಧ್ಯವಾದ పోతుండు ನಾಲೈದು ಈರೇನು ಅಪುತ್ರೆ ಅದನ್ನೇ ಬಂದು ನಿನ್ನನೆ ಮಲ್ತನ ಅವೇ ನಾಲೈದು ಬಂದೊಂದಿಲ್ಲ ಈರು ಅಪುತ್ರೆ ಅತ್ತು ಸುಪುತ್ರೆ ಈರು ಅದನ್ನಿ ಅತ್ತು ಧರ್ಮಿಷ್ಠೆ ಶಿಷ್ಟರೇನು ರಕ್ಷಿಸಾದ ದುಷ್ಟರೇನು ಶಿಕ್ಷಿಸಾವನ ಧರ್ಮಿಷ್ಠ ದೇವರಿ ಈರು ಉನೇನ ತೆರಿಯಂದ ಎನಡು ಅಪರಾಧವಾದುಕೊಂಡು ದೇವಾ ಐದು ತಕ್ಕ ಶಿಕ್ಷೆಲ್ಲ ಅನುಭವಿಸೆ ನನಗಿಂತು ಈ ಜೀವನನೇ ಬೊಚ್ಚಿ ದೇವರೇ ಈರು ಧರ್ಮಿಷ್ಠ ದೇವರ ಪಂಕ್ತಿಯನ್ನು ತೆರೆಯೊಂಡೆ ದೇವ ಈರು ಧರ್ಮಿಷ್ಠ ದೇವರ ಪಂಕ್ತಿಯನ್ನು ತೆರೆಯೊಂಡೆ ಲಾಕ್ಷ ಶಿವಪ್ರಿಯ ಮಂದಾಚರ ಪ್ರಸನ್ನಾತ್ಮ ಪೀಡಾಂ ದೈತ್ಯಮೇ ಶನೀಶ್ವರ ಪೀಡಾಂ ದೈತ್ಯಮೇ ಶನೀಶ್ವರ ಪೀಡಾಂ ದೈತ್ಯಮೇ ಶನೀಶ್ವರ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಶನೇಶ್ವರ ರಕ್ಷ ರಕ್ಷ ಶನೇಶ್ವರ ರಕ್ಷ ರಕ್ಷ ಶನೇಶ್ವರ ಎನ್ನನ್ನು ಕಾಪಾಡ್ಲೇ 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 ಆಶ್ಚರ್ಯ 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 ಎನ್ನ ಮೂಲ ರಥವಾಯಿನ ರೋಹಿಣಿ ತಗದ ಪೀಠನೇ ಪನ್ನೊಂದುಂಡು ಪನ್ನೊಂದುಂಡು ಏನಾವರಿ ಭಕ್ತಿ ಪಾಸೊಳಿ ಎನ್ನನ್ನು ಒಯ್ತಂದುಲ್ಲೇ ಒಯ್ತಂದುಲ್ಲೇ ಏನಾದ್ರು ಪ್ರಸಾದ್ಯಂಡು ಹೋ 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 ಹಾ ಹಾ ರಾಜಶೇಖರ ವಿಕ್ರಮಾದಿತ್ಯ ಆನಿ ರಾಜಸಿಂಹಾಸನ ಕುಳಿದು ಅಪುತ್ರೆ ಅದರ್ಮಿ ಪಂಪಿನಂಚಿನಾಗ ಈತ ಯಾನ್ ಏರಂದು ಸತ್ಯ ಗೋಚರವಾದ ಏನ ಶರಣಗೆ ಬೈದೆ ನನ್ನ ಆಯ್ಕೆ ಕಷ್ಟ ಕೊಪ್ಪಿನ ಅಗತ್ಯ ಐತಿ ಅವತ್ತ ನ್ಯಾಯಕ್ಕೆ ಕಷ್ಟ ಕೊಪ್ಪಿನ ಸ್ವಲ್ಪ ತಿಂಗೊಲ್ಲ ಕರೀದುಕೊಂಡು ಐಕಾದಿತ್ಯ ಪ್ರತ್ಯಕ್ಷ ವಾಪೆ ಓ ರಾಜ ವಿಕ್ರಮಾದಿತ್ಯ ಕಣ್ಣು ಬುಲಾದ ತುಲ ಆನಿ ಅಪುತ್ರೆ ಅದರ್ಮಿ ಪಂಪಿನಂಚಿನ ಅಹಂಕಾರ ಇತ್ತೆಲ್ಲ ಉಂಡ ಅತಿ ಯಾನ್ ಏರಂದು ಸತ್ಯ ಗೋಚರವಾಂಡ ಕಣ್ಣು ಬುಲಾದ ತುಲ ಓ ಸ್ವಾಮಿ ಎಂಕಾದು ಬರ್ತಾರ ಸ್ವಾಮಿ ಎಂಕಾದು ಬರ್ತಾರ ಎನ್ನ ಭಕ್ತಿಗೆ ಮೆಚ್ಚಿದ ಬರ್ತಾರ ದೇವಾ ಆನಿದ ತಿನ್ನೊಟ್ಟು ಯಾನ ಮಲ್ದಿನ ನಮಸ್ಕಾರನೋ ತಿರಸ್ಕಾರ ಮಲ್ದರು ಇನ್ನು ಕೈ
ಬೆಟ್ಟದ ನಮಸ್ಕಾರ ಮಲ್ಪಗ ಪಂಡ ಎನ್ನ ಕೈಯೇ ಇದ್ದದೆ ಸ್ವಾಮಿ. ಕಾರೊಂದು ಭತ್ತದ ಅಡ್ಡ ಬೂರಗ ಪಂಡ ಎನ್ನ ಕಾರೇ ಇದ್ದದೆ ಸ್ವಾಮಿ. ಯಾರು ದಾದ ಮಲ್ಪಡು ದೇವ. ಕೃತಯುಗೊಟ್ಟು ಯಜ್ಞ, ತ್ರೇತಾಯುಗೊಟ್ಟು ಧರ್ಮ, ದ್ವಾಪರಯುಗೊಟ್ಟು ಸತ್ಯವೂ ದೇವರು ಪ್ರತ್ಯಕ್ಷವಾತಿರ್ಗೆ ಆಂಡ. ಈ ಕಲಿಗೊಟ್ಟು ಈ ಅನಂತ ಭಕ್ತಿಗೂ ಪ್ರತ್ಯಕ್ಷವಾಪರ್ಗೆ ಪಂಚಿನ ಸತ್ಯ ನೃತ್ಯ ನಡಪಾಡು ಕೊರಿಯರ್ ದೇವ, ನಡಪಾಡು ಕೊರಿಯರು ಎಂತಾದು ಬರ್ತಾರ ದೇವ. ಎನ್ನ ಭಕ್ತಿಗೆ ಮೆಚ್ಚಿಗೆ ಬರ್ತಾರ ದೇವ. ಏನನ್ನು ರಕ್ಷಣೆ ಮಲ್ಪುಲೆ ದೇವ, ರಕ್ಷಣೆ ಮಲ್ಪುಲೆ. ಎನ್ನ ಹೃದಯಾಂತರ ಆಳು ಭಕ್ತಿನ ನಮಸ್ಕಾರನು ಸ್ವೀಕಾರ ಮಲ್ಪುಲೆ ದೇವ, ಸ್ವೀಕಾರ ಮಲ್ಪುಲೆ, ಸ್ವೀಕಾರ ಮಲ್ಪುಲೆ. ಧನ್ಯನೋ ದೇನಯ್ಯ ವಿಕ್ರಮ ರಾಜ ನಿನ್ನಂತ ಪರಾಕ್ರಮಿ ಯಾರು ಗೆಲ್ಲದಾಗ ನಿನ್ನಂತ ಪರಾಕ್ರಮಿ ಯಾರು ಗೆಲ್ಲದಾಗ ಪ್ರತ್ಯಕ್ಷವಾದೆನು ಬೇಡು ವರಗಳ ಪ್ರತ್ಯಕ್ಷವಾದೆ ಬೇಡು ವರಗಳ ಕೊಡುವೆನು ಬೇಡಿದ್ದು ಶನಿರಾಜ ಎಂದ, ಶನಿರಾಜ ಎಂದ. ಧನ್ಯರು ನಿನಯ ಮೆಚ್ಚಿಯ ವಿಕ್ರಮಾದಿತ್ಯ, ಮೆಚ್ಚಿಯ. ಈ ಒಂದು ಧನ್ಯ ವಿಕ್ರಮಾದಿತ್ಯ, ಈ ಧನ್ಯ ನಿನ್ನ ಲೆಕ್ಕಂದ್ರೆ ಒರಿ ಪರಾಕ್ರಮಿ ಲೋಕಡು ಇಜ್ಜಿಪಂಡಲ ತಪ್ಪ ಒಂದು ನಿನ್ನ ಈ ಅನನ್ಯ ಭಕ್ತಿಗೆ ಮೆಚ್ಚಿದು ಏನ್ ಬೈದೆ ರಡ್ಡು ಕೈನು ದೆತ್ತು ಬದಲೆ ನಿಮಗೆ ದಾದ ಬೋಡಲಿಕ್ಕೇನು ಏನ್ ಕೊರ್ಪೆ ವಿಕ್ರಮಾದಿತ್ಯ, ಏನ್ ಕೊರ್ಪೆ. ಸಕಲೋಕ ಜನರು ರಕ್ಷಿಪಾದ ಸಕಲ ಹೊರಗಳ ಕೊಡುವ ದೇವ, ಸಕಲ ಹೊರಗಳ ಕೊಡುವ ದೇವ. ಸಕಲ ಗೃಹಕ್ಕೆ ಶ್ರೇಷ್ಠವಾದವ ಸಕಲ ಗ್ರಹಕ್ಕೆ ಏಕವಾದವ ಲೋಕಲೋಕ ನೀನೇ. ಸಕಲ ಗ್ರಹಕ್ಕೆ ಏಕವಾದವ ಲೋಕಲೋಕ ನೀನೇ. ನಾನು ಬಹಳ ಕಷ್ಟದಿಂದಲೇ ಸನ್ನಿರಾಜನೆ
ಪ್ರತಿಯೊಂದು ಜೀವರಾಶಿಯ ಕರ್ಮಗೂ ಅನುಗುಣವಾದ ಶಿಕ್ಷಿಸಾವನ ದೇವರಿಗೆ ಈ ಕೊರಪಿನ ಕಷ್ಟನು ಸಹಿಸಲರಿಗೂ ಅಸಾಧ್ಯವಾದ పోతుంది ದೇವಾ ಅಸಾಧ್ಯವಾದ పోతుంది ಕ್ಷತ್ರಿಯ ಈ ವಿಕ್ರಮಾದಿತ್ಯನೇ ಇನ್ನ ಕಷ್ಟನು ಈಗ ಸಹಿಸಲರಿಗೂ ಅಸಾಧ್ಯವಾದಕ್ಕುನಗ ನನ್ನ ಜನಸಾಮಾನ್ಯರು ಸಹಿಸಲು ಸಾಧ್ಯ ಉಂಟಾ ದೇವಾ ಹಂಚಾದು ಇರಡ ಕರುಂದಿಲ್ಲ ಎಂತ ಈರು ಅನುಗ್ರಹವನ್ನು ಮಲ್ಪುನೆ ಸತ್ಯವಾಯಿನ ಪಾತೆರವಾಂಡ ಎನ್ನ ಎಂಕು ಕೊರಿನ ಕಷ್ಟನು ಎನ್ನ ಪ್ರಜಾಜನಕುಲೆಗೂ ಕೊಪ್ಪುಜಿ ಪಂಪಿನ ಹೊರನು ಕೊರ್ಲೇ ದೇವಾ ಎನ್ನ ಬೀಡಿ ಸೈನ್ಯಕ್ಕ ಎನ್ನ ಪ್ರಜಾಜನಕುಲೆನ್ನು ಬೀಡಿ ಸಂಜಿ ಪಂಪಿನ ಹೊರನು ಕೊರ್ಲೆ ದೇವಾ ಒಂದೇ ವರಲಿರದ ನಟ್ಟನು ದೇವಾ ಒಂದೇ ವರಲಿರದ ನಟ್ಟನು ವಿಕ್ರಮ ಏನಯ್ಯ ವಿಕ್ರಮ ನೀನು ಸತ್ಯವಂತ ನಿನ್ನ ಸತ್ಯಕ್ಕೆ ಇನ್ನು ಎನಿಸುವವರು ಯಾರು ಬಲಿರೇ ಶಾಬಾಸ್ ಇವರಿ ಸತ್ಯ ಸಂದೇಹಿ ಇವರಿ ಧರ್ಮಿಷ್ಠೆ ಪಂಪಿನೆರಡು ಪಾತೆರೆಜ್ಜಿ ವಿಕ್ರಮಾದಿತ್ಯ ಎರಡು ಪಾತೆರೆಜ್ಜಿ ಆಂಡಲ ಆನಿಯನನ್ನು ನಿನ್ನನೆ ಮಲ್ಲಿನ ಅವು ಸಂದರ್ಭ ನಿನ್ನನ್ನು ಪತ್ತಡು ಬಂದು ಪ್ರಯತ್ನ ಮಲ್ತೆ ನೇರವಾದ ಬದಲು ನಿನ್ನನ್ನು ಉಜ್ಜಯಿನಿ ನಗಡು ಪತ್ತೆಯನ್ನಂಡ ಎನ್ನ ಕೈ ಸೋಪು ಪಂಪಿನ ಒಂದು ಭ್ರಮೆ ಇಂಕಿತ್ತಲು ಅವು ಈತ ನಿನ್ನ ಪಾತೆರೆಗೆ ನಗ ಸತ್ಯವಾದ ಗೋಚರಿಸುಂಡು ಇವರಿ ಸಾಮಾನ್ಯ ಹತ್ತು ವಿಕ್ರಮಾದಿತ್ಯ ಕಾರವಾನ ವೇಷಧಾರಿ ಆದ ಬದಲು ನನ್ನ ಸ್ಥಾನಭ್ರಷ್ಟ ಮಾಡ್ಕೊಡಾಂಡು ವಿಕ್ರಮಾದಿತ್ಯ ಸ್ಥಾನಭ್ರಷ್ಟ ಮಾಡ್ಕೊಡಾಂಡು ಇವರಿ ಸಾಮಾನ್ಯ ಹತ್ತು ವಿಕ್ರಮಾದಿತ್ಯ ಒರಿ ಚಕ್ರೇಶ್ವರಿ ಆಯ್ನ ಏತು ಯುದ್ಧ ಗೆಲ್ಲುವೆ ಏತು ನನಗೆ ನಾದಿನ ಸಂಗ್ರಾಮ ಮಲ್ಪೆ ಐತಾಯ ಶ್ರೇಷ್ಠ ಆಪುಜೆ ಆಯ್ ಜನಗಳಿಗೆ ಗಾತ್ರ ವಾ ರೀತಿ ಬದುಕುವೆನ ಐತಾಯ ಶ್ರೇಷ್ಠತನ್ನು ಪಡೆವೆ ಆನೆ ಶಿವಿ ಮಹಾರಾಜೆ ತನ್ನ ದೇಹನೇ ತುಂಡು ತುಂಡು ಮಲ್ತದು ಒಂದು ತಕ್ಕಡಿದ್ದು ಒಂದು ಪಾರಿವಾಳದ ಪ್ರಾಣನು ಒರಿಪಾದೆ ಅಂತ ಅದು ಶ್ರೇಷ್ಠ ಚಕ್ರವರ್ತಿ ಆದ ಪೋಯಿ ಬಲಿ ಚಕ್ರವರ್ತಿ ತನ್ನ ಸಾಹಸ ಮಾಡ್ತಾడు ದೇವತೆಯನ್ನು ಕೋಪದಿಂದಾಂಡಲ್ಲ ఆయన గురువు ఆయన అంచిన శుక్రాచార్య పండిన పాత్ర నూరు అశ్వమేధ యాగన మల్తందంಡ ಸ್ವರ್ಗಪೀಠವನ್ನು ಶಾಶ್ವತ ಪಡೆಯಲು ಸಾಧ್ಯ ಉಂಡು ಪನ್ಯ ಪಾತ್ರದ ಪ್ರಕಾರವಾದು ಸ್ವಲ್ಪತ ವರ್ಮ ಅಶ್ವಮೇಧ ಯಾಗನ ಮಲ್ತದು ನೂರನೇ ಯಾಗ ಮಲ್ಪನಂಚಿನ ಸಂದರ್ಭ ಯಜ್ಞದೀಶ ಪಡೆಯಲು ಯಜ್ಞಶಾಲೆ
ತುದಿ ಸಮಯ ದಾನಗೇನರ ಬೈದಿನ ವಾಮನ ಮೂರ್ತಿ ಶ್ರೀಮನ್ನಾರಾಯಣ ದೇವರಿಂದ ತೆರೆದಳ 6 ಕೆಣ್ಣಿನಂಚಿನ ದಾನ ಮೂಜಿಪಾದ ಭೂಮಿ ಶ್ರೀಮನ್ನಾರಾಯಣ ದೇವರು ಬೈದಿನ ಶ್ರೀಮನ್ನಾರಾಯಣ ದೇವರನ್ನು ತೆರೆದಳ 6 ಕೆಣ್ಣಿನಂಚಿನ ಮೂಜಿಪಾದ ಭೂಮಿ ದಾನವಾದ ಕೊರಿಯರು ಶ್ರೀಮನ್ನಾರಾಯಣ ದೇವರು 2 ಪಾದನ ಆಕಾಶ ಭೂಮಿ ಒಂಜಿ ಮತ್ತು ನನಂಜಿ ಪಾದ ಒಳುದಿ ಓಡೊಂದಿಗೆ ಎನ್ನಾಗ ತನ್ನ ತರೇನ ತೋಜನ ಪರಿಣಾಮ ಪಾತಾಳಗೂ ಪೋಯಿ ಆಂಡ ಶ್ರೇಷ್ಠ ಚಕ್ರವರ್ತಿ ಆಯಿ ಅಂಚನೆ ಸತ್ಯ ಹರಿಚಂದ್ರೆ ತನ್ನ ಪಾತೆರ ಒರಿಪಾರೆ ಗಾತ್ರ ಬುಡೇದಿ ಜೋಕ್ಲೆಯನ್ನು ಮಾರ್ದು ತಾನು ಚಾಂಡಲ ವೃತ್ತಿ ಸ್ವೀಕಾರ ಮಲ್ತಿನ ತಾನು ಸ್ಮಶಾನ ಕಾಪುನಂಚಿನ ಹೀನ ಕಾಯಕನ ಸ್ವೀಕಾರ ಮಲ್ತೆ ಆಂಡಲ ತನ್ನ ಪಾತೆರನ್ನು ಬುಜ್ಜಿ ಸತ್ಯ ಸಂದೇಯಾದು ಲೋಕಗೆ ಸತ್ಯ ಸಂದೇಯಾದ ಮೇಲೆ ಅಂಚ ಈ ಶ್ರೇಷ್ಠ ಚಕ್ರವರ್ತಿ ಬಂದ್ಬಿಟ್ಟು 2 ಪಾತೆರೆ ಜೀವಿಕ್ರಮಾದಿತ್ಯ 2 ಪಾತೆರೆ ಇಜ್ಜಿ ಈ ಪಾತೆರ ದಾಯ ಪಂಡಾನ್ ಪಂಡ ಯಾನು ಕೊನೆ ಕಷ್ಟ ಅದನ್ನ ಯಾನು ಮಲ್ತಿನ ಪರೀಕ್ಷೆಡು ಕೈ ಕಾಲು ಕಲು ಒಂದು ಬೋರ್ ಗುಡ್ಡೆ 2 ವರ್ಷ ಬೋರೊಂದಿತ್ತು ಜನ ವಿಕ್ರಮಾದಿತ್ಯ ಸುರುತ ಒಂಜಿ ತಿಂಗಳು ನಿಕ್ಕು ನುಪ್ಪು ನೀರ್ಲಾ ತಿಕ್ಕದಜಿ ಒಕ್ಕ ಎನ್ನನೇ ಅನುಗ್ರಹ ನಿಕ್ಕು ನುಪ್ಪು ನೀರು ತಿಕ್ಕಲೆಕ ಮಲ್ತೆ ಆಂಡ ನಾಯಿ ಪುಚ್ಚದಲೆಗ ಬದುಕೊಂಡಿದ್ದು ಜನ ವಿಕ್ರಮಾದಿತ್ಯ ನಾಯಿ ಪುಚ್ಚದಲೆಗ ಬದುಕೊಂಡಿದ್ದು ಜನ ಏನ ಅನನ್ಯ ಭಕ್ತಿ ನೆನವರಿಗೆ ಮಲ್ತಿನ ಪರಿಣಾಮವಾದ ನಿಕ್ಕೊಂದು ಸ್ಥಾನಮಾನ ತಿಕ್ಕಡು ಬಂದು ಉಜ್ಜಯಿನಿ ನಗರದ ತನ್ನ ಒಂದು ಪೊನ್ನು ತನ್ನ ಇಲ್ಲಡು ಕೊನದು ತಾಂಕೊಂದುಲ್ಲೋಲು ಬಂಜಿದ ಬಡವ ಗಾತ್ರ ಗಾನದ ಜಿಡ್ಡೆರು ಕುಲದು ಗಾನದ ಬೋರಿದೇರೊಂದುಲ್ಲತ ವಿಕ್ರಮಾದಿತ್ಯ ಗಾನದ ಬೋರಿದೇರೊಂದಿತ್ತ ಒರಿ ಚಕ್ರೇಶ್ವರ ಆಯ್ನ ಇಂಚಿನ ಹೀನ ಸ್ಥಿತಿ ಇತ್ತಲ್ಲ ಸಮದಾನಡ ಆ ಕಾಯಕನು ಮಲ್ತೊಂದು ಬತ್ತ ಇತ್ತ ಯಾನು ಪ್ರತ್ಯಕ್ಷವಾದ ಕೇನೊಂದಿಲ್ಲ ವಿಕ್ರಮಾದಿತ್ಯ మీకు ದಾದ ಬೋರು ಕೇನು ಕೇನಾಗ పోయినంచిన కైకారు కొరలే అష్ట ఐశ్వర్య కొరలే ఉజ్జయిని నగరం కొరలే ఎన్న సామ్రాజ్యం కొరలే కేంద్రలేత విక్రమాదిత్య ఈ అవేలు కేಳಿದ ఈ ಕೇಳಿದಾದ ಎನ್ನ ಪ್ರಜಾ ಜನಗಳಿಗೆ ಇಂಚಿನ ಕಷ್ಟನ ಕೊರಡೆ ಪಂಡು ಬಲಿರೆ ಶಾಬಾಶ್ ವಿಕ್ರಮಾದಿತ್ಯ ಈ ವರಿ ಶ್ರೇಷ್ಠ ಚಕ್ರವರ್ತಿ ಬಂದ್ಬೇಡ ಪಾತೆರಿ ವಿಕ್ರಮಾದಿತ್ಯ ಒಂಜಿ ಅಪ್ಪೆ ತನ್ನ ಬಾಲೆಗೆ ಪೆಟ್ಟುಬಾಡುವಲು ಅಲ್ಲಿ ಪೆಟ್ಟುಬಣ್ಣಗ ಕಾಲಿ ಬಾಲೆಗೆ ಬೇನಾಪಿನತ್ತು ಅಪ್ಪೆಗಳಾ ಬೇನಾಪಡು ಅಪ್ಪೆ ದಾಯಗಾತ್ರ ಹಾಕೋಲ್ ಬಂಡ ಎನ್ನ ಬಾಲೆ ಕೂಡ ಇಂಚಿನ ತಪ್ಪು ಮಲ್ಪಂದೆ 4 ಜನಗಳ ಎದುರು 8 ವ್ಯಕ್ತಿ ಅದು ಶಕ್ತಿ ಅದು ಮೆರಳು ಬಂದಿನ ಉದ್ದೇಶದ ಹಾಕೋಲು ಅಂಚೆ ಇವರು ಶ್ರೇಷ್ಠ ಚಕ್ರವರ್ತಿ ಬಂದು ತೆರಿಲ್ಲ ನಿಕ್ಕೆ ಶಿಕ್ಷೆನು ಕೊರಿಯ ಕೆಸರು ಮುರುಕುಬೋದಿತ್ತಿನ ಬಾಲೆ ಪಾರ್ವತಿ ತನ್ನ ಅಮ್ಮೆನ ತೊಡೆ ಏರುಂದಂಡ ಅಮ್ಮೆ ಬಂಪೆ ಸುರೂಟ ಕೆಸರು ತೆಗೆದು ಮಲ್ಲ ಮಗ ಬಂದು ಅಂಚ ಹಾಂಕರ ಬಂದಿನ ಕೆಸರು ಮುರುಕುಬೋದಿತ್ತ ವಿಕ್ರಮಾದಿತ್ಯ ಹಾಂಕರ ಬಂದಿನ ಕೆಸರು ಮುರುಕುಬೋದಿತ್ತ ಸತ್ಯ ಧರ್ಮ ನ್ಯಾಯ ನಿಶ್ಚಯ ರಾಜ್ಯ ಪರಿಪಾಲನೆ ಮಲ್ಕೊಂಡು ಬೈದಿನ ನಿನ್ನ ಆ ಧವಳ ಕೀರ್ತಿಗಳು ಹಾಂಕಾರ ಬಂದ್ಬಿಡ ಕಪ್ಪು ಚುಕ್ಕೆ ಗೋಚರಿಸಂತಂದ್ರೆ ವಿಕ್ರಮಾದಿತ್ಯ ಕಪ್ಪು ಚುಕ್ಕೆ ಗೋಚರಿಸಂತಂದ್ರು ಅವೇನು ಕರಿಪಾರೆ ಗಾತ್ರ ನಿನಗೆ ಈ ರೀತಿಯ ಶಿಕ್ಷೆ ಕೊಡಿಯ ಒಂಜಿ ಬಂಗಾರ ತೂಟುಬಾರ್ದು ಬಿಲೈದಪ್ಪನ ಆ ರೀತಿ ಪಳಪಳ ಮೆಂಚುನ ಅಂಚೆ ಯಾನ್ ಕೊನೆ ಕಷ್ಟರು ಅದನ್ನ ಯಾನ್ ಕೊನೆ ಶಿಕ್ಷೆಡು ಈ ಪರಿಶುದ್ಧವಾದ ಪೋಯ ವಿಕ್ರಮಾದಿತ್ಯ ಪರಿಶುದ್ಧವಾದ ಪೋಯ ನನಗೆ ಕಷ್ಟ ಬರ್ಪಿನ ಅಗತ್ಯ ಹೆಜ್ಜಿ ನನ್ನ ನಿಂದನ್ನು ಕೈ ಆಯ್ದ ಮಲ್ತೊಂದು ಜಗತ್ತಿನ ಸರಿ ಸಾಧೀಕರಣ ಸಾಧ್ಯ ಉಂಡು ಧರ್ಮ ಪರಿಪಾಲನೆ ಮಲ್ಪರೆ ಸಾಧ್ಯ ಉಂಡು ಐಕಾತ್ರ ಇದೆ ಈ ಕೇಳಿ ಜನ ದಾನ ವಿಕ್ರಮಾದಿತ್ಯ ನಿನ್ನ ಕೈನಂಚಿನ ಕೈಕಾರು ಸಾಮ್ರಾಜ್ಯ ಪೂರ ಏನ್ ಕೊರೊಂದಿಲ್ಲ ಈ ಪೊರ್ಲು ರಾಜ್ಯ ಪರಿಪಾಲನೆ ಮಲ್ತೊಂದಲ್ಲ ವಿಕ್ರಮಾದಿತ್ಯ ರಾಜ್ಯ ಪರಿಪಾಲನೆ ಮಲ್ತೊಂದಲ್ಲ ನಾನು ಬೇಡುವೆ ದೇವಾ ನೀನು ಕೊಡುವ ವರವನ ಮಾನವನಿಗೆ ನೀನು ದಾನವಾದೆಗಳನ್ನು ಜನಿರಾರು ಕೊಡರಂತೆ ನಿನಗೆ ಅಭಯವನ್ನು ನಿನಗೆ ಅಭಯವನ್ನು ಕೊಡಬೇಕು ದಯಾಳು ಬೇಡಿಕೊಂಬೆನು ಇನ್ನು ಬಡವನ ಮೇಲೆ ದಯವಿರಬೇಕು ಬಡವನ ಮೇಲೆ ದಯವಿರಬೇಕು ನಾನು ಬೇಡುವೆ ದೇವಾ ಶನೇಶ್ವರ 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 ಪ್ರತ್ಯಕ್ಷವಾದ ಬತ್ತಿನ ಈರು ಎನ್ನ ಜೀವನ ಸಾರ್ಥಕ ಮಲ್ತು ಮಾಡಿಯಾರು ಸ್ವಾಮಿ ಸಾರ್ಥಕ ಮಲ್ತು ಮಾಡಿಯಾರು ಯಾನು ಕೇಳಂದನೇ ಎನ್ನ ಸರ್ವನ್ನ
ಕೊರಿಯರು ದೇವಾ ಎನ್ನ ಸರ್ವೊಂದ ಕೊರಿಯರು ಆಂಡ ಎನ್ನ ಮನಸ್ಸಿಗೆ ಸಮಾಧಾನ ಇಚ್ಚಿ ಸಂತೋಷ ಇಚ್ಚಿ ಓ ಶನೀಶ್ವರ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸುವರೆ ಮತಿಹೀನ ನಾನಾದೆ ಮತಿ ಭ್ರಷ್ಟವಾದ ಪೋತುಂಡು ಸ್ವಾಮಿ ಮತಿ ಭ್ರಷ್ಟವಾದ ಪೋತುಂಡು ನೆತ್ತ ಪರಿಣಾಮ ಏನಾದ್ರೆ ನನ್ನಿಂದನೆಯಾದ ಪೋತುಂಡು ಸ್ವಾಮಿ ಅದಕ್ಕೆ ತಕ್ಕ ಶಿಕ್ಷೆ ಎಲ್ಲ ಅನುಭವಿಸಯ್ಯ ಆಂಡ ಈರ್ನ ಶಕ್ತಿ ಸಾಮರ್ಥ್ಯ ದಾದಾ ಪಂಪಿಯಲ್ಲಿ ಕಲಿನ 7 ವರ್ಷ నుంచి అనుభవిస్తున్నాయి అందేవా అండ ఎన్న ప్రజాజనకులు పాపదగులత్తే ಸ್ವಾಮಿ ಅದನಿಗೆ ಈ ರೀತಿ ಕಷ್ಟ ಕೊಡಿಯನು ನಂಡ ಖಂಡಿತವಾಗಲ ಸಹಿಸೋದ್ರೆ ಸಾಧ್ಯ ಇಜ್ಜಿ ದೇವರೇ ಸಾಧ್ಯ ಇಜ್ಜಿ ಅಂಚಾದ ಕೇಳೊಂದಿಲ್ಲ ಎನ್ನ ಪ್ರಜಾಜನಕುಲಿಗೋಸ್ಕರ ಕೇಳೊಂದಿಲ್ಲ ಕಾಯ್ದುಕೊಳ್ಳುವನು ಅಂತೂ ಪೀತನು ಬಿಡದೆ ಕಾಯ್ದುಕೊಳ್ಳುವನು ವಿಕ್ರಮಾದಿತ್ಯ ಒಂದೇ ರಾಗನು ಬನ್ನದಿಲ್ಲ ಎಂಕು ಬೈದಿನ ಕಷ್ಟ ಎಂಕು ಕೊರನೆ ಶಿಕ್ಷೆ ಇಜ್ಜೆ ವಿಕ್ರಮಾದಿತ್ಯ ನೀಕು ಒರೆಗೆ ಕಷ್ಟ ಕೊಡ್ತೀನತ್ತು ಲೋಕಪಡಿತಿನ ಶ್ರೇಷ್ಠ ಅತಿ ಶ್ರೇಷ್ಠಕ್ಕೆಲ್ಲ ಯಾನ ಕಷ್ಟ ಕೊಡ್ತೆ ಅಕ್ಕಳು ಆ ರೀತಿ ಬದುಕುವಿರ ಆ ರೀತಿ ಆಗ್ಲಿಕ್ಕೆ ಕಷ್ಟ ಕೊಡ್ತೀನ ಏನ ಕಾಯಕವಾದುಂಡು ಶ್ರೀಮನ್ನಾರಾಯಣ ದೇವರ ಅನುಗ್ರಹದಟ್ಟು ಉದಿಪನಿಗೆ ಬೈದಿನಾಯಿ ಅಂಚಾದಿ ಪನಗ ಏನ ಕಾಯಕಡು ಹಿಮ್ಮು ಕಾವಲು ಸಾಧ್ಯ ಇತ್ತು ವಿಕ್ರಮಾದಿತ್ಯ ಹಿಮ್ಮು ಕಾವಲು ಸಾಧ್ಯ ಇತ್ತು నీకు కొట్టిన కష్టాలు 11 విక్రమాదిత్య నేను ఎరగెరగ కష్టాలు కొట్టాను కేను 39 ಕೋಟಿ ದೇವತೆಗಳ ಗುರುವಾಯನ ಬೃಹಸ್ಪತಿ ಕಷ್ಟ ಕೊಡ್ತೆ 3 ಲೋಕದ ಒಡೆಯರಾಯನ ಈಶ್ವರ ದೇವರೇ ಕಷ್ಟ ಕೊಡ್ತೆ ನಲ ಚಕ್ರವರ್ತಿ ಕಷ್ಟ ಕೊಡ್ತೆ ಇಂದ್ರಗ ಕಷ್ಟ ಕೊಡ್ತೆ ಚಂದ್ರಗ ಕಷ್ಟ ಕೊಡ್ತೆ ಪಾಂಡವರಿಗೆ ಕಷ್ಟ ಕೊಡ್ತೆ ಕೌರವರಿಗೆ ಕಷ್ಟ ಕೊಡ್ತೆ ಆತೆ ಆಯ್ತು ಶ್ರೀಕೃಷ್ಣ ಒಂದೇ ಜಗದ್ಗುರು ಬಂದು ನಮ್ಮನ್ನು ವೈದ್ಯ ಕೃಷ್ಣ ದೇವರೇ ಕಷ್ಟ ಕೊಡ್ತೆ ಐಕಾದ್ರ 11 ವಿಕ್ರಮಾದಿತ್ಯ ಲೋಕಡಿ ಎರೆಲ್ಲ ಮುಟ್ಟುಜಿ ಅಕಲಕಲು ಮಲ್ಪನ ರೀತಿ ನೀತಿದ ಪ್ರಕಾರವಾದ ಅಕಲಕಲು ಬದುಕುನ ಕಾಯಕದ ಪ್ರಕಾರ ಅಕಲು ಮಲ್ಪನ ಕಾಯಕದ ಪ್ರಕಾರವಾದಿ ಅನ್ನಕ್ಕೆ ಕಷ್ಟನ್ ಕರನ್ ಬೈದೆ ಐಕಾದ್ರ 11 ವಿಕ್ರಮಾದಿತ್ಯ ಈ ಮನಸ್ಸಲ್ಲಿ ಬೇಜಾರು ದಿಯೋಡ ಏರಾಯನೆ ಉಪ್ಪು ತಿಂದನ ಆಯ್ ನೀರು ಪರಡೆ ಬಂದಿಲೇಕ ಏರಾಯನೆ ತಪ್ಪು ಮಲ್ದನ ಆಯ್ಗೆ ಶಿಕ್ಷೆ ಕಟ್ಟಿಟ್ಟ ಬುಚ್ಚಿ ಐಕಾದ್ರ 11 ವಿಕ್ರಮಾದಿತ್ಯ ಈ ಮನಸ್ಸಲ್ಲಿ ಬೇಜಾರು ದಿಯೋಡ ಈ ಪಂಡ ಪಾತ್ರದ ಪ್ರಕಾರವಾದಿ ಜ್ಞಾನ ಪನ್ನೊಂದಿಲ್ಲ ಈ ಹತ್ತಿರ ಎಲ್ಲ ಜ್ಞಾನ ಕೊಡ್ತಿಲ್ಲ ಅಂತ ಶಿಕ್ಷೆ ಅತದನ್ನ ಜ್ಞಾನ ಮಾಡಿನ ಪರೀಕ್ಷೆನು ಒರಿ ಮಹಾನ್ ಚೇತನ ಗ್ರಂಥ ಮುಖೇನ ಕನ್ನಡವಲ್ಲಿ ಆ ಗ್ರಂಥನು ಏರಾಯನೇ ಗೌರವ ಕೊಡ್ಬೇನಾ ಏರಾಯನೇ ಆ ಗ್ರಂಥನು ಓದುವೇನಾ ಏರಾಯನೇ ಆಯ್ತು ಭಕ್ತಿ ಶಕ್ತಿ ಸ್ವೀಕಾರ ಮಾಡ್ಬೇನಾ ಆಯನ ಜೀವನ ನಡುವೆ ಕಷ್ಟ ಬರಂದಿಲ್ಲ ಕಾಯ ಅಂತ ಓದಿದ್ದೆ ಆತೆ ಅತ್ತು ಈ ಗ್ರಂಥನ ಕಾಂಡೆ ಬೈಯಡಿ ಫಲ ಓದಲಿ ಒಂಜಿ ವೇಳೆ ಕರ್ಮಭೂಮಿಡು ಕರ್ಮ ಮಲ್ಪಣಂಚಿನ ಸಂದರ್ಭ ಏನೆಗೆ ಓದರ ಸಾಧ್ಯ ಮಾಡು ಅಕಲು ಎನ್ನ ದಿನವಾಯನಂಚಿನ ಶನಿವಾರದಲ್ಲಿ ಓದಿಡಲ್ಲ ಆಗ್ಲೇನಿ ಅಂತ ರಕ್ಷಣೆ ಮಲ್ಪೆ ಅಂಚನೆ ಏರೆಗೆ ಓದರೆ ಬರ್ಪುಜ ಅಕಲು ಓರಿ ಎನ್ನ ಕಥಾ ಪಾರಾಯಣ ಹಾಕುಡ ಓರ್ ಕಥೆನ್ ಬಂಪೇರ ಅವಳು ಶ್ರದ್ಧಾ ಭಕ್ತಿರ ಆ ಕಥೆನ್ ಕೇಂದ್ರ ಆಗ್ಲೇನಾ ಯಾನ್ ರಕ್ಷಣೆ ಮಲ್ಪೆ ಅಂಚನೆ ಯಾನ್ ದ್ವಾದ ಸಾಧಿ ಸ್ನಾನ ಮಾಡಿರ್ತಿಲ್ಲಲ್ಲ ಯಾನ್ ಬಿಡ್ದುಕೋವೆ ಆಂಡ ಈ ಗ್ರಂಥಗಳು ಪ್ರೀತಿ ಬೋಡು ಈ ಗ್ರಂಥಗಳು ವಿಶ್ವಾಸ ಬೋಡು ಏನಾಯನ ಈ ಗ್ರಂಥವು ಪ್ರೀತಿ ವಿಶ್ವಾಸಗಳನ್ನು ಭಕ್ತಿಗಳನ್ನು ಪೂಜೆ ಮತ್ತೊಂದು ಬರ್ಬೇರ ಆಯನ ಜೀವನ ನಡುವೆ ಕಷ್ಟ ಬರಂದಿಲ್ಲ ಅಂತ ಓದಿಪ್ಪೆ ಅಂಚನೆ ತನ್ನ ಇಲ್ಲಡಿ ದಿನ ಅಪ್ಪ ಅಮ್ಮೆನಾಗ್ಲೇಗ ತನ್ನ ಗುರು ಹಿರಿಯರ್ನಾಗ್ಲೇಗ ಏನಾಯನ ಭಕ್ತಿ ಶಕ್ತಿ ಆತನ ಸೇವೆಯನ್ನು ಮತ್ತೊಂದು ಬರ್ಬೇರ ಆತನ ಜೀವನ ನಡುವ ಒವೇ ಕಷ್ಟ ಬರಂದಿಲ್ಲ ಅಂತ ಓದಿಪ್ಪೆ ಒಂದು ಪಾತ್ರ ಸತ್ಯ ವಿಕ್ರಮಾದಿತ್ಯ ಒಂದು ಪಾತ್ರ ಸತ್ಯ ವಿಕ್ರಮಾದಿತ್ಯ ಇತ್ತೆ ನಮ್ಮರಾಯನಂಚಿನ ಸೂರ್ಯನಾರಾಯಣ ದೇವರು ಉದಿಪನೇ ಬರ್ಪಿನಂಚಿನ ಸಂದರ್ಭ ಲೋಕದ ಕಣ್ಣು ಯಾನು ಈ ರೀತಿ ಗೋಚರಿಸರಬಲ್ಲಿ ಐಕಾತ್ರ ಯಾನ ಅಂತರ್ಧಾನವಾಪೆ 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 ಎಲ್ಲರೂ ತರು ಬೆಳಗಾಗಳು ಆಚರಿಯವ ಕಂಡೋವೋ ರಾತ್ರಿಗಳೇ ವಿಚಿತ್ರ ಘಟನೆ ನಡೆದುಕೊಂಡು ವಿಶ್ರಾಂತಿ ಮಲ್ಪರ ಪಡೆದು ಎನ್ನ ಅಂತಪರಕು ಗೋಪಿನಂಚಿನ ಸಂದರ್ಭಗಳು ಎನ್ನ ಮಗಳಿನ
ಏನು ಪರ್ಗದಲ್ಲಿ ವರಾನೆ ದೀಪ ಪ್ರಜ್ವಲನೆ ಆಡು ಈ ರೀತಿ ಅವರ ಕಾರಣದ ಪಡೆದ ಕೆಲಸದಕ್ಕೆ ಎನ್ನಗ ಕೆಲಸದಕ್ಕೂ ಪಂಚಂಚಿನ ಪಾತ್ರ ಮಹಾರಾಜರೇ ಕೆಲಸದಕ್ಕೂ ಪಂಚಂಚಿನ ಪಾತ್ರ ಮಹಾರಾಜರೇ ಎಂಕುಲು ಪಂಪಿನ ಪಾತ್ರಕ್ಕೆ ಎಂದಿಲ್ಲ ಈರ್ಬೋದು ಕಣ್ಣಾರು ಬಿಯರ್ನಾಡ ಅವನು ನಡೆದಿನ ನಿಜ ಸ್ಥಿತಿ ತೆರೆಯರ ಸಾಧ್ಯಂಡು ಐಕಾತ್ರ ಕಲಂದುಲ್ಲ ಈರೇ ಓದುತ್ತೂಲೆ ಅಂತ ಪಂಡಿರು ಲೋಕದ ಒಂಜಿ ಗಾದೆಲ್ಲ ಉಂಡು ಹಾಲು ಮಾಡಿದರೆ ಹಾಲು ಮಗ ಮಾಡಿದರೆ ಮಧ್ಯಮ ತಾನು ಮಾಡಿದರೆ ಉತ್ತಮ ಪಂಪಿನ ಲೋಕದೊಂದಿ ಗಾದೆ ಉಂಟು ಅಂಚ ಯಾನೇ ತೂಕ ಬಂದು ಬಿದಡಂದು ಪೋನಗ ಮಾಯಕದ ನಿದ್ರೆಗೂ ಒಳಗಾದು ಪೋಯೆ ಇತ್ತ ಎಚ್ಚರಿಕೆ ಆತಂದು ಕಾಡಿದ ವಿಧಿ ವಿಧಾನ ಮುಗಿತಂದು ಎನ್ನ ಮಗಳನ್ನ ಕೋಲಿಗೆ ಬತ್ತೆ ಅವಳು ತೂಪಿನಿಂದಾಂಡ ಬೊಕ್ಕಲು ಒಂಜಿ ಆಶ್ಚರ್ಯ ತೋಜನುಂಡು ಬೊಕ್ಕಲು ಒಂಜಿ ಆಶ್ಚರ್ಯ ತೋಜನುಂಡು ಎನ್ನ ಮಗಲಿನ ಕೋನೆಗೂ ಏರ್ಲ ಪರಪುರುಷರು ಬರ್ರ ಬಲ್ಲಿ ಪಡೆದು ಏನು ಪರಗದ ಇಲ್ಲು ಕಡಿದು ಗ್ರಾಮನ್ನಡ ಸಾಂಗದಲ್ಲೇನು ಮಲ್ಲ ಮತ್ತೆ ಇತ್ತೆ ಮೂರು ತೂಪಿನಿಂದಾಂಡ 32 ಲಕ್ಷಕ್ಕೂ ಕಂಗೊಳಿಸಿನ ಜಕ್ಕ ಜವನಿವರಿ ತೋಜಿಂದಿಲ್ಲ ಜಕ್ಕ ಜವನಿವರಿ ತೋಜಿಂದಿಲ್ಲ ನೇರ ದಿಪ್ಪು ದಾಯಿ ಮತ್ತಿಕ್ಕೆ ಬಂಚಿನ ಸಂಶಯ ಒಳಗಾದಿಪ್ಪುಲ ಸಂದರ್ಭಡು ಎನ್ನ ಮಗಳು ದೇವ ಪೂಜೆ ಕಳೆದಿನ ಭೂತ ಮಾಲಿನ ఆయన ಕಿರುಕು ಪಾಡಿಯದು ಆಂಡಲ ಆ ಏರಿದು ಮೆನ್ನ ಸಂಶಯ ಒರಿದು போதித்தன ಆಂಡಲ போது ಕೇಂಡೆ ಸ್ವಾಮಿ ಏರು ಪಲ್ಲೆಂದು ಪನ್ನಗ ಆರು ಪನ್ನೆಂಚಿನ ಒಂದು ಪಾತ್ಯರ ಸ್ವಾಮಿ ಯಾನು ಏರು ನೀರಿಗೆ ಗೊತ್ತಾಯ್ತಿ ಯಾನೆ ಕಲ್ವೆತ್ತೆ ಪಂಡಿರು ಕಲ್ವೆ ಪಂಪಿನ ಕೈಕಾರ ಕಟ್ಟಿದ ಬೋರು ಗುಡ್ಡೆಗೆ ತಗದಿತ್ತೆ ಮೂರು ಉಪ್ಪಿನಂಡ పొడులు కంటದ జక్క జవనే అదుల్లి ఆండల ಒಂಜಿ ಸಂಶಯ ಆಂಡಲ పోదు ಕೇಂಡೆ ಸ್ವಾಮಿ ಈರ್ನ ನಿಜ ಸ್ಥಿತಿ ಪಲ್ಲೆಂದು ಪನ್ನಗ ಆರು ಪನ್ನಂಚಿನ ಒಂಜಿ ಪಾತ್ಯರ ಓ ಮಾರಜರೇ ಆನಿದ ದಿನಟು ಏನನ್ನು ಕಲ್ಲು ಬಂದದ ಏರು ದೂರ ಕೊಡ್ತೀರಾ ಆರ್ನ ಚಿತ್ರಶಾಲೆಗೆ ಇರು ಲೆತ್ತದು ಪಾಯರುಂದ ಅವನು ನಡೆದಿಲ್ಲ ನಿಜ ಸ್ಥಿತಿ ತೆರೆಯರ ಸಾಧ್ಯ ಉಂಟು ಏನನ್ನು ಲೆತ್ತದು ಪೋಲೆ ಎಂದು ವಿನಂತಿ ಮಾಡ್ತೇವೆ ಅಂಚಾರು ಪನ್ಯ ಪಾತ್ರದ ಪ್ರಕಾರನೇ ಅರೆಲ್ಲ ಎನ್ನ ಪರಿವಾರದಲ್ಲಿ ಲೆತ್ತೊಂದು ಚಿತ್ರಶಾಲೆಗೆ ಬತ್ತೆ ಚಿತ್ರಶಾಲೆಯ ಒಳಗೆ ಹೊಕ್ಕರು ಚಿತ್ರಮಂಚವನೋರು ಚಿತ್ರರು ಮಂಸು ಪಿತರಾದರುಣದಿಂದಲೇ ಹಾಗೆ ಬಂದೆನು ಊಟದ ವೇಳೆಗೊಂದು ಹುಗುಳಿದು ಮುತ್ತಿನ ಹಾರ ನೋಟದಲ್ಲಿ ಎಲ್ಲರೂ ನೋಡಲು ಹುಟ್ಟುವಾಗಿರಬೇಕು ಇದು ಆಚರಿಯ ಚಿತ್ರಶಾಲೆಯ ಒಳಗೆ ಹೊಕ್ಕರು ಚಿತ್ರಮಂಚವನೋರು ಚಿತ್ರರು ಕರುಣದಿಂದಲೇ ಹಾಗೆ ಬಂತು ಏನಚ್ಚರ ಕಣ್ಣಾರ ತೂಯಿನಂಚಿನ ಕಣ್ಣನ್ನು ತೂತು ಚಂದ್ರಸೇನ ಮಹಾರಾಜರು ಎನ್ನ ಗುಟ್ಟ ತಿಕ್ಕಂದಪ್ಪನಗ ಅಲ್ಲಿನ ಒಂದು ಪಾಠವನ್ನು ಮಾಡಿದ್ದಾರೆ ಇದಕ್ಕೆ ಗುಟ್ಟಲ್ಲಿ ಪೂಜೆಯಿಂದಾತ ಆಂಟು ಯಾರು ಕಲ್ವೇ ಮಾಡಿದ್ರೆ ಇದಕ್ಕೆ ದೂರ ಬರ್ತೇಟ ಆಯನಿದೆ ಕೂಡ ಆಯನು ಗುಟ್ಟ ತಿಕ್ಕರ ಸಾಧ್ಯ ಉಂಟು ಬಂದಾಗ ಚಂದ್ರಸೇನ ಮಹಾರಾಜರು ವ್ಯಾಪಾರಿನ ರೆಕುಡಾಯರು ರೆಕುಡಾದು ಸ್ವಾಮಿ ಕಲ್ಯಾಣ ಅಕ್ಷರ ಚಕ್ಕೆರಾದು ತುಳಿನಂಚಿನ ವ್ಯಾಪಾರಿ ಬಂದಿದ್ದು ಇಂಕು ಮೇಲಿನ ಗುಟ್ಟ ಇಚ್ಚಿ ಒಂದು ವೇಳೆ ಮಗನ ಸುಳ್ಳೆಂಟ ಗುಟ್ಟ ಮಾಡ್ತಾರೆ ಸಾಧ್ಯ ಉಂಟು ಬಂದಾಗ ಸಾಧ್ಯ ಉಂಟು ದಾರಿ ಬಂದ ಹರಿನ ರೂಪಲಾವಣ್ಯವು ಮೆಚ್ಚಿದು ಹಾಗೆ ಎಲ್ಲ ಕಂಡನೇ ಮಾಡಿದ್ದು ಮನಸಾರಿ ಮೆಚ್ಚಿದು ಸ್ವೀಕಾರ ಮಾಡ್ತೀನಿ ಆಗ ಒರಿಯನ್ನುಂಡೆ ಸ್ವೀಕಾರ ಮಾಡ್ತಿದ್ದು ನನ್ನೋದಿ ಆಯ್ತು ಒರಿ ಸೌದಿ ಬಂದು ಕಳ್ಳಿನ 7 ವರ್ಷೋಡಿಂಚಿ ಮಧ್ಯಾಹ್ನ ಕುಯ್ತೋಡು ಅಂಚಾಪನಗ ಆಲ್ದು 7 ಮೇಲಿನ ಗೊತ್ತವತ್ತನ ಸಾಧ್ಯ ಉಂಟು ಅಂಚಾದ ಮೇಲಿನ ಚಿತ್ರಶಾಲೆಗಳು ಹೋಗಿ ಎಂದು ಬಂದಾಗ ಮಹಾರಾಜ ಬಂಡೆ ಆನಿನ ದಿನೊಂದು ಈರು ಶಿಕ್ಷೆ ಬೋರ್ನ ಕಲ್ವೇ ಪಡೆದು ಎಂದು ಶಿಕ್ಷೆ ಬೋರ್ನಾಗ ಈರ್ನ ಸಭೆಗೆ ಏನ್ ಮಾತಾಡ್ತೀರ ಅದರಿಂದ ಲೆಸೊಂದು ಬಲ್ಲೆ ಎಂದು ಬಂದಾಗ ಮಹಾರಾಜರು ಮಂತ್ರಿ ವಾಕ್ಯ ಬಲ್ಲೆದು ಪ್ರಜಾಜನರು ಪರಿವಾರ ಸಮಿತಿ ಯಾವುದು ಚಿತ್ರಶಾಲೆಗೆ ಬಿಡಲಿಯ ಚಿತ್ರಶಾಲೆಗೆ ಮಾತೆಲ್ಲ ಒಟ್ಟಾಗಿ ಚಿತ್ರಶಾಲೆಗೆ ಬಿಡಾಯಿನ ಕೊಟ್ಟು ಎನ್ನ ಮನಸ್ಸಿಗೆ ಒಂದು ಆಲೋಚನೆ ಬರ್ತೀನಿ ಆಗಿ ನಡೆದಿನ ವಿಚಿತ್ರ ಘಟನೆ ಪುನರಾವರ್ತನೆ ಅವಳು ನಂದ ಅವು ಸಂದೇಹ ಕರ್ತವ್ಯ ಬೇಕು 2 ಗ್ಲಾಸ್ ಹಾಕಿ ಅಂಚ
ಅಂತಾದ್ರು ಶನಿದೇವರಿಗೆ ನೀವು ಅನನ್ಯ ಭಕ್ತಿಗಳು ಪ್ರಾರ್ಥನೆ ಮಾಡ್ಕೊಂಡೆ. ಓ ಶನೇಶ್ವರ, ಅಷ್ಟ ಮತಕ್ಕೆ ಕೂಡಿನ ನಾನು ನೀರು ಏನೋ ಬಂದು ತೆರಿಯಂದೆ ಇದಕ್ಕೆ ಅಪಮಾನ ಮಲ್ತೆ ಅದಕ್ಕೆ ಭಕ್ತಕ್ಕಿನ ಶಿಕ್ಷೆಲ್ಲ ಅನುಭವಿಸ್ತದೆ ಅಂಡ ಇನ್ನ ಕರುಣೆಗೆ ಇದು ಭಕ್ತಿಚ್ಚಿತ್ತಿನ ಕಷ್ಟ ಪೂರಾ ದೂರ ಅಂಡು ಅಂಡ ಈರುಗೊಪ್ಪಿನ ನಾಟಕೊಡು ಯಾನು ಏಕೆ ಸತ್ಯ ಧರ್ಮ ನಿಷ್ಠೆ ರಾಜ್ಯ ಪರಿಪಾಲನೆ ಮತ್ತೊಂದು ಬರ್ತಗಲ್ಲ ಎಲ್ಲ ಪ್ರಜಾಜನಕುಲೆಗ ಒಂದು ಸಂಶಯ ಕಲ್ವೇ ಪಂಪಿನ ಸಂಶಯ ಒಂದು ಒರಿದುಕೋಲು ಸಾಧ್ಯ ಉಂಟು. ಅవి ರಾಜಾವನು ನಾಂಡದೆ ಅವು ಎನ್ನ ದವಳ ಕೀರ್ತಿಗೂ ಕಪ್ಪು ಕಲೆಯಾದ ತೋಜುಂಟು ಅవి ಮಾಜಾವನು ನಾಂಡ ಈರತ್ತಂದದೆ ಹೇಳಲಾ ಸಾಧ್ಯ ಕರ್ಣಶೀಲ ದೇವರೇ ಎಂದು ಬೋಯಿನ ಅಪವಾದವು ದೂರ ಮಲ್ಕಲೇ ದೇವರು ಪ್ರಾರ್ಥನೆ ಮಲ್ಕೊಂಡೇ ತಡ ಹಾನಿ ನಡೆದಿನ ವಿಚಿತ್ರ ಘಟನೆ ಪುನರಾವರ್ತನೆ ಅಪ್ಪುದು ಮಾತೆಲ್ಲ ತೂಪಿ ತೂಪಿ ಲೆಕ್ಕನೆ ಹಂಸ ಚಿತ್ತದ ಹಂಸ ಪಕ್ಷಿದು ಜೀವ ಕಲೆ ಬರ್ತದು ಒಂದು ಚಿತ್ತದ ಹಂಸ ಪಕ್ಷಗೂ ಜೀವ ಕಲೆ ಬರ್ತದು ಹಂಸ ತೂರಿಕಾತ್ಮದ ನಿಳಿಗುಂಟಳು ಗೊತ್ತದು ಆನೆ ಮುಂಗುದಿನ ಚಿಂತಿನ ಒಂದೊಂದೇ ಮುತ್ತುದು ಸಕ್ಕರೆ ಬರ್ತದು ಆ ಕಪ್ಪಿನಂಚಿನ ಮುತ್ತಲು ಒಕ್ಕುತ ಸರವಾದ ಕೋನದ ಅಂಚೆನೇ ಪಾರಬಹುದು ಚಿತ್ರದ ಹಂಸವಾದಬಹುದು ಹೂವಿನಂಚಿನ ಪ್ರಜಾಜನಗಳು ಕೂಡ ಬೇವಿನ ಕಲ್ವೇ ಪಡೆದು ಎನ್ನುತ್ತಿದ್ದ ಇದ್ದಕೊಂಡ ಮೇಲೆ ಕಲ್ವೇ ಹತ್ತು ಮಹಾಪುರುಷರು ಪಡೆದು ಸಂತೋಷವಾಗುವುದು. ಆ ಭಕ್ತರು ವ್ಯಾಪಾರಿ ತನ್ನ ಮಗಲಿಂದ ಎತ್ತೊಂದು ಬರ್ತದು ಮೇಲಿನ ಕಲ್ವೇ ಬಂದು ಎನ್ನುದಿತ್ತ ಇದ್ದ ತುಣ್ಣಗ ಮೇಲಿನ ಕಲ್ವೇ ಬಂದು ಎನ್ನುದು ಕಣ್ಣೊಂದಿನ ಮುತ್ತದ ಕರುಣು ಕೊರಲೇನು ಬನ್ನಗ ಮುತ್ತದ ಕರುಣು ಯಾನು ಕಣ್ಣೊಂದು ಸತ್ಯ ಸಂಗತಿನು ಕಂಡೆನ್ನಾಂಡ ಇರೆದು ನಂಬರ್ ಸಾಧ್ಯ ಜೀವ ಬನ್ನಗ ತಪ್ಪಾದ ತೇಲಿನ ಯಾನು ಬೆಳೆದು ಅಷ್ಟು ಕಷ್ಟನು ಕೊಡಿಯಾರ ಇದ್ದ ತೂನಗ ಮೇಲು ಕಲ್ವೇ ಹತ್ತಿರು ಪಡೆದು ಮಗಳಿಂದ ಬೆಟ್ಟೊಂದು ಬರ್ತದೆ ಎನ್ನ ಕಾರದು ಅಡ್ಡ ಊರ್ದು ಸ್ವಾಮಿ ಯಾನು ಮಂದಿನ ಅಪರಾಧನು ಸಂಸಾರೇ ಪಡೆದು ನಟ್ಟನಗ ಅದೆಲ್ಲ ಸಮಾಧಾನದ ಭಾಗ್ಯಗಳು ಪಂಡ ಒಂದು ಎನ್ನ ಕಪ್ಪತ್ತು ಆ ಶನಿದೇವೇ ನಮ್ಮ ಹಿನ್ನೆಲೆ ಪಡೆದು ಆಂಡಲ ಚಂದ್ರಸೇನ ಮಹಾರಾಜರಿಗೆ ಎನ್ನ ಗೊತ್ತಲಿ ಕೂಸಿ ಎನ್ನ ಭಾಗ್ಯಕ್ಕೆ ವಿಕ್ರಮರಾಜ ಅಳಿಯರು ಆದ ಎನ್ನುತ್ತ ಚಂದ್ರಶೇನ ಸಂತೋಷದಿಂದ ಚಂದ್ರಶೇನಾಗ ಸಂತೋಷದಿಂದಾಗ ಎನ್ನ ಭಾಗ್ಯಕ್ಕೆ ಎಲೆಯಿಲ್ಲಯ್ಯ ಚಕಿತವಾದ ಪೋಯೆ ಚಿತ್ರದ ಅಂಶ ಜೀವಕಲೆ ತಾಲೊಂದು ಒಂದೊಂದೇ ಮುತ್ತುನ ಕಕ್ಕುನ ವೈಭವನತಿಯೇ ಕಕ್ಕುನ ವೈಭವನತಿಯೇ ಆನಿದ ದಿನಟು ಮೇರು ಪಂಚಿನಂಚಿನ ಪಾತ್ರ ಯಾನು ಕಲ್ವೆ ಹತ್ತು ಏನಡ ಮುತ್ತದ ಹಾರಿಜ್ಜಿ ಯಾನು ಮುತ್ತದ ಹಾರು ಲಕ್ಕಾದಿಜಿಂದ ಪಂಡೇರು ಸತ್ಯವಾಯಿನ ಪಾತ್ರ ಒಂಜಿ ಚಿತ್ರದ ಹಂಸ ಜೀವಕಲೆ ತಾಲೊಂದು ಒಂದೊಂದೇ ಮುತ್ತುನು ಕಕ್ಕುನು ತಿನ್ಪುನು ಪಂಡ ಪನರ ನಂಬರ ಸಾಧ್ಯ ಉಂಡಿ ಖಂಡಿತ ಸಾಧ್ಯಜ್ಜಿ ಆಂಡಲ ಮೇರು ಏರಂದು ಪಂಪಿನ ಸಂಶಯ ಒಂಜಿ ಉರಿದೇ ಪೋದಿತ್ತಲು ಅಂಚಡಲ ಪೋದು ಕೇಂಡ ಸ್ವಾಮಿ ಈರ್ನ ನಿಜಸಿದ್ಧಿ ಪಲ್ಲೆ ಸ್ವಾಮಿ ನಿಜಸಿದ್ಧಿ ಪಲ್ಲೆಂದು ಪನ್ನಗ ಆರು ಪಂಜಂಚಿನೊಂಜಿ ಪಾತೆರ ಚಂದ್ರಶೇನ ಮಹಾರಾಜರೇ ಸರಿಯಾದ ತುಲೆ ಯಾನೇ ಚಕ್ರವರ್ತಿಯನ್ನು ವಿಕ್ರಮದಿತ್ಯ ಎಂದು ಪಂಡೇರು ಆರು ಚಕ್ರವರ್ತಿ ವಿಕ್ರಮದಿತ್ಯ ಪನ್ನಗ ಕೈಕಾರು ನಡ್ಕಲು ಸುರಾಂಡು ಕೈ ಜೋಡಿಯದು ಅಕ್ಷಮ ಅಪರಾಧ ಬಂದು ಕ್ಷಮೆ ಕೊರ್ಲೆ ಎಂದು ಪನ್ನಗ ಆರು ಪನ್ನೆಂಚಿನೊಂಜಿ ಪಾತಿರ ಚಂದ್ರಶೇನ ಮಹಾರಾಜರೇ ನೆಟ್ಟಿ ಇರ್ನ ದಾಲ ತಪ್ಪಿಜ್ಜಿ ಒಂದು ಪೂರ ಶನಿದೇವರನ ಮೈಮೆ
ಶನಿದೇವರ ಮಹಿಮೆ. ಶನಿದೇವರು ಕೊನೆಯ ಕಷ್ಟಡು ಎನ್ನ ಜೀವನಡು ಇಂಚ ಪೂರ ಅವರ ಸಾಧ್ಯವಾದ ಪೋಂಡು ಚಂದ್ರಶೇಖರ ಮಹಾರಾಜರೇ ಇಂಚ ಪೂರ ಅವರ ಸಾಧ್ಯವಾದ ಪೋಂಡು ಈರ ದಾಲ ಮನಸ್ಸಿಗೆ ಬೇಜಾರು ಮಲ್ಪಡೆ ಎಂದು ಪನ್ನಗ ಒಂಜಿ ರೀತಿದ ಸಂತೋಷವಾಂಡು ದಾಯ ಪನ್ನಗ ಎನ್ನ ಮಗಳು ಸಂಗೀತ ವಿದ್ವಾನನು ಮದ್ನಾಡು ಪಂತಿನ ಸಂದರ್ಭಡು ಓಡಿದ ಪೋತಿನ ಯಾನ ಏಳು ಪರ್ಗದ ಇಲ್ಲ ಕಟ್ಟದ ಗ್ರಾಪನ್ನಡು ಸಾಂಗದ ಮಲ್ಲ ಮಲ್ತೆ ಇತ್ತೆ ತೂಪಿನಿಂದಾಂಡ ಚಕ್ರವರ್ತಿನ ವಿಕ್ರಮಾದಿತ್ಯರ ಎನ್ನ ಮರ್ಮಯ ಪೆರಂದು ಪಂಪಿನ ಸಂತೋಷವಾಂಡು ಅಕ್ಕಿಲೆಗೆ ಇರುವೆರಿಗಲ ಮಧ್ಯ ಮಲ್ತು ಕೊರಿಯೆ ಮದ್ಮೇದ ಒಂಜಿ ತಿಂಗಳು ಕಲೆಂಡು ವಿಕ್ರಮಾದಿತ್ಯರ ಬೈದೇರು ಪಂಪಿನ ಸಂತೋಷಡು ದಾನ ಧರ್ಮಗಳು ಮಲ್ಪಲಸುರು ಮಲ್ತೆ ದಾನ ಧರ್ಮ ಮಲ್ಪನ ಸಂದರ್ಭಡು ವಿಕ್ರಮಾದಿತ್ಯರ ಬತ್ತ ಪನ್ಯಂಚಿನ ಒಂಜಿ ಪಾತೆರ ಚಂದ್ರಶೇನ ಮಹಾರಾಜರೇ ಎನ್ನ 7 ವರ್ಷದ ಕಷ್ಟಕರು ಎಂಕೋರಿ ಸಹಾಯ ಮಲ್ದೇರು ಆರೇ ರಾಮಗಾಣಿಗೆರು ಅರೆಗೊಂಜಿ ಊರುಣ ಬುಡ್ತು ಕೊರ್ಪಾರಂದು ಪನ್ನಗ ಆರು ಪಣ್ಯ ಪಾತ್ರದ ಪ್ರಕರಣ ಒಂಜಿ ಊರುಲ್ಲ ಬುಡ್ತು ಕೊರೆ ಮದ್ಮೇದ ಒಂಜಿ ತಿಂಗಳು ಕಲೆಂಡು ಎಂಗ್ಲೆನ್ನ ಉಜ್ಜಯನಗರ ಕಡಪುಡ್ತು ಕೊರ್ಲೆ ಎಂದು ಪಂಡರು ಎನ್ನ ಮಗನೆಲ್ಲ ಎನ್ನ ಮರ್ಮೆಲ್ಲ ಉಜ್ಜಯನಗರ ಕಡಪುಡ್ತು ಕೊರೊಂದಿಲ್ಲ ಉಜ್ಜಯನಗರ ಕಡಪುಡ್ತು ಕೊರೊಂದಿಲ್ಲ ಮಂದಿ ಚಂದ್ರಶೇನ ಮಹಾರಾಜರಿದ ಎಂಟು ಉಜ್ಜಯಿನಿ ನಗರನು ವರೆಗುಂಡು ಎನಗಲಿ ಕಡಪುಡ್ದು ಬರ್ತಾರ ಅಂತ ಕೇಳಿದಾಗ ಚಂದ್ರಶೇನ ಮಹಾರಾಜರು ಆನೆ ಕುದುರೆ ಚದುರಂಗ ಸೇರಿದೊಟ್ಟಿಗೂ ಸರ್ವ ಸಾಹಿತ್ಯಗಳನ್ನ ಒಟ್ಟು ಬಂದಿದ್ದು ಉಜ್ಜಯಿನಿಗೆ ಕಡಪುಡ್ದು ಬರ್ತಾರೆ ಕೊರ್ನಾಗ ವ್ಯಾಪಾರಿಲ ಯಾನ್ಲ ಒಯ್ಕಲ ಕಮ್ಮಿ ಇಚ್ಚಿ ಬಂತಿ ಲೆಕ್ಕ ವ್ಯಾಪಾರಿ ತಾನು ಒಯ್ಕಲ ಕಮ್ಮಿಜ್ಜಿ ಬಂತಿ ಲೆಕ್ಕ ತನ್ನ ನವರತ್ನ ಬಂಗಾರದ ಗೊತ್ತುದು ಆಭರಣ ಸಹಿತವಾದ ತನ್ನ ಮಗಲಿನ ದೇಶೊಂದು ಬರ್ತದು ಸ್ವಾಮಿ ಎರಡು ಅಕ್ಷಮ್ಯ ಅಪರಾಧವಾದ ಹೋತುಂಡು ಎನ್ನ ಮಗಲಿನ ಸ್ವೀಕಾರ ಮಾಡ್ತದೆ ಯಾನುಗೊರಿನ ಕಷ್ಟದು ಅಲ್ಲಿದು ಯಾನುಗೊರಿನ ಮಲ್ತಿನ ತಪ್ಪುದು ಅಲ್ಲಿಗೆ ಶಿಕ್ಷೆನು ಕೊರಡೆ ಪಂಡದು ಅರ್ಗ ಅಡ್ಡಮೂರ್ನಾಗ ಅರಿಗಿಲ ಸಮಾಧಾನದ ಭಾಷೆಯನ್ನು ಪಂಡೆ ಶ್ರೀಮನ್ನಾರಾಯಣ ದೇವರು ಎಂಚ ಭೂದೇವಿ ಶ್ರೀದೇವಿನು ಎಡಬಲಟು ಪಾಡೊಂದು ರಕಾರುಡೆ ರಾಪೆರ ಅಂಚನೆ ಬಲಟ್ ಪದ್ಮಾವತಿನು ಎಡಟು ಆಲೋಲಿಕೆನು ಸುಂದಾರವಾಯಿನ ರಥದ ಕುಲ್ಲ ಒಂದು ಉಜ್ಜಯಿನಿಗುರನು ಪ್ರವೇಶ ಮಲ್ಪುವ ಸಂದರ್ಭ ಈ ವಿಷಯ ಎನ್ನ ಪ್ರಜಾಜನತೆಗೆ ತೋರಿದು ಇಡೀ ಉಜ್ಜಯಿನಿ ನಗರನೇ ಕೈರು ತೋರಣ ಪೂತ ಮಾಲೆಡು ಅಲಂಕಾರ ಮಲ್ತದು ಎನ್ನ ಸಂತೋಷದ ಸ್ವಾಗತ ಮಲ್ತಾ ಉಂಡು ಆಹಾ ದಾನಿ ಸಂಭ್ರಮ ದಾನಿ ಸಡಗರ ಉಜ್ಜಯಿನಿ ನಗರನು ಪ್ರವೇಶ ಮಲ್ತಿನ ಚಿಂತನೆ ಯಾನು ನೇರವಾದ ಸಿಂಹಾಸನರು ಕುಲ್ಲರಬಲ್ಲಿ ಬಂತಿನ ಒಂದು ವಿಷಯಗೂ ಕುಲ್ಲರಬಲ್ಲಿ ಬಂದು ವೈದಿಕ ಬ್ರಾಹ್ಮಣೋತ್ತಮರನ್ನು ಎತ್ತದು ವೈದಿಕ ವಿಧಿವಿಧಾನದು ಪೂಜೆ ಪುರಸ್ಕಾರ ಮಲ್ತದು ಶನಿದೇವರನ ಪೂಜೆನು ಮಲ್ತದು ಒಂದು ಶುಭಗಳಿಗೆ ಪಟ್ಟದ ಕತ್ತಿನ ಬಸೊಂದು ಪಟ್ಟನು ಪಟ್ಟನು ಏರ್ದು ಸಂತೋಷದು ರಾಜ್ಯಭಾರ ಪರಿಪಾಲನೆ ಮಲ್ತೊಂದು ಬರೋದಿಲ್ಲ ಶನಿ ಮಹಾತ್ಮೆ ಓದುವ ಅವನು ಕೆಲಸುಗಾದರು ತಾನು ಹೊಂದಿರುವನು ಧನಧಾನ್ಯ ಸಂಪತ್ತು ಮನೆಯಾಯ ಕೊಡುವನು ಹೀನ ವಿರಮಾನ ಬಿಡಿಸಿ ಆಯೋ ಪುತ್ರನೇ ಕೊಡುವನು ಸಂತುಷ್ಟಿ ಪರಿಸಲು ಬೇಕಿರಾವರ ಕೊಟ್ಟು ಕಾಯುವ ಕಲಿಯೋ ಭೂಲೋಕದೊಳಗಿರುವ ಜನರುಗಳು ಎಲ್ಲ
ಕಥೆಯನ್ನು ಗಣರಾಜನ ಕಥೆಯನ್ನು ಭಜಿಸಲು ಬೇಕೋ ಮಾತೆಯ ಓದುವಾಗ ಶ್ರೀನಿವಾಸನರುಡೆ ಅದು ಸಂತೋಷಡು ರಾಜ್ಯ ಪರಿಪಾಲನೆ ಮಾಡ್ಕೊಂಡು ಬರ್ತೀನಂಚಿತ್ತಿನ ಸಂದರ್ಭಡು ಎಲ್ಲ ಮಂತ್ರಿಲ ಮೆದ್ಯಲ ಏನಂಚಿತ್ತಿನ ಬಟ್ಟಿ ಬಂಡಿನ ಪಾತೆರ ಅಣ್ಣ ಆನಿ ಕಾಡದು ಪೋತಿತ್ತಿನ ಸಂದರ್ಭಡು ಕಟ್ಟ ಕಾಳಿಕಾದೇವಿ ಪ್ರತ್ಯಕ್ಷವಾದ ತನ್ನ ಕೈಟಿತ್ತಿನ ಚಂದ್ರಾಯುಧನು ವರಬಲವಾದ ಕೊರನಾಗ ಒಂದು ಪಾತೆರನು ಬಂತೇರು ಮಗ ವಿಕ್ರಮಾದಿತ್ಯ ಈ ಚಂದ್ರಾಯುಧನು ಪತ್ತೊಂದು 1,000 ವರ್ಷ ಸಿಂಹಾಸನರುಡೆ ಅದು ರಾಜ್ಯಭಾರ ಮಲ್ಕುಲ ಒಂದು ವೇಳೆ ಆಜಿ ತಿಂಗಳು ಸಿಂಹಾಸನರುಡೆ ಅದು ರಾಜ್ಯಭಾರ ಮಲ್ತದು ಆಜಿ ತಿಂಗಳು ದೇಶ ಸಂಚಾರದ ಪೋಯಂಗಂಡ ಆ 1,000 ವರ್ಷ 2,000 ವರ್ಷವಾದ ಪರಿವರ್ತನೆ ಅವರ ಒಂದು ಮೆದ್ದೆ ಬಟ್ಟಿ ಬಂಡಿನ ಪಾತೆರನ್ನು ಕೇಳಿವೆ ಆಜಿ ತಿಂಗಳು ಸಿಂಹಾಸನರುಡೆ ಅದು ರಾಜ್ಯ ಪರಿಪಾಲನೆ ಮಲ್ಕೊಂಡು ಬರ್ತದು ಆಜಿ ತಿಂಗಳು ದೇಶ ಸಂಚಾರಬಹುದು ಎಲ್ಲ ಪ್ರಜಾಜನತೆಗೆ ಬಟ್ಟಿನ ಕಷ್ಟ ಕಾರ್ಪಣ್ಯನು ಪೂರ ದೂರ ಮಲ್ತದು ಅಗಲೆದು ಶನಿದೇವರನ್ನ ಮಹಿಮೆಯನ್ನು ಸೇರಿಕೋ ಒಂದು ಶನಿದೇವರನ್ನು ಯಾನು ನಿಮ್ಮನೆ ಮಲ್ತಿನ ಪರಿಣಾಮ ಎಂದಿಗೆ ಕೊಡ್ಲಿನ ಕಷ್ಟ ಅಂಚನೆ ಆರಾಧನೆ ಮಲ್ಕೊಂಡು ಬರ್ತಿನ ಪರಿಣಾಮ ಎಲ್ಲ ಕಷ್ಟ ಪೂರ ಇಂಥ ದೂರಾನು ಮಲ್ತೀನಿ ಅಂತ ತಿಳ್ಕೊಂಡು ಬರ್ತದು ಏರಾಯ್ನಾಯೇ ಶನಿದೇವರ ಕಥೆನೋ ಓದುವೆನಾ ಏರಾಯ್ನಾಯೇ ಶನಿದೇವರ ಕಥೆನೋ ತೇನುವೆನಾ ಏರಾಯ್ನಾಯೇ ಶನಿದೇವರ ಪೂಜೆನು ಮಲ್ಪುವೆನಾ ಆಯದು ಶನಿದೇವರ ಯಾಪಲ ಕಷ್ಟನು ಕೊಟ್ಟು ಸೇರಿ ಬಂದು ಆತೆ ಅತ್ತು ಏರಾಯ್ನಾಯೇ ತನ್ನ ಅಪ್ಪಮ್ಮನು ಗುರು ಹಿರಿಯರ ನಗಲಿನ ಗೌರವ ಕೊಟ್ಟು ಅಗಲ ಸೇವೆಯನ್ನು ಮಲ್ಪುವೆರ ಅಗಲಿಗೆ ಶನಿದೇವರು ಯಾಪಲ ಕಷ್ಟನು ಕೊಟ್ಟು ಸೇರಿ ಬಂತಿನ ಅಭಯದ ಪಾತ್ರವನ್ನು ತೆರಿಪಾದು 1,000 ವರ್ಷನೂ 2,000 ವರ್ಷವಾದ ಪರಿವರ್ತನೆ ಮಲ್ತದು ವಿಕ್ರಮ ಶಟಿಗೆ ಪ್ರಾರಂಭ ಮಲ್ತದು ನಾ ಭೂತೋ ನಾ ಭವಿಷ್ಯತಿ ಪಂಪಿಲೆಕ್ಕ ಇಂಚಿತ್ತಿನ ರಾಜರಿಲ್ಲಂತ ಇಜ್ಜಿಗೆ ನನ್ನ ಮಿತ್ತಿಗೂ ಉಪ್ಪರೆಲ್ಲ ಇಜ್ಜಿಗೆ ಪಂಪಿನ ಪುಗಟ್ಟಲು ಪಡೆದಿನ ಅಂಚಿತ್ತಿನ ವಿಕ್ರಮಾದಿತ್ಯನೇ ಯಾನು ಕಂಡ್ರೆದು ಎಗ್ಗು ಸಮಾಧಾನ ಹಾಪುಡು ಪೆರ್ನೆಲ ಹಾಪುಡು ಸೇರಿಸಿದ ಸದ್ಭಕ್ತರೆಡ ಒಂಜಿಯನ್ನ ವಿನಂತಿ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರಿ ಮಂಡಳಿದ ಮಹಿಳಾ ಸದಸ್ಯರಿಂಕುಲು ಒಟ್ಟಾದ ಒಂಜಿ ಶನಿದೇವರನ ಗ್ರಂಥವು ತಾಳ್ಮದ್ದಲಿಗ ರೂಪಡು ಪ್ರಸ್ತುತ ಮಾಡಿದ ನೆಟ್ಟು ಏತೋ ತಪ್ಪು ಒಪ್ಪುಲು ಉಪ್ಪರ ಸಾಧ್ಯ ಉಂಟು ನಮ್ಮ ಸಭೆಟು ಕುಲ್ದಿನೇತು ಏತೋ ಜನ ಅರ್ಥದಾರಿಲು ಗಿರಿಯಾಯಿನಗರ ಅರ್ಥದಾರಿಲು ಅಂಚೆನೆ ಶನಿಗ್ರಂಥ ಪಾಠಕೆಲ್ಲ ಉಳ್ಳೇರು ಏಕಲೇತು ದಾಲಾಂಡಲ ತಪ್ಪಾದಿತ್ತಿನಿಂದ ಅಂಡ ಅವೇನು ಹಂಸ ಕ್ಷೀರ ನ್ಯಾಯದ ಲೆಕ್ಕ ಕೊಂಡ ಹಂಸ ಪಕ್ಷಿಗೆ ಎಂಚ ನಮ್ಮ ಪೇರುನ್ನ ನೀರನ್ನ ಕೊಂಡ ಖಾಲಿ ಪೇರನ್ನು ಪಡೆದು ನೀರನ್ನು ಬುಕ್ಕುಣಿಗೆ ಅಂಚೆನೆ ನೆಟ್ಟಿಕ್ಕಿನ ಎಟ್ಟೆಂದಿಗೆ ಒಪ್ಪೊಂದು ನೆಟ್ಟಿಕ್ಕಿನ ತಪ್ಪು ರಾಧಾಪಂಡಿಗೆ ನೆನಪಾದುಕೊಂಡು ನನ್ನ ಮಿತ್ತುಗು ಓಲಾಂಡಲ ಈ ತಾಳಮದ್ದೆಳని ಮಲ್ಪು ನಂಚಿನ ಅವಕಾಶ ಎಂಕಲೆ ಜಿಗಿಣೋಂದಾಂಡ ಈ ತಪ್ಪು ಪುನರಾವರ್ತನೆ ಅವರ ಬಲ್ಲಿ ಕಂಡು ನಿಗಳಕ್ಕೇನೊಂದು ಈ ತಾಳಮದ್ದಳೆಗೂ ಮಂಗಳನ ಮಲ್ಪುವ ಶ್ರೀ ಮಹಾಕಾಳೇಶ್ವರಾಯ ನಮಃ ಶ್ರೀ ಕಾಳಭೈರವಾಯ ನಮಃ ಮಂಗಳ ಮಂಗಳ ಗಣಿರಾಜ ಜಯ
ಕಾಯುವಗೆ ಏನಂತೂ ಜನರನ್ನು ಹೊರಗುಡಬೇಕಾಗಿ ಹೊರಗುಡಬೇಕಾಗಿ ತನ್ನ ನಂಬಿದ ಬಾನು ದಾದಿಗಳಿಗೆ ಆನಂದಗೊಳಿಸುತ್ತ ನಿಂತಾನೋ ಏನು ಹೇಳಲು ಕೊಡುವ ದೇವನಿಗೆ ಬಾಣುದೂತನ ಚಿನ್ಮಯ ದಾಸನ ಮರ್ಯಾದೆ ಅನುದಿನ ಕಾಯುವ ಬಲಿರಾಜಗೆ ಮಂಗಳ ಮಂಗಳ ಕಲಿರಾಜನೇ ಜಯ ಮಂಗಳ ಬೆಳಗುವೆ ಜಯ ಹರುಷದಿ ಬಹುತರ ಕೊರಳುವಗೆ ಚರಣ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿ ಆರತಿ ಬೆಳಗಿದರೆ ಕರಗಳು ಬರೆಸುವ ಜಾಗೃತಗಾರಿಗೆ ಔಷಧಿ ಭಕ್ತರ ಕೋದೇವವಾಣಿ ಭೂಷಣ ಸುಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಣಪಗೆ ಗಣಪಗೆ ಶ್ರೀ ಶನೀಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಅಕ್ಕ ಬಂಡೇರು ಬಂದೆ ತಪ್ಪದ ಶಬಗಳು ಬಂದೆ ಮಗವನ್ನ ಮಂಡಲ ಕೂಡ ತೊಗೊಂಡು ನಾಗೆ ಸುವರ್ಣ ಎತ್ತೇರೆ ಜೆಕೆ ಎತ್ತೇರೆ ಅಂಜನೆ ಮಸ್ತ್ ಹತ್ತಾರು ತೊಗೊಂಡಿದ್ದಾರೆ ದಯಮಂತ ನಿಕಟ ರಥಾಂತದ ಪಾತ್ರ ತಪ್ಪು ತಂಡ ತಿರುಪಾಲೆ ಮೂಳ ಪತ್ತೆ ಗುರ್ತಂಡ ಅವನ್ ತಿರುಪಾಲೆ ನನ್ನ ಮಕ್ಕಳು ಖಂಡಿತವಾದ ಪ್ರಯತ್ನ ಆಗಬೇಕು. ಇದಂತ ನಮ್ಮ ಮಾತೆಲ್ಲ